यमुनातीरा वनचारी जयुराधमाधव कुंज विहारी जयुराधमाधव कुंज विहारी हरे कृष्णा कृष्ण कृष्ण हरे 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 राम 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 ಹರಿ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ಲೈವ್ ಬರ್ತಾ ಇದೆಯಾ ಮಾತಾಜಿ? ಬರ್ತಾ ಇದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜ್ಯೋತಿ ಮಾತಾಜಿ. ಹೇಳಿ ಮಾತಾಜಿ. ಹಾ ಮಾತಾಜಿ, ಒಂದು ನಿಮಿಷ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. हे कृष्णा करुणा सिंधु दीनबंधो जगत्पते गोपीश गोपिका कांता राधा कांता नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः. नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने. नमस्ते सरस्वते देवी गौरवाणी प्रचारिणी निर्विशेष शून्यवादि पाश्चात्य देशतारिणी. जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. ಹರೇ ಕೃಷ್ಣ. ಇಂದಿನ ಅಧ್ಯಾಯ 4. ಈ ಅಧ್ಯಾಯದ ಹೆಸರು ಜ್ಞಾನ ಯೋಗ ಅಥವಾ ದಿವ್ಯ ಜ್ಞಾನ. ಪ್ರಾರಂಭ ಮಾಡೋದಕ್ಕೆ ಮುಂಚೆ ಶ್ಲೋಕ ಓದೋಣ. ಶ್ರೀ ಭಗವಾನುವಾಚ ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಅಬ್ರವೀತ್. ಏವಂ ಪರಂಪರ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಸಂಪ್ರದಾಯ ವಿಹೀನಾಯೇ ಮಂತ್ರಸ್ತೆ ನಿಷ್ಫಲ ಮತಃ ಅತಃ ಕಲೌ ಭವಿಷ್ಯಂತಿ ಚತ್ವರಃ ಸಂಪ್ರದಾಯಿನಃ. ಶ್ರೀ ಬ್ರಹ್ಮರುದ್ರಾಸನಕ ವೈಷ್ಣವ ಕ್ಷಿತಿ ಪಾವನಃ ಚತ್ವರಸ್ತೆ ಕಲೌ ಭವ್ಯಾ ಹೇ ಉತ್ಕಲೆ ಪುರುಷೋತ್ತಮತಃ. सा एवायं मया ते अद्य योग प्रोक्ता पुरातनः भक्तो असि मे सखा चेति रहस्यं हि एतत् उत्तमम्. अपरं भवतो जन्म परं जन्मा विवस्वतः कथम् एतद् विज्ञानीयां त्वम् आदौ प्रोक्तवान् इति.
त्रेतायुगादौ च ततो विवस्वान् मनवे ददौ मनश्चालोकभृति अर्थं सुत सुतयेक्ष्वाकवे ददौ इक्ष्वाकुना च कथितो व्याप्य लोकान् अवस्थितः। श्रीभगवानुवाच बहूनि मे व्यतीतानि जन्मानि तवार्जुन तानि अहं वेद सर्वाणि न त्वां वेत्ता परन्तप। अजोऽपि सन् अव्ययात्मा भूतानाम् ईश्वरोऽपि सन् प्रकृतिं स्वाम् अधिष्ठाय सम्भवामि आत्ममायया। यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्। परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे। जन्म कर्म च मे दिव्यम् एवं यो वेति तत्त्वतः त्यक्त्वा देहं पुनर्जन्म नेति मामेति सोऽर्जुन। वीतराग भयक्रोध मन्मया मामुपाश्रितः बहवो ज्ञानतपसा भूता मद्भावम् आगता। ये यथा मां प्रपद्यन्ते ता तां तथैव भजामि अहम् मम वर्तानुवर्तन्ते मनुष्या पार्थ सर्वशः। ये यथा मां प्रपद्यन्ते तां तथैव भजामि अहम् मम वर्तानुवर्तन्ते मनुष्या पार्थ सर्वशः। चतुर्वर्णं मया सृष्टं गुणकर्म विभागशः तस्य कर्तारम् अपि मां विद्धि अकर्तारम् अव्ययम्। न मां कर्माणि लिम्पन्ति न मे कर्मफले स्पृहा इति मां यो अभिजानाति कर्मभिर्न स बध्यते। कर्मणो हि अपि बोधव्यं च विकर्मणः अकर्मणाश्च बोधव्यं गहना कर्मणो गतिः। तद्विद्धि प्रणिपातेन परिप्रश्नेन सेवया उपदेशन्ति ते ज्ञानं ज्ञानिनस्तत्त्वदर्शिनः। ಹರೇ ಕೃಷ್ಣ. ನಿನ್ನೆ ಅಧ್ಯಾಯದಲ್ಲಿ ನಾವೇನ್ ತಿಳ್ಕೊಂಡ್ವಿ ಅಂತ ಒಂದ್ಸಲಿ ರೀಕಾಲ್ ಮಾಡಿ ಮತ್ತೆ ಮುಂದೆ ಹೋಗೋಣ. ಏನ್ ತಿಳ್ಕೊಂಡ್ವಿ ಅಂತ ಯಾರಾದ್ರೂ ಹೇಳ್ತೀರಾ ನಿನ್ನೆ ಅಧ್ಯಾಯದಲ್ಲಿ? ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಕರ್ಮಯೋಗ ಬಗ್ಗೆ. ಕರ್ಮಯೋಗದ ಬಗ್ಗೆ, ಕರ್ಮಯೋಗದಲ್ಲಿ ಏನೆಲ್ಲ ಹೇಳ್ದ ಕೃಷ್ಣ ಅಂತ ಹೇಳ್ತೀರಾ ಮಾತಾಜಿ? ಹ್ಮ್. ಹ್ಮ್. ಕರ್ಮ ನನಗೋಸ್ಕರ ಮಾಡು, ಆಗ ಅದು ಅಕರ್ಮ ಆಗುತ್ತೆ, ಅಲ್ಲಿ ಪಾಪ ಇರೋದಿಲ್ಲ. ನಿನ್ನೆ ಅಧ್ಯಾಯದಲ್ಲಿ ಕರ್ಮ ನಾವು ಕರ್ಮ ಮೂರು ಬಗ್ಗೆ ಹೇಳಿ. ಹಾ ಮಾತಾಜಿ. ನಾವು ಮಾಡ್ಬೇಕಾಗಿರೋದನ್ನ ಮಾಡ್ಬೇಕು, ಆದ್ರೆ ಅದು ರಿಸಲ್ಟ್ಗೆ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ. ಹೌದು ಮಾತಾಜಿ, ಸರಿಯಾಗಿ ಹೇಳಿದ್ದೀರಿ. ಅಂದ್ರೆ ನಿನ್ನೆ ಗೊಂದಲದಲ್ಲಿದ್ದ ಅರ್ಜುನ.
ಅವನು ಆತ್ಮಜ್ಞಾನ, ಸ್ಥಿತಪ್ರಜ್ಞ ಎಲ್ಲವನ್ನು ಕೇಳಿದ್ಮೇಲೆ ಅವನು ಅನ್ಕೊಂಡ, ಭಗವಂತ ನೀನು ಏನ್ ಹೇಳ್ತಾ ಇದೀಯಾ, ನನ್ಗೆ ಅರ್ಥ ಆಗ್ತಿಲ್ಲ, ಇನ್ನೂ ಗೊಂದಲದಲ್ಲೇ ಇದ್ದೀನಿ. ನಾನೀಗ ಜ್ಞಾನವನ್ನ ಬೆಳೆಸ್ಕೊಳ್ಳಿಕ್ಕೆ ಹೋಗ್ಬೇಕಾ, ಅಂದ್ರೆ ತಪಸ್ ಮಾಡ್ಬೇಕಾ ಅಥವಾ ವೇದಾಧ್ಯಯನ ಮಾಡ್ಬೇಕಾ, ಇಲ್ಲಾಂದ್ರೆ ನಾನು ಯುದ್ಧ ಮಾಡ್ಬೇಕಾ, ಏನ್ ಮಾಡ್ಬೇಕು ಅಂತ ನೀನ್ ಬಯಸ್ತಾ ಇದೀಯಾ, ನನಗಿನ್ನು ಅದು ಅರ್ಥ ಆಗ್ತಿಲ್ಲ. ಏಕಮದ ನೀನೇ ಹೇಳು, ನೀನೇ ತೀರ್ಮಾನ ಮಾಡಿ ನನ್ಗೆ ನೇರವಾಗಿ ಹೇಳ್ಬಿಡು, ನಾನೇನ್ ಈಗ ಮಾಡ್ಬೇಕು ಅಂತ ಅವನು ಒತ್ತಾಯ ಪಡಿಸ್ತಾ ಇರ್ತಾನೆ. ಆಗ ಭಗವಂತ ಅವನಿಗೆ ಕರ್ಮದ ಮಹತ್ವದ ಬಗ್ಗೆ, ನಿಷ್ಕಾಮ ಕರ್ಮದ ಬಗ್ಗೆ ಹೇಳ್ತಾನೆ. ಕರ್ಮವನ್ನ ಮಾಡ್ಬೇಕು, ಜ್ಞಾನವನ್ನ ಬೆಳೆಸ್ಕೋಬೇಕು. ಜ್ಞಾನ ಅದು ಮುಖ್ಯ. ಆದ್ರೆ ಆ ಜ್ಞಾನವನ್ನ ಬೆಳೆಸ್ಕೊಂಡ್ರು ಕೂಡ ನೀನು ಅದನ್ನ ಕರ್ಮದ ರೂಪದಲ್ಲಿ ಅದು ಕಾರ್ಯಗತ ಆಗ್ಬೇಕು. ಆಗದೆ ಹೋಯ್ತು ಅಂತಂದ್ರೆ ಆ ಜ್ಞಾನ ಬೆಳೆಸ್ಕೊಂಡು ಏನು ಪ್ರಯೋಜನ ಇಲ್ಲ. ಹಾಗೆ ಭಗವಂತ ಹೇಳ್ತಾನೆ, ಇಲ್ಲ ನೀನು ಕರ್ಮ ಮಾಡ್ಬೇಕು. ಅಂದ್ರೆ ಎಂತ ಕರ್ಮ ಮಾಡ್ಬೇಕು? ನಿಷ್ಕಾಮ ಕರ್ಮವನ್ನ ಮಾಡ್ಬೇಕು. ನಿಷ್ಕಾಮ ಕರ್ಮ ಮಾಡೋದ್ರಿಂದ ಏನಾಗುತ್ತೆ, ಅದು ನಮ್ಮನ್ನ ಪಾಪದಿಂದ ಅಥವಾ ಈ ಬಂಧನದಿಂದ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟು ಸಾವಿನ ಒಂದು ಚಕ್ರದಲ್ಲಿ ಬೀಳೋದ್ರಿಂದ ನಮ್ಮನ್ನ ಅದು ರಕ್ಷಿಸುತ್ತೆ ಅನ್ನೋದನ್ನೆಲ್ಲ ನಾವು ನಿನ್ನೆ ನೋಡಿದ್ವಿ. ಈಗ ಮತ್ತೆ ಭಗವಂತ ಜ್ಞಾನದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಜ್ಞಾನ ಯೋಗ ಅಂದ್ರೆ ಜ್ಞಾನದ ಮೂಲಕ ಭಗವಂತನ ಜೊತೆ, ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟಂತಹ ಜ್ಞಾನವನ್ನ ನಾವು ತಿಳ್ಕೊಳ್ಳುವಂತದ್ದು. ದಿವ್ಯ ಜ್ಞಾನ ಅಂದ್ರೆ ಅದೊಂದು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕಿದೀವಿ. ಈ ಅಧ್ಯಾಯದಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ ಅಂತಂದ್ರೆ, ದಿವ್ಯ ಜ್ಞಾನದ ವಂಶ ಅಂದ್ರೆ ಈಗ ಹೇಗೆ ಪರಂಪರೆ ಇದೆ, ಗುರು ಶಿಷ್ಯ ಪರಂಪರೆ, ಅದು ಹೇಗೆ ಸಾಗಿ ಬರುತ್ತೆ, ಅಲ್ಲಿ ಜ್ಞಾನ ಅನ್ನುವಂಥದ್ದು ಗುರುವಿನಿಂದ ಶಿಷ್ಯನಿಗೆ ಹೇಗೆ ಅದು ಒಬ್ಬರಿಂದ ಒಬ್ಬರಿಗೆ ಸಾಗಿ ಬಂದಿದೆ ಅನ್ನೋದನ್ನ ನಾವು ತಿಳ್ಕೊತೀವಿ. ನಂತರ ಭಗವಂತನ ಅವತಾರದ ಸ್ವರೂಪ. ಭಗವಂತ ಅವನು, ನಾವೆಲ್ಲರೂ ಭೂಮಿ ಮೇಲೆ ಹುಟ್ಟುತ್ತೀವಿ, ಆದ್ರೆ ಭಗವಂತ ಅವನು ನಮ್ಮ ಹಾಗೆ ತಾಯಿಯ ಗರ್ಭದಿಂದ ಹುಟ್ಟಿ ಬರುವಂತದ್ದಲ್ಲ, ಅವನು ಇಳಿದು ಬರುವಂತದ್ದು. ಅಂದ್ರೆ ಅವನು ಹೇಗಿದ್ದಾನೋ ಹಾಗೆ ಅವನು ಭೂಮಿಯ ಮೇಲೆ ಕಾಣಿಸ್ಕೊಳ್ಳುವಂಥದ್ದು. ನಂತರ ಕೃಷ್ಣ ಎಲ್ಲ ಮಾರ್ಗಗಳ ಸೃಷ್ಟಿಕರ್ತ ಮತ್ತು ಪರಾಕಾಷ್ಠೆ. ಅಂದ್ರೆ ಪ್ರತಿಯೊಂದು ಈ ಜಗತ್ತಿನಲ್ಲಿ, ಆಧ್ಯಾತ್ಮಿಕ ಜಗತ್ತಿರ್ಬೋದು, ಭೌತಿಕ ಜಗತ್ತಿರ್ಬೋದು, ಎಲ್ಲದರಲ್ಲೂ ಕೂಡ ಏನೆಲ್ಲ ನಾವು ಕಾಣ್ತಾ ಇದೀವಿ ಅವೆಲ್ಲವೂ ಕೂಡ ಮೂಲತಃ ಬಂದಿರುವಂತದ್ದು ಭಗವಂತನಿಂದ. ಮತ್ತೆ ಜ್ಞಾನದ ವೇದಿಕೆಯಲ್ಲಿ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ನಾವು ಹೇಗೆ ಜ್ಞಾನವನ್ನ ಬೆಳೆಸ್ಕೊಂಡು ಎಂತಹ ಕರ್ಮವನ್ನ ಮಾಡ್ಬೇಕು, ಯಾವ ಕರ್ಮ ನಮ್ಮನ್ನ ಬಂಧನಕ್ಕೆ ಸಿಲುಕಿಸುತ್ತೆ, ಯಾವ ಕರ್ಮ ನಮ್ಮನ್ನ ಬಂಧನದಿಂದ ಬಿಡುಗಡೆಗೊಳಿಸುತ್ತೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ಯಜ್ಞದ ಮೂಲಕ ಜ್ಞಾನವನ್ನು ಪಡೆಯುವುದು ಅಂದ್ರೆ ಅನೇಕ ಯಜ್ಞಗಳನ್ನ ಭಗವಂತ ಈ ಅಧ್ಯಾಯದಲ್ಲಿ ತಿಳಿಸ್ತಾನೆ. ಆ ಯಜ್ಞಗಳನ್ನ ಮಾಡೋ ಮೂಲಕ ನಾವು ಹೇಗೆ ಜ್ಞಾನವನ್ನ ಪಡ್ಕೋತೀವಿ ಅನ್ನೋದನ್ನ ಹೇಳ್ತಾನೆ. ಮತ್ತೆ ಯಜ್ಞವನ್ನು ಸಾಧಿಸುವ ವಿಧಾನ, ಫಲಿತಾಂಶಗಳು ಮತ್ತು ಮಹಿಮೆಗಳು. ನಾವು ಯಜ್ಞವನ್ನ ಮಾಡ್ಬೇಕು ಅಂತಂದ್ರೆ ಹೇಗೆ ಮಾಡ್ಬೇಕು, ಯಜ್ಞ ಅಂದ್ರೆ ಏನು, ಅದೆಲ್ಲವನ್ನು ಕೂಡ ನಾವು ಯಾವ ರೀತಿ, ಯಾರಿಂದ ಪಡ್ಕೋಬೇಕು, ಯಾವ ರೀತಿ ಪಡ್ಕೋಬೇಕು, ಮತ್ತೆ ಅದರಿಂದ ನಮ್ಗೆ ಏನ್ ಪ್ರಯೋಜನ ಸಿಗುತ್ತೆ ಅನ್ನುವಂಥದ್ದು, ಅದೆಲ್ಲವನ್ನು ಕೂಡ ಈ ಅಧ್ಯಾಯದಲ್ಲಿ ಭಗವಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಮೊದಲಿಗೆ ಭಗವದ್ಗೀತಾ ಯಥಾರೂಪ. ಹರೇ ಕೃಷ್ಣ. ಇಲ್ಲಿ ಎಷ್ಟು ಜನ ಇದ್ದೀರಿ? 18 ಜನ ಇದ್ದೀರಿ. ನೀವೆಲ್ಲರೂ ಕೂಡ ಭಗವದ್ಗೀತೆಯನ್ನ, ಅಂದ್ರೆ ನಿಮ್ಮ ಮನೆಗಳಲ್ಲಿ ಭಗವದ್ಗೀತೆ ಇದೆಯಾ ಅಂತ ಒಮ್ಮೆ ಯಾರಾದ್ರೂ ಹೇಳಿ. ಅಂದ್ರೆ ಎಲ್ಲರ ಮನೆಯಲ್ಲೂ ಭಗವದ್ಗೀತೆ ಇದೆಯಾ? ಇದೆ ಮ್ಯಾಮ್. ಇದೆಯಾ ಮಾತಾಜಿ? ಆದ್ರೆ ನೀವು ನಿಮ್ ಮನೇಲಿ ಇರೋದು ಯಥಾರೂಪನೇನಾ ಅಥವಾ ಬೇರೆ ಯಾವ್ದಾದ್ರು ಬೇರೆ ಎಡಿಷನ್ಸ್ ಇದೆಯಾ ನಿಮ್ಮ ಹತ್ರ? ಇಲ್ಲ, ಯಥಾರೂಪ. ಯಥಾರೂಪ. ಬೇರೊಬ್ರು ಹೇಳ್ಬೋದು. ನಮ್ಮಲ್ಲೂ ಇಲ್ರಿ ಭಗವದ್ಗೀತಾ. ಇಲ್ಲ ಮಾತಾಜಿ? ಇಲ್ರಿ ಮಾತಾಜಿ. ಓಕೆ, ಹಾಗಾದ್ರೆ ಯಾರ ಮನೆಯಲ್ಲೂ ಯಥಾರೂಪ ಅಲ್ಲದೆ ಬೇರೆ ಯಾವ್ದು ಭಗವದ್ಗೀತೆ ಎಡಿಷನ್ಸ್ ನಿಮ್ಮ ಹತ್ರ ಇದೆಯಾ ಅಂತ? ಇಲ್ರಿ. ಯಾರ ಹತ್ರನು ಬೇರೆ ಎಡಿಷನ್ಸ್ ಇಲ್ಲ ಅಂತಂದ್ರೆ ನಾನು ಮುಂದುವರಿಸ್ತೀನಿ. ಅಂದ್ರೆ ಇಲ್ಲಿ ಏನಂತಂದ್ರೆ, ಮೊದಲಿಗೆ ನನ್ನ ಹತ್ರ ಕೂಡ ಭಗವದ್ಗೀತೆ ಯಥಾರೂಪ ಇರ್ಲಿಲ್ಲ, ಅದೊಂದು ಬೇರೆ ಎಡಿಷನ್ಸ್ ಇತ್ತು. ಅದನ್ನ ನಾನು ಓದೋ ಪ್ರಯತ್ನ ಮಾಡ್ತಿದ್ದೆ. ಅಂದ್ರೆ ನಾನು ಪ್ರತಿದಿನ ದೇವರಿಗೆ ಪೂಜೆ ಮಾಡಿದ್ಮೇಲೆ ಕೊನೆ ಪಕ್ಷ 1-2 ಪೇಜ್ ಆದ್ರೂ ಭಗವದ್ಗೀತೆ ಓದ್ಬೇಕು ಅಂತ ಆಸಕ್ತಿ ಇತ್ತು. ನಾವು ಓದ್ತಿದ್ದೆ, ಆದ್ರೆ ನನಗೇನು ಅರ್ಥ ಆಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ಮನಸ್ಸಿನಲ್ಲಿ ಒಂದು ಭಾವನೆ ಇರ್ತಾ ಇತ್ತು. ಅಂದ್ರೆ ಇದು ಕೃಷ್ಣ ಮಾತಾಡ್ತಾ ಇದ್ದಾನೆ ನನ್ ಜೊತೆ, ನನ್ನ ಯಾವ್ದೋ ಒಂದು ಏನಂತಾರೆ, ಒಂದು ಪ್ರಾಬ್ಲಮ್ಸ್ಗೆ ಅಲ್ಲಿ ಏನೋ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿ ನಾ ಅದನ್ನ ಓದ್ತಿದ್ದೆ. ಆದ್ರೆ ನನಗೆ ಆಮೇಲೆ ಭಗವದ್ಗೀತೆ ಯಥಾರೂಪ ತಗೊಂಡ್ಮೇಲೆ ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ತಿಳಿತು. ಅಂದ್ರೆ ಏನು ಭಗವದ್ಗೀತೆ ಯಥಾರೂಪಕ್ಕೂ ಅದಕ್ಕೂ ವ್ಯತ್ಯಾಸ ಅಂತಂದ್ರೆ, ಈ ಭಗವದ್ಗೀತೆ ಅನ್ನುವಂಥದ್ದು ಒಂದು ದಿವ್ಯ ಜ್ಞಾನ, ಅಂದ್ರೆ ಭಗವಂತನಿಂದ ಬಂದಿರುವಂತಹ ಆಧ್ಯಾತ್ಮಿಕ ಜ್ಞಾನ. ಅದನ್ನ ನಾವು ನೇರವಾಗಿ ಅವನಿಂದಲೇ ಕೇಳೋದು
ತುಂಬಾ ನಮಗೆ ಒಂದು ಸ್ಪಷ್ಟತೆಯನ್ನು ಕೊಡುತ್ತೆ. ಆ ರೀತಿ ಕೇಳಿದಿರ ನಾವು ಬೇರೆ ಪರಂಪರೆಯಿಂದ ಬಂದಿರುವಂತದಕ್ಕೂ ಪರಂಪರೆ ಇಲ್ಲದೆ ಬಂದಿರೋದು ಪುಸ್ತಕಗಳಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಯಾರು ಪರಂಪರೆಯಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂದಿದ್ದಾರೆ ಅವ್ರು ಎಲ್ಲೂ ಅವರದೇ ಆದ ಒಂದು ಅಭಿಪ್ರಾಯಗಳನ್ನ ಕೊಡೋದಿಲ್ಲ, ಅವರದೇ ಆದ ಒಂದು ದೃಷ್ಟಿಕೋನಗಳನ್ನ ಅದರಲ್ಲಿ ಇಡೋದಿಲ್ಲ. ಆದ್ರೆ ಯಾರು ಪರಂಪರೆಯಲ್ಲಿ ಬರ್ದೇ ಇರುವಂತವ್ರು ಅವ್ರಿಗೆ ಒಂದು ಏನಂತಾರೆ ಭಗವದ್ಗೀತೆಗೆ ಒಂದು ವ್ಯಾಖ್ಯಾನ ಕೊಡ್ಬೇಕು ಅನ್ನುವಂತಹ ಒಂದು ಕ್ರೇಜ್ ಅಂತಾರೆ. ಆ ರೀತಿ ಬರ್ದಿರುವಂತಹ ಪುಸ್ತಕಗಳನ್ನು ನಾವು ಓದಿದಾಗ ಅಲ್ಲಿ ಕೃಷ್ಣನ ಮಾತಿಗಿಂತ ಹೆಚ್ಚಾಗಿ ಅದನ್ನ ಬರ್ದವರ ಒಂದು ವಿಷಯಗಳು, ಅವರ ಒಂದು ದೃಷ್ಟಿಕೋನ, ಅದನ್ನೇ ನಾವು ನೋಡೋಕೆ ಸಾಧ್ಯ ಆಗುತ್ತೆ. ಹಾಗೆ ಯಥಾರೂಪ ಅದು ಪರಂಪರೆಯಲ್ಲಿ ಅಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತದ್ದು. ಆದ ಕಾರಣ ಅಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ. ಕೃಷ್ಣ ಅರ್ಜುನನಿಗೆ ನೇರವಾಗಿ ಏನ್ ಹೇಳಿದ್ದಾನೋ ಅದೇ ವಿಷಯಗಳೇ, ಅದೇ ಶ್ಲೋಕಗಳೇ, ಅದೇ ಅನುವಾದಗಳೇ ಬರುತ್ತೆ. ಆದ ಕಾರಣ ನಮ್ಗೆ ಅದು ಸ್ಪಷ್ಟವಾಗಿ ಅರ್ಥನೂ ಆಗುತ್ತೆ. ನೋಡೋಣ ಆ ಗುರು ಶಿಷ್ಯ ಪರಂಪರೆ ಅಂದ್ರೆ ಏನು ಅಂತ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ 106 ಗೀತಾ ಆವೃತ್ತಿಗಳಲ್ಲಿ ನಿಮ್ಮ ಪ್ರಕಾರ ಸೂಕ್ತವಾದ ಗೀತೆ ಯಾವುದು? ಹರೇ ಕೃಷ್ಣ. ನೀವ್ ಯಾರು ಅದು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ, ಬೇರೆ ಎಡಿಷನ್ಸ್ ಓದಿಲ್ಲ ಅಂತಂದ್ರೆ ನಿಮ್ಗೆ ಅದ್ರ ವ್ಯತ್ಯಾಸ ಅಷ್ಟು ಗೊತ್ತಾಗೋದಿಲ್ಲ. ಈಗ ನಿಮ್ಮೆಲ್ಲರಿಗೂ ಅದು PDF ಸಿಕ್ಕಿದೆ ಅಂತ ಅನ್ಕೋತೀನಿ. ಗ್ರೂಪ್ ಅಲ್ಲಿ ಅವರು ಪ್ರಾರಂಭ ಆಗುವಾಗ್ಲೇ ಭಗವದ್ಗೀತೆ ಯಥಾರೂಪದ PDF ಕೊಟ್ಟಿರ್ತಾರೆ, ಹೌದಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ, ನನ್ ವಾಯ್ಸ್ ಕ್ಲಿಯರ್ ಇದೆಯಾ? ಹಾ ಮಾತಾಜಿ, ಕ್ಲಿಯರ್ ಇದೆ. ಓಕೆ, ಇದಕ್ಕೆ ಉತ್ತರ ಕೇಳಿಸ್ತಿದೆ ಕೊಡಿ. ಹಾ ಮಾತಾಜಿ. ಬೇರೆ ಬೇರೆ ಎಡಿಷನ್ಸ್ ನಿಮ್ಗೆ ಸಿಗುತ್ತೆ ಭಗವದ್ಗೀತೆ, ಆದ್ರೆ ಅದರಲ್ಲಿ ನಿಮ್ಗೆ ಸೂಕ್ತವಾದ ಗೀತೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಥಾರೂಪ ಮಾತಾಜಿ. ಯಥಾರೂಪ. ಯಾಕೆ ಗೋರಖ್ಪುರಿದು ಯಥಾರೂಪ? ನನ್ನ ಹತ್ರನೂ ಇತ್ತು ಮಾತಾಜಿ. ಗೋರಖ್ಪುರಿದು ಅದು ಈ ಡೀಟೇಲ್ಸ್ ಕೊಟ್ಟಿಲ್ಲ ಅದ್ರಲ್ಲಿ, ಬರೀ ಹೌದು ಮತ್ತೆ. ಶ್ಲೋಕಾಸ್ ಅಷ್ಟೇ ಕೊಡ್ತಾರೆ. ಆ ಶ್ಲೋಕಾಗೆ ಅರ್ಥ ಇರುವುದಿಲ್ಲ ಮಾತಾಜಿ. ಅದಕ್ಕೆ ನಾವು ಪ್ರಭುಪಾದರಿಗೆ ಎಷ್ಟು ಋಣಿಗಳು ಅಂತ ಅನ್ಸುತ್ತೆ ಮಾತಾಜಿ. ಶ್ಲೋಕಗಳು ಪ್ರತಿಯೊಬ್ಬರಿಗೂ ಸಂಸ್ಕೃತ ಬರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಅವರು ಅದನ್ನ ನಮ್ಗೆ ಸುಲಭ ಸಾಧ್ಯ ಮಾಡಿದ್ದಾರೆ. ಅದರ ಅನುವಾದ ಕೊಟ್ಟು ಅದನ್ನ ನಮ್ಮ ಒಂದು ಭಾಷೆಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಭಾವಾರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರಭುಪಾದರು. ಅರ್ಥ ಆಗೋ ಹಾಗೆ ಎಂತವ್ರಿಗೂ ಕೂಡ ಭಗವದ್ಗೀತೆ ಓದಿದ ಕೂಡ್ಲೆ ಕಷ್ಟ. ಹೌದು ಮಾತಾಜಿ, ಅಷ್ಟು ಹೌದು. ಸುಲಭ ಮಾಡಿದ್ದಾರೆ. ಈ ಭಾವಾರ್ಥ ಯಾವ ಒಂದು ಬೇರೆ ಅಡಿಷನ್ಸ್ ಅಲ್ಲಿ ಸಿಗೋದೇ ಇಲ್ಲ ನಮ್ಗೆ. ಹೌದು ಮಾತಾಜಿ. ಓಕೆ, ಈಗ ಮುಂದುವರ್ಸೋಣ. ಭಗವದ್ಗೀತೆ ಇತಿಹಾಸ ಅಂದ್ರೆ ಭಗವದ್ಗೀತೆ ಇದು ಈ ಜ್ಞಾನ ಭಗವಂತ ಯಾರಿಗೆ ಯಾವಾಗ ಹೇಳ್ದ ಅನ್ನೋದನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಇವಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಅಬ್ರವೀತ್. ಅನುವಾದ: ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಅಂದ್ರೆ ಇಲ್ಲಿ ಫಸ್ಟ್ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ನಾನ್ ನಿನ್ಗೆ ಯಾವ ಜ್ಞಾನವನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅದನ್ನ ನಿನಗೂ ಮೊದಲು ನಾನು ಸೂರ್ಯದೇವನಿಗೆ ಹೇಳಿದೆ. ಸೂರ್ಯದೇವನಿಂದ ಅದು ಸಾಗಿ ಬಂತು. ಅಂದ್ರೆ ಆ ಜ್ಞಾನ ಗುರು ಶಿಷ್ಯ ಪರಂಪರೆಯಲ್ಲಿ ಬಂತು. ಸೂರ್ಯನಿಂದ ಅವನ ಮಗನಾದ ಮನು, ವೈವತ್ಸರ ಮನು, ನಂತರ ಅವನ ಮಗ ಇಕ್ಷ್ವಾಕು. ಇಕ್ಷ್ವಾಕು ಅಂದ್ರೆ ಯಾರು ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ರಘುವಂಶ. ಮಾತಾಜಿ ರಘುವಂಶ. ಹೌದು ಹೌದು, ಧನ್ಯವಾದಗಳು ಮಾತಾಜಿ. ಇಕ್ಷ್ವಾಕು ಅಂದ್ರೆ ರಾಮನ ವಂಶ. ರಾಮನ ವಂಶ ಅಂದ್ರೆ ರಾಮನ ಪೂರ್ವಜ ಇಕ್ಷ್ವಾಕು. ಹೀಗೆ ಭಗವಂತ ಹೇಳ್ತಾ ಇದ್ದಾನೆ. ಈಗ ಅವ್ನು ಹೇಳ್ತಾ ಇರೋದು ಅರ್ಜುನನಿಗೆ ದ್ವಾಪರ ಯುಗದಲ್ಲಿ. ಅವನು ಹೇಳ್ತಾ ಇದ್ದಾನೆ, ನಿನಗೂ ಮೊದಲು ನಾನು ತ್ರೇತಾಯುಗದಲ್ಲಿ ಬರುವಂತದ್ದು ಇಕ್ಷ್ವಾಕು, ಅವನ ತಂದೆ ಮನು, ಅವನ ತಂದೆ ಸೂರ್ಯದೇವ, ಅವನಿಗೆ ನಾನು ಮೊದಲೇ ಹೇಳಿದ್ದೀನಿ ಇದನ್ನ, ಈಗ ನಾನು ಮತ್ತೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಮುಂದೆ ಅರ್ಜುನ ಏನಂತ ಪ್ರಶ್ನೆ ಮಾಡ್ತಾನೆ ಅಂತ ನೋಡೋಣ. ಏವಂ ಪರಂಪರ ಪ್ರಾತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನ ಮಹತಾ ಯೋಗೋ ನಷ್ಟಾ ಪರಂತಪ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು.
ರಾಜರ್ಷಿಗಳು ಅದನ್ನು ಗ್ರಹಿಸಿದರು, ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದ್ದರಿಂದ ಈ ವಿಜ್ಞಾನವು ನಷ್ಟವಾಗುವಂತೆ ಕಾಣುತ್ತದೆ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಈ ಜ್ಞಾನವನ್ನ ನಾನು ವಿವಸ್ವಾನನಿಗೆ ಅಂದ್ರೆ ಸೂರ್ಯದೇವನಿಗೆ ಈ ಮೊದಲು ಅಂದ್ರೆ ನಿನಗೂ ಮೊದಲು ಹೇಳಿದ್ದೀನಿ, ಆದ್ರೆ ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಸಾಗಿ ಬಂತು. ಅಂದ್ರೆ ಆ ಸೂರ್ಯದೇವ ತನ್ನ ಮಗನಾದ ಇಕ್ಷ್ವಾಕುವಿಗೆ, ನಂತರ ಹೀಗೆ ರಾಜ ಋಷಿಗಳು ಅಂತಂದ್ರೆ ರಾಜರೆಲ್ಲ ಆಗಿನ ಕಾಲದಲ್ಲಿ ಋಷಿಗಳ ಹಾಗೆ ಇದ್ರು. ಅಂದ್ರೆ ಅವರು ಎಷ್ಟೇ ಒಂದು ಭೋಗ ಜೀವನ ಮಾಡುವ ಅವಕಾಶಗಳು ಅವರಲ್ಲಿದ್ರು ಕೂಡ ಅವರು ಅವರ ಇಂದ್ರಿಯಗಳನ್ನ ನಿಗ್ರಹಿಸಿ ಪ್ರಜೆಗಳನ್ನ ಸನ್ಮಾರ್ಗದಲ್ಲಿ ಕೊಂಡೋಗ್ತಾ ಇದ್ರು. ಅಂತಹ ರಾಜ ಋಷಿಗಳು ಪರಂಪರೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಈ ಜ್ಞಾನ ಸಾಗಿ ಬಂತು. ಆದ್ರೆ ಆಮೇಲೆ ಏನಾಯ್ತು ಕಾಲಕ್ರಮದಲ್ಲಿ ಅಂತಂದ್ರೆ ಆ ಪರಂಪರೆ ಅದು ಛೇದವಾಯ್ತು. ಅಂದ್ರೆ ಕೆಲವು ರಾಜರು ಅದನ್ನ ಅವರು ಅನುಸರಣೆ ಮಾಡ್ಲಿಲ್ಲ, ಅದನ್ನ ಅಲ್ಲಿಗೆ ಕೈ ಬಿಟ್ರು. ಆದ ಕಾರಣ ಈ ವಿಜ್ಞಾನ ಈಗ ನಷ್ಟ ಆದಂತೆ ಕಾಣ್ತಾ ಇದೆ. ಅದಕ್ಕೆ ಈಗ ಭಗವಂತ ಮತ್ತೆ ಅದನ್ನ ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಕೂಡ ಆ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ನಿಷ್ಠಾವಂತ ಗುರುವನ್ನು ನೀವು ಹೇಗೆ ಗುರುತಿಸುವಿರಿ? ಹರೇ ಕೃಷ್ಣ. ಗುರುವನ್ನ ಹೇಗೆ ಗುರುತಿಸುವುದು ಅಂತ ಕೇಳ್ತಾ ಇದ್ದಾರೆ. ಗುರು ಮಾತಾಜಿ, ನನಗೆ ಅದು ಕ್ಲಿಯರ್ ಇರ್ಲಿಲ್ಲ, ನೀವೇನೋ ಅವ್ರ ಹೇಳಿದ್ರಿ. ಪರಂಪರೆ ಮತ್ತೆ ಪರಂಪರೆಯಲ್ಲಿ ಗುರು ಪರಂಪರೆಯಿಂದ ಪರಂಪರೆಯಲ್ಲಿ ಬಂದಂತ ಗುರುವನ್ನೇ ನಾವು ಆರಿಸ್ಕೋಬೇಕು. ಅಂದ್ರೆ ಅನೇಕ ಜನ ಗುರುಗಳು ನಮ್ಗೆ ಸಿಗ್ತಾರೆ, ಆದ್ರೆ ಎಲ್ಲಾ ಗುರುಗಳನ್ನು ಕೂಡ ನಾವು ಯಾರು ಸರಿಯಾದ ಗುರು ಅನ್ನೋದನ್ನ ಹೇಗೆ ಗುರುತಿಸ್ಬೇಕಂದ್ರೆ ಅವರು ಪರಂಪರೆಯಿಂದ ಬಂದಿರ್ಬೇಕು, ಅಂದ್ರೆ ಗುರು ಶಿಷ್ಯ ಪರಂಪರೆಯಿಂದ ಬಂದಿರ್ಬೇಕು. ಅಂತಹ ಗುರುಗಳನ್ನ ನಾವು ಸ್ವೀಕಾರ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗುರುಗಳು ಅಂತಂದ್ರೆ ನಾವು ಮುಂದೆ ನೋಡ್ತೀವಿ, ಇಲ್ಲೇ ಕೊಟ್ಟಿದ್ದಾರೆ ಭಗವಂತ. ಅಂದ್ರೆ 4 ಪರಂಪರೆಗಳಿದೆ ಅಂತ. ಒಂದ್ ನಿಮಿಷ. ಸಂಪ್ರದಾಯ ವಿಹೀನಾಯೇ ಮಂತ್ರಸ್ತೆ ನಿಷ್ಫಲ ಮತ ಅತಃ ಕಲೌ ಭವಿಷ್ಯಂತಿ ಚತ್ವರಃ ಸಂಪ್ರದಾಯಿನಃ ಶ್ರೀ ಬ್ರಹ್ಮರುದ್ರ ಸನಕ ವೈಷ್ಣವಃ ಕ್ಷಿತಿ ಪಾವನಃ ಚತ್ವರಸ್ತೆ ಕಲೌ ಭವ್ಯಾ ಹೇ ಉತ್ಕಲೆ ಪುರುಷೋತ್ತಮಃ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, 4 ಅಧಿಕೃತ ಪರಂಪರೆಗಳು ಅದು ನಮ್ಗೆ ಭಾರತದಲ್ಲಿ ಸಿಗುವಂತದ್ದು. ಅದು ಯಾವ್ದು 4 ಪರಂಪರೆಗಳು ಅಂದ್ರೆ, ಒಂದು ಬ್ರಹ್ಮ ಪರಂಪರೆ, ಇನ್ನೊಂದು ಶ್ರೀ ಪರಂಪರೆ, ಮತ್ತೆ ರುದ್ರ ಪರಂಪರೆ, ಇನ್ನೊಂದು ಕುಮಾರ ಪರಂಪರೆ ಅಂತ. ಎಲ್ಲಾ ಪರಂಪರೆಗಳಲ್ಲೂ ಕೂಡ ಒಬ್ಬೊಬ್ಬರು ಒಂದು ಆಚಾರ್ಯರು, ಅಂದ್ರೆ ಆ ಪರಂಪರೆಯಲ್ಲಿ ಪ್ರಸಿದ್ಧಿ ಪಡೆದಂತಹ ಒಂದು ಆಚಾರ್ಯರಿದ್ದಾರೆ. ಅವರೆಲ್ಲರೂ ಕೂಡ ಯಾರಂದ್ರೆ ಇಲ್ಲಿ ಬ್ರಹ್ಮ ಪರಂಪರೆಯಲ್ಲಿ ಬರುವಂತಹ ಆಚಾರ್ಯರು ಮಧ್ವಾಚಾರ್ಯರು, ಶ್ರೀ ಪರಂಪರೆಯಲ್ಲಿ ಬರುವಂತವರು ರಾಮಾನುಜಾಚಾರ್ಯರು, ನಂತರ ಶಿವ ಪರಂಪರೆ ರುದ್ರ ಪರಂಪರೆಯಲ್ಲಿ ಬರುವಂತವರು ವಿಷ್ಣು ಸ್ವಾಮಿ, ಅದೇ ರೀತಿ ಕುಮಾರ ಪರಂಪರೆಯಲ್ಲಿ ಬರುವಂತವರು ನಿಂಬಕಾಚಾರ್ಯರು. ಈ ಮಧ್ವಾಚಾರ್ಯರು ಇಲ್ಲಿ ಉಡುಪಿಯಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ ಅವರ ಪರಂಪರೆಯನ್ನ. ರಾಮಾನುಜಾಚಾರ್ಯರ ಶ್ರೀ ಪರಂಪರೆ ಅದು ತಿರುಪತಿನಲ್ಲಿ ಅಥವಾ ತಮಿಳ್ನಾಡು ಕಡೆ ಬರುವಂತದ್ದು. ರುದ್ರ ಪರಂಪರೆ ಅದು ಗುಜರಾತ್ ಕಡೆ ಬರುವಂತದ್ದು ವಿಷ್ಣು ಸ್ವಾಮಿ. ನಂತರ ಕುಮಾರ ಪರಂಪರೆ ಅದು ರಾಜಸ್ಥಾನ್ ಕಡೆ ಬರುವಂತದ್ದು ನಿಂಬಕಾಚಾರ್ಯರದು. ಈ ರೀತಿ 4 ಅಧಿಕೃತ ಗುರು ಶಿಷ್ಯ ಪರಂಪರೆಗಳು ಇದೆ. ಅಂದ್ರೆ ಭಗವಂತ ನೇರವಾಗಿ ಇವರಿಗೆ ತಿಳಿಸಿರುವಂತದ್ದು. ಮತ್ತೆ ಈ ಪರಂಪರೆ ಮುಂದಕ್ಕೆ ಸಾಗಿ ಬಂದಿರುವಂತದ್ದು. ಇಲ್ಲೆಲ್ಲೂ ಕೂಡ ಒಂದು ಜ್ಞಾನ ಅನ್ನುವಂಥದ್ದು, ಆ ದಿವ್ಯ ಜ್ಞಾನದ ಒಂದು ಛೇದ ಅನ್ನುವಂಥದ್ದು ಆಗಿಲ್ಲ. ಈ ಪರಂಪರೆ ಅದು ಒಬ್ಬರಿಂದ ಒಬ್ಬರಿಗೆ ಗುರು ಶಿಷ್ಯ ಪರಂಪರೆಯಲ್ಲಿ ಮುಂದುವರಿಸ್ಕೊಂಡು ಬಂದಿರುವಂತದ್ದು. ಆದ ಕಾರಣ ಈ ಪರಂಪರೆಗಳಿಂದ ಬಂದಂತಹ ಗುರುಗಳಿಂದ ನಾವು ಜ್ಞಾನವನ್ನ ಪಡೆದ್ರೆ ಅದು ನೇರವಾಗಿ ಭಗವಂತ ಅವರಿಗೆ ತಿಳಿಸ್ಕೊಟ್ಟಂತೆಯೇ ಇರುತ್ತೆ. ಹಾಗೆ ಈ ರೀತಿ ಪರಂಪರೆ ಇಲ್ಲದೆ ಬೇರೆ ಯಾರಾದ್ರೂ ನಮ್ಗೆ ಏನಾದ್ರೂ ಜ್ಞಾನವನ್ನ ನಾವು ಹೊರಗಡೆಯಿಂದ ಪಡ್ಕೊಳ್ಳೋ ಪ್ರಯತ್ನ ಪಟ್ರೆ ಅಲ್ಲಿ ಅಪೂರ್ಣ ಜ್ಞಾನ ಅನ್ನುವಂಥದ್ದು ನಮ್ಗೆ ಸಿಗೋದಿಲ್ಲ. ಅದ್ರಲ್ಲಿ ಏನು ಈ ಪರಂಪರೆ ಅಂತಂದ್ರೆ, ಈ ಪರಂಪರೆಯಲ್ಲಿ ಬಂದಂತಹ ಈ ಆಚಾರ್ಯರು ಯಾರಿದ್ದಾರೆ, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಿಷ್ಣು ಸ್ವಾಮಿ ಅಥವಾ ನಿಂಬಕಾಚಾರ್ಯರು, ಇವರೆಲ್ಲರೂ ಹೇಗೆ ಅಂತಂದ್ರೆ ಅವರು ಈ ಏನು ಭಗವಂತನಿಂದ ಜ್ಞಾನ ನಮಗೆ ಸಿಕ್ಕಿದೆ ಅವುಗಳಿಗೆ ಅವರು ಒಂದು ಎಲ್ಲರಿಗೂ ಕೂಡ ಅರ್ಥ ಆಗುವ ಹಾಗೆ ಅವರು ನಮ್ಗೆ ಒಂದು ವ್ಯಾಖ್ಯಾನಗಳನ್ನ ಕೊಡ್ತಾರೆ. ಅಂದ್ರೆ
ಒಂದು ಭಾಷ್ಯವನ್ನ ಬರೀತಾರೆ. ಭಾಷ್ಯ ಅಂತಂದ್ರೆ ಅದಕ್ಕೆ ಒಂದು ವ್ಯಾಖ್ಯಾನವನ್ನ ಬರೆಯುವಂಥದ್ದು. ಅದಕ್ಕೆ ಒಂದೊಂದು ಹೆಸರು ಕೊಡ್ತಾರೆ. ಅಂದ್ರೆ ನಮ್ಮ ಮಧ್ವಾಚಾರ್ಯರು ನಮಗೆ ಸಿಕ್ಕಿರುವ ಒಂದು ಪರಂಪರೆಯಲ್ಲಿ ಅವ್ರ ಹೆಸರೇನ್ ಬರುತ್ತೆ, ಅವರು ಬರೆದಿರುವ ಭಾಷ್ಯದ ಹೆಸರು ಗೋವಿಂದ ಭಾಷ್ಯ ಅಂತ ಕರೀತಾರೆ. ಹೀಗೆ ಅವರು ಭಗವಂತನಿಂದ ಏನೆಲ್ಲ ಸಂಸ್ಕೃತ ಶ್ಲೋಕಗಳು ಮತ್ತೆ ಅರ್ಥಗಳು ಬರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಒಂದು ವ್ಯಾಖ್ಯಾನಗಳನ್ನ ಕೊಡ್ತಾರೆ, ಅಂದ್ರೆ ಸೂತ್ರಗಳನ್ನ ಬರೀತಾರೆ. ಆದ ಕಾರಣ ಅದು ಒಂದು ಅಧಿಕೃತ ಪರಂಪರೆ ಅಂತ ಅನಿಸ್ಕೊಳ್ಳುತ್ತೆ. ನಂತರ ಅದು ಗುರು ಶಿಷ್ಯ ಪರಂಪರೆ, ಅಂದ್ರೆ ಗುರು ಶಿಷ್ಯನಿಗೆ ಹಾಗೆ ಸಾಗಿ ಬರುವಂತಹ ಜ್ಞಾನ ಆಗಿರುತ್ತೆ. ಈ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ, ಗುರು ಪರಂಪರೆಯ ಮೂಲಕ ಸ್ವೀಕರಿಸದ ಯಾವುದೇ ಮಂತ್ರವು ಫಲವನ್ನು ನೀಡುವುದಿಲ್ಲ. ನಾವ್ ಯಾವುದೇ ಮಂತ್ರವನ್ನ ಪಠಿಸ್ಬೇಕಾದ್ರೂ ಕೂಡ ಅದು ಪರಂಪರೆಯಲ್ಲಿ ಬಂದಿರಬೇಕು. ಹಾಗೆ ಯಾವುದೋ ಒಂದು ಮಂತ್ರವನ್ನ ನಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ನಾವ್ ಅದನ್ನ ಪಠಿಸಿದ್ರೆ ಅದರಿಂದ ಅಂತಹ ಒಂದು ಫಲಗಳು ನಮ್ಗೆ ಸಿಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ 4 ದಿವ್ಯ ವ್ಯಕ್ತಿಗಳು, ಅಂದ್ರೆ ಇದು ಭಾಗವತದಲ್ಲಿ ಕೂಡ ಹೇಳಿರುವಂತದ್ದು, 4 ಜನ ಪರಂಪರೆಯಲ್ಲಿ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಅಥವಾ ಶ್ರೀ ಪರಂಪರೆ, ಬ್ರಹ್ಮ, ರುದ್ರ ಮತ್ತು ಸನಕ ಋಷಿ. ಸನಕ ಋಷಿಗಳು ಅಂದ್ರೆ 4 ಕುಮಾರರು ಗುರು ಪರಂಪರೆಯನ್ನು ಸ್ಥಾಪಿಸಲು ಆವಿರ್ಭವಿಸುತ್ತಾರೆ ಮತ್ತು ಅವರನ್ನು ಅನುಸರಿಸುವ ಕಲಿಯುಗದಲ್ಲಿ ಆಚಾರ್ಯರು ಒರಿಸ್ಸಾದ ಪವಿತ್ರ ಧಾಮ ಪುರುಷೋತ್ತಮ ಕ್ಷೇತ್ರದಲ್ಲಿ ಗೋಚರಿಸುತ್ತಾರೆ. ಇದನ್ನ ಪದ್ಮ ಪುರಾಣದಲ್ಲೂ ಕೂಡ ಹೇಳಿದ್ದಾರೆ. ಹೀಗೆ ಅಧಿಕೃತ ಪರಂಪರೆಗಳಿಂದ ನಾವು ಗುರುವನ್ನ ಆರಿಸ್ಕೋಬೇಕು, ಆ ಗುರುವಿನಿಂದ ನಾವು ಜ್ಞಾನವನ್ನ ಪಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಇಸ್ಕಾನ್ ಸಂಸ್ಥೆ ಯಾವ ಪರಂಪರೆಗೆ ಸೇರಿದ್ದಾರೆ ಅನ್ನೋದನ್ನಲ್ಲಿ ನಾವು ನೋಡ್ತಾ ಇದೀವಿ. ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಅನ್ನುವಂಥದ್ದು ನಮ್ಮ ಪರಂಪರೆಯ ಹೆಸರು. ಇಲ್ಲಿ ನಮ್ಮ ಪ್ರಮುಖ ಆಚಾರ್ಯರು ಅಂದ್ರೆ ಅದು ಮಧ್ವಾಚಾರ್ಯರು. ಮತ್ತೆ ಗೌಡಿಯ ಪರಂಪರೆ ಅಂದ್ರೆ ಯಾಕೆ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳು ಅವರು ಮಾಯಾಪುರ ಅಲ್ಲಿ ಅವರು ಈ ಗೌಡಿಯ ಪರಂಪರೆಯಲ್ಲಿ ಇದ್ದವರು. ಆದ ಕಾರಣ ನಮ್ಮ ಪರಂಪರೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ಬರ್ತಾ ಇರೋದ್ರಿಂದ ಇದನ್ನ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಸಂಪ್ರದಾಯ ಅಂತ ಹೇಳಿ ಕರಿತಾ ಇದ್ದಾರೆ. ಇದು ನೇರವಾಗಿ ಕೃಷ್ಣನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದನಿಗೆ, ನಾರದನಿಂದ ವೇದವ್ಯಾಸರಿಗೆ, ವೇದವ್ಯಾಸರಿಂದ ಮಧ್ವಾಚಾರ್ಯರು, ಇಲ್ಲಿ ಅನೇಕ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಹಾಗೆ ಅದು ಸಾಗಿ ಬರುತ್ತಾ ಕೊನೆಗೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ಅವರ ಅನುಯಾಯಿಗಳು ಇದ್ದಾರೆ, ಅವರ ಶಿಷ್ಯಂದಿರು. ನಂತರ ಅವರ ಶಿಷ್ಯಂದಿರಾದ ನಂತರ ಬರುವಂತದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಬಲದೇವ ಅಥವಾ ಏನ್ ಕೊಟ್ಟಿದ್ದಾರೆ ಬಾಬಾಜಿ, ಜಗನ್ನಾಥ್ ಬಾಬಾಜಿ. ನಂತರ ಅವರ ಶಿಷ್ಯಂದಿರು ಭಕ್ತಿ ವಿನೋದ್ ಠಾಕೂರ್, ಅವರ ಶಿಷ್ಯಂದಿರು ಗೋರ್ ಕಿಶೋರ್ ಬಾಬಾಜಿ. ನಂತರ ಬರುವಂತದ್ದು ಭಕ್ತಿ ಸಿದ್ಧಾಂತ ಸರಸ್ವತಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಶಿಷ್ಯಂದಿರು ನಮ್ಮ ಪ್ರಭುಪಾದರು. ಹೀಗೆ ಇದು ಗುರು ಶಿಷ್ಯ ಪರಂಪರೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಸಾಗಿ ಬರುವಂತದ್ದು. ಇದಕ್ಕೆ ಒಂದು ಉದಾಹರಣೆಯನ್ನ ಪ್ರಭುಪಾದರು ಯಾವ ರೀತಿ ಕೊಡ್ತಾರೆ ಅಂತಂದ್ರೆ, ಒಂದು ಪೂರ್ಣ ಫಲ, ಒಂದು ಮಾವಿನ ಮರದಲ್ಲಿ ತುತ್ತ ತುದಿಯಲ್ಲಿ ಒಂದು ಮಾವಿನ ಹಣ್ಣು ಬಿಟ್ಟಿದೆ. ಆ ಹಣ್ಣನ್ನ ಯಾರಾದ್ರೂ ನಾನೇ ಹೋಗಿ ಪಡ್ಕೋತೀನಿ, ಇದನ್ನ ಒಂದು ಉದಾಹರಣೆಯಾಗಿ ಹೇಳ್ತಾ ಇರುವಂತದ್ದು, ಸಾದೃಶ್ಯವಾಗಿ ನಾನೇ ಪಡ್ಕೊಂತೀನಿ ಅಂತ ಪ್ರಯತ್ನ ಪಟ್ರೆ ಅಂದ್ರೆ ಅವನೇನ್ ಮಾಡಕ್ ಸಾಧ್ಯ, ಒಂದು ಕಲ್ಲನ್ನೆತ್ತಿ ಆ ಹಣ್ಣಿಗೆ ಹೊಡಿಲಿಕ್ಕೆ ಸಾಧ್ಯ. ಹಾಗೆ ಆ ಕಲ್ಲಿನಿಂದ ಆ ಹಣ್ಣಿಗೆ ಹೊಡೆದಾಗ ಏನಾಗುತ್ತೆ, ಆ ಹಣ್ಣು ಮುಕ್ಕಾಗುತ್ತೆ, ಅವನಿಗೆ ಸಿಗುತ್ತೇನೋ ನಿಜ, ಆದ್ರೆ ಅದು ಹೇಗಿತ್ತು ಅದೇ ರೀತಿ ಸಿಗೋದಿಲ್ಲ. ಆ ರೀತಿ ಜ್ಞಾನ ಅನ್ನೋದು ಕೂಡ ಅದನ್ನ ಆ ರೀತಿ ಅವನು ಮಾಡ್ದಿರಾ ಗುರು ಶಿಷ್ಯ ಪರಂಪರೆಯಲ್ಲಿ ಹೇಗೆ ಬರ್ತಾ ಇದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಿಂತು ಒಬ್ಬರಿಗೆ ಒಬ್ಬರು, ಅಂದ್ರೆ ಈ ಕೃಷ್ಣ ಬೆಣ್ಣೆಯನ್ನ ಕದೀತಾನಲ್ಲ ಹಾಗೆ ಅವರು ಆ ಮಾವಿನ ಮರಕ್ಕೆ ಒಬ್ಬರ ಮೇಲೆ ಒಬ್ರು ನಿಂತು ಆ ಹಣ್ಣನ್ನ ಕಿತ್ತು ಒಬ್ಬರಿಂದ ಒಬ್ಬರಿಗೆ ಕೊಟ್ಟಾಗ ಆ ಹಣ್ಣು ಯಾವುದೇ ರೀತಿ ಮುಕ್ಕಾಗೋದಿಲ್ಲ. ಹಾಗೆ ಈ ಜ್ಞಾನ ಅನ್ನೋದು ಕೂಡ ಅದು ಒಬ್ಬರಿಂದ ಒಬ್ಬರಿಗೆ ಸಾಗಿ ಬರುವಾಗ, ಅದು ಪರಂಪರೆಯಲ್ಲಿ ಬರುವಾಗ ಯಾವತ್ತು ಅದು ಪೂರ್ಣ ಜ್ಞಾನವೇ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನಾವೇ ಪ್ರಯತ್ನ ಪಡೋದಕ್ಕೂ ಆ ಪರಂಪರೆಯಲ್ಲಿ ಬಂದವರಿಂದ ಅದನ್ನ ಪಡ್ಕೊಳ್ಳೋದಕ್ಕೂ ಇರುವ ವ್ಯತ್ಯಾಸವನ್ನ ಹೇಳ್ತಾರೆ. ಹೀಗೆ ಆ ಜ್ಞಾನವನ್ನ ನಾವು ಪರಂಪರೆಯ ಮೂಲಕ ಪಡಿಬೇಕು ಅನ್ನೋದನ್ನ ಇಲ್ಲಿ ಅದರ ಮಹತ್ವವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಬರುವಂತ ಇವರು 6 ಜನ ಗೋಸ್ವಾಮಿಗಳು, ಅಂದ್ರೆ ಗೋಸ್ವಾಮಿಗಳು ಅಂತಂದ್ರೆ ಇಂದ್ರಿಯಗಳನ್ನ ಗೆದ್ದವರು ಅಂತ ಹೆಸರು. ಅಂದ್ರೆ ಇವರು ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು. ಚೈತನ್ಯ ಮಹಾಪ್ರಭುಗಳು ಇವರಿಗೆ ತುಂಬಾ ಮುಖ್ಯವಾದ ಕೆಲಸವನ್ನ ಕೊಟ್ಟಿದ್ರು. ಏನೆಲ್ಲ ಕೆಲಸ ಕೊಟ್ಟಿದ್ರು ಅಂತಂದ್ರೆ, ಅವರು ಒಂದು ವೃಂದಾವನ ಮತ್ತೆ ಭಗವಂತನ ಅವನು ಲೀಲೆಗಳನ್ನ ಮಾಡಿದಂತಹ ಜಾಗಗಳನ್ನ ಗುರುತಿಸುವಂತಹ ಒಂದು ಕೆಲಸವನ್ನ ಅವರಿಗೆ ಕೊಟ್ಟಿದ್ರು. ನಂತರ ಅವರು ಅವರಿಗೆ ಭಗವಂತನ ಅಂದ್ರೆ ವಜ್ರನಾಭ 1000 ದೇವಸ್ಥಾನಗಳನ್ನ ಕಟ್ಟಿದ್ದ. ಆದ್ರೆ ಈ
ಮಹಮ್ಮದೀಯರು ಏನ್ ಮಾಡಿದ್ರು ಅಂದ್ರೆ ಅವರ ದಾಳಿಯಲ್ಲಿ ಎಲ್ಲಾ ದೇವಸ್ಥಾನಗಳನ್ನ ನಾಶ ಮಾಡಿದ್ರು. ಆಗ ಭಗವಂತನ ಅನೇಕ ವಿಗ್ರಹಗಳು ಅವು ಆ ಇವರಿಗೆ ಸಿಗುತ್ತೆ. ಅದನ್ನ ಅವರು ಮತ್ತೆ ದೇವಸ್ಥಾನಗಳನ್ನ ಕಟ್ಟಿ ಸ್ಥಾಪನೆ ಮಾಡ್ತಾರೆ. ನಂತರ ಚೈತನ್ಯ ಮಹಾಪ್ರಭುಗಳು ಇವರಿಗೆ ಇನ್ನೊಂದು ಕಾರ್ಯವನ್ನ ಕೊಟ್ಟಿದ್ರು. ಏನಂತಂದ್ರೆ ಎಲ್ಲರಿಗೂ ಕೂಡ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸುಲಭವಾಗಿ ಸಾಧ್ಯ ಆಗುವ ಹಾಗೆ, ಎಲ್ಲರಿಗೂ ಕೂಡ ಅರ್ಥ ಆಗೋ ಹಾಗೆ ಅವರು ಭಕ್ತಿಯ ಬಗ್ಗೆ ಕುರಿತಾಗಿ ಅನೇಕ ಗ್ರಂಥಗಳ ರಚನೆ ಮಾಡ್ತಾರೆ. ಮತ್ತೆ ಆ ದಿವ್ಯ ಜ್ಞಾನವನ್ನ ಎಲ್ಲರೂ ಕೂಡ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಆಗೋ ಹಾಗೆ ಅನೇಕ ಪುಸ್ತಕಗಳನ್ನ ಬರೀತಾರೆ, ಗ್ರಂಥಗಳನ್ನ ಬರೀತಾರೆ. ಆ ಮೂಲಕ ಸಮಾಜಕ್ಕೆ ಇವರ ಕೊಡುಗೆ ಅನ್ನೋದು ಅಪಾರವಾದ್ದಾಗಿರುತ್ತೆ. ಇಲ್ಲಿ ಅವರ ಹೆಸರುಗಳನ್ನ ಕೊಟ್ಟಿದ್ದಾರೆ: ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಜೀವ ಗೋಸ್ವಾಮಿ ಮತ್ತು ಗೋಪಾಲ ಭಟ್ಟ ಗೋಸ್ವಾಮಿ ಅವರ ಹೆಸರುಗಳು. ಇವರೆಲ್ಲರನ್ನು ಕೂಡ ಏನಂತ ಕರೀತಾರೆ ಅಂದ್ರೆ ಮಂಜರಿಗಳು ಅಂತ ಹೇಳ್ತಾರೆ. ಮಂಜರಿಗಳು ಅಂತಂದ್ರೆ ಕೃಷ್ಣ ಅವನು ಗೋಕುಲದಲ್ಲಿ ಇದ್ದಾಗ ರಾಧಾರಾಣಿ ಮತ್ತೆ ಅವಳಿಗೆ ಸ್ನೇಹಿತರಿದ್ರು, ಅಂದ್ರೆ ಅವಳಿಗೆ ಸಹಾಯ ಮಾಡುವವರು ಇದ್ರು. ಅವರೆಲ್ಲರೂ ಕೂಡ ಅವರನ್ನ ಮಂಜರಿಗಳು ಅಂತ ಕರೀತಾರೆ. ಹೀಗೆ ಅವರೆಲ್ಲರೂ ಕೂಡ ಭಗವಂತನ ಸಹವರ್ತಿಗಳೇ ಆಗಿರ್ತಾರೆ. ಭಗವಂತ ಭೂಮಿ ಮೇಲೆ ಯಾವಾಗ ಬರ್ತಾನೆ ಆಗ ಅವರ ಎಲ್ಲ ಸಹವರ್ತಿಗಳು ಕೂಡ ಭೂಮಿಗೆ ಬರ್ತಾರೆ. ಹಾಗೆ ಪರಮಾತ್ಮ ಅವನು ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಇವರು ಕೂಡ ಬರ್ತಾರೆ. ಮತ್ತೆ ಇವರು ಕೂಡ ಭಗವಂತನ ಸೇವೆಯಲ್ಲಿ, ಕಾರ್ಯದಲ್ಲಿ ತೊಡಗ್ತಾರೆ. ಆದ್ರೆ ಇವರು ಭೂಮಿ ಮೇಲೆ ಬಂದಾಗ ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ, ನಂತರ ಜೀವ ಗೋಸ್ವಾಮಿ. ಸನಾತನ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಅಣ್ಣ ತಮ್ಮಂದಿರು. ಇವರಿಗೆ ಇನ್ನೊಬ್ರು ಅಣ್ಣ ಇರ್ತಾರೆ, ಅವರ ಮಗ ಬಂದು ಜೀವ ಗೋಸ್ವಾಮಿ. ಇವರೆಲ್ಲರೂ ಕೂಡ ಮೂಲತಃ ಬ್ರಾಹ್ಮಣರು. ಅಂದ್ರೆ ಅವರು ಸರಸ್ವತ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದಾರೆ ಅಂತ ಹೇಳ್ತಾರೆ. ಅವರು ಬಂದು ಏನಾಗುತ್ತೆ ಅಂದ್ರೆ ಒಮ್ಮೆ ಮಹಮ್ಮದೀಯರು ಇವರ ಮೇಲೆ ಒಂದು ದಬ್ಬಾಳಿಕೆ ನಡೆಸ್ತಾರೆ. ಅಂದ್ರೆ ಇವರು ತುಂಬಾ ಪಾಂಡಿತ್ಯವನ್ನ ಹೊಂದಿರ್ತಾರೆ. ಅಂದ್ರೆ ಅವರಿಗೆ ಅನೇಕ ಭಾಷೆಗಳು ಬರ್ತಾ ಇರುತ್ತೆ. ಸಂಸ್ಕೃತ, ಪರ್ಷಿಯನ್ ಭಾಷೆ, ಆಂಗ್ಲ ಭಾಷೆ ಮತ್ತೆ ಇನ್ನೂ ಅನೇಕ ಭಾಷೆಗಳು ಅವ್ರಿಗೆ ತಿಳಿದಿರುತ್ತೆ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ಇವರಿಬ್ಬರನ್ನು ಕೂಡ ಬಲವಂತವಾಗಿ ಅವರ ಒಂದು ಆಸ್ಥಾನದಲ್ಲಿ ವಿತ್ತ ಮಂತ್ರಿ ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ಬೇಕು ಅಂತ ಅವ್ರನ್ನ ಫೋರ್ಸ್ಫುಲ್ ಆಗಿ ಕರ್ಕೊಂಡು ಹೋಗ್ತಾರೆ. ಇವ್ರಿಗೆ ಇಷ್ಟ ಇರೋದಿಲ್ಲ. ಆ ರೀತಿ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಹೋಗಿಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ ಬ್ರಾಹ್ಮಣರಿಗೆ ನಾವು ಕಿರುಕುಳ ಕೊಡ್ತೀವಿ ಅಂತ. ನಂತರ ಇವರು ಹೋಗ್ತಾರೆ. ಹೋದ್ಮೇಲೆ ಇವರ ಹೆಸರುಗಳನ್ನ ಬದಲಾಯಿಸ್ತಾರೆ. ಮಹಮ್ಮದೀಯ ಹೆಸರುಗಳನ್ನೇ ಕೊಡ್ತಾರೆ. ಸಾಕಾರ್ ಮಲ್ಲಿಕ್ ಮತ್ತೆ ಇನ್ನೊಂದು ಹರೇ ಕೃಷ್ಣ ಹೇಳ್ತೀರಾ ಯಾರಿಗಾದ್ರೂ ನೆನಪಿದ್ರೆ? ಸಾಕಾರ್ ಮಲ್ಲಿಕ್ ಮತ್ತೆ ಇನ್ನೊಬ್ಬರ ಹೆಸರು ಏನಂತ ಹೇಳ್ತಾರೆ? ಅವರ ಹೆಸರುಗಳನ್ನ ಬದಲಾಯಿಸ್ತಾರೆ. ನಂತರ ಅವರು ಅಲ್ಲಿ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅವ್ರಿಗೆ ಮನಸ್ಸಿಲ್ಲ, ಅವ್ರಿಗೆ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಆ ಕಾಲದಲ್ಲಿ ಯಾವ ರೀತಿ ಇತ್ತಂದ್ರೆ, ಆ ರೀತಿ ಮಹಮ್ಮದೀಯರು ಜೊತೆ ಸೇರಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಬ್ರಾಹ್ಮಣ ಒಂದು ಸಂಪ್ರದಾಯದಿಂದ ಅವ್ರನ್ನ ಹೊರಗಡೆ ಇಡ್ತಾ ಇದ್ರು. ಹಾಗೆ ಇವ್ರನ್ನ ಹೊರಗಡೆ ಇಟ್ಬಿಡ್ತಾರೆ. ಇವರು ಹೋಗಿದ್ದು ಬ್ರಾಹ್ಮಣರಿಗೆ ಕಿರುಕುಳ ಕೊಡ್ತಾನೆ ರಾಜ ಅನ್ನೋ ಕಾರಣಕ್ಕಾಗಿ. ಆದ್ರೆ ಆ ಜನ ಏನ್ ಮಾಡ್ತಾರೆ, ಇವರನ್ನ ಹೊರಗಡೆ ಇಡ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳು ಜನರಿಗೆ ಜ್ಞಾನವನ್ನ ಕೊಡ್ತಾ ಇರ್ತಾರೆ, ದಿವ್ಯ ಜ್ಞಾನವನ್ನ. ಆಗ ಪರಮಾತ್ಮ ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಆ ರೀತಿ ಯಾರಾದ್ರೂ ಒಂದು ಬೇರೆ ಸಂಪ್ರದಾಯ ಅಂದ್ರೆ ಬೇರೆ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ ಅಂತಂದ್ರೆ ಅವ್ರನ್ನ ಮತ್ತೆ ವಾಪಸ್ ಕರ್ಕೊಳ್ಳೋದಿಲ್ಲ. ಹಾಗೆ ಕರ್ಕೋಬೇಕು ಅಂತಂದ್ರೆ ಕೂಡ ಅವ್ರು ಕೊಡ್ತಾ ಇದ್ದಂತ ಒಂದು ಏನದು ಪರಿಹಾರ ಅನ್ನುವಂಥದ್ದು ಯಾವ ರೀತಿ ಇತ್ತಂದ್ರೆ, ತುಂಬಾ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪರಿಹಾರಗಳನ್ನ ಕೊಡ್ತಿದ್ರು. ಆದ ಕಾರಣ ಆ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳು ಒಂದು ಸುಲಭ ಮಾರ್ಗವನ್ನ ಹೇಳ್ತಾರೆ. ನೀವೇನು ಮಾಡೋದ್ ಬೇಡ, ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿ. ಆ ಜಪ ಮಾಡಿದ್ರೆ ಸಾಕು, ತಾವಾಗಿಯೇ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನ ಆಗುತ್ತೆ. ನೀವು ಮತ್ತೆ ನಿಮ್ಮ ಒಂದು ಧರ್ಮಕ್ಕೆ ಬರ್ಬೋದು ಅನ್ನೋ ರೀತಿ ಅವರು ಸುಲಭ ಮಾರ್ಗವನ್ನು ತಿಳಿಸ್ಕೊಡ್ತಾರೆ. ಸಂಕೀರ್ತನ ಯಜ್ಞವನ್ನ ಮಾಡಿ ಕಲಿಯುಗದಲ್ಲಿ ಅಂತ. ಆ ಮೂಲಕ ಇವರೆಲ್ಲರೂ ಕೂಡ ಮತ್ತೆ ಗೋಸ್ವಾಮಿಗಳಾಗಿ ಅವರ ಎಲ್ಲ ಒಂದು ಏನು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಎಲ್ಲ ಶ್ರೀಮಂತರಾಗಿರ್ತಾರೆ. ರಘುನಾಥ ಭಟ್ಟ ಗೋಸ್ವಾಮಿ ಅಂತೂ ಅವರು ತುಂಬಾ ಶ್ರೀಮಂತರಾಗಿರ್ತಾರೆ. ಅವರ ತಂದೆ ಆಗಿನ ಕಾಲದಲ್ಲೇ ತುಂಬಾ ದೊಡ್ಡ ಶ್ರೀಮಂತರಿರ್ತಾರೆ. ಅವ್ರಿಗೆ ಸುಂದರವಾದ ಹೆಂಡತಿ, ಮಕ್ಕಳು ಎಲ್ಲ ಇರ್ತಾರೆ. ಆದ್ರೂ ಕೂಡ ಅವರಿಗೆ ಅದು ಯಾವುದ್ರಲ್ಲೂ ಕೂಡ ಆಸಕ್ತಿ ಅನ್ನೋದಿರೋದಿಲ್ಲ. ಅವರಿಗೆ ಚೈತನ್ಯ ಮಹಾಪ್ರಭುಗಳನ್ನ ಕಾಣ್ಬೇಕು, ಮತ್ತೆ ಅವರ ಭಕ್ತರಾಗ್ಬೇಕು, ಅವರ ಅನುಯಾಯಿಗಳಾಗ್ಬೇಕು ಅನ್ನೋದಷ್ಟೇ ಅವರ ಇಚ್ಛೆ ಆಗಿರುತ್ತೆ. ಹೀಗೆ ಇವರೆಲ್ಲರೂ ಕೂಡ ಅವರ ಒಂದು ಆಡಂಬರ ಜೀವನ ಏನಿದೆ ಅದನ್ನೆಲ್ಲ ಬಿಟ್ಟು ಬರ್ತಾರೆ. ಬಿಟ್ಟು ಬಂದು ಅಂದ್ರೆ ಅವರು ತುಂಬಾ 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 ಸಿಂಪಲ್ ಲೈಫ್ ಲೀಡ್ ಮಾಡ್ತಾರೆ. ಆದ ಕಾರಣ ಅವರನ್ನ ಗೋಸ್ವಾಮಿಗಳು ಅಂತ ಕರೀತಾ ಇದ್ದಾರೆ. ಅಂದ್ರೆ ಇಂದ್ರಿಯಗಳನ್ನ ಗೆದ್ದವರು. ಅಂದ್ರೆ ನಾವು ನೋಡಿದ್ವಿ ಇಂದಿನ ಅಧ್ಯಾಯಗಳಲ್ಲಿ ಹೇಗೆ ಇಂದ್ರಿಯಗಳು ಒಬ್ಬನನ್ನ ಹೈಜಾಕ್ ಮಾಡುತ್ತೆ ಅಂತ. ಇವರ ಇಂದ್ರಿಯಗಳು ಸದಾ ಕಾಲ ಭಗವಂತನ ಸೇವೆಯಲ್ಲಿ ತೊಡಗಿದ್ದ ಕಾರಣ
ಆ ಇಂದ್ರಿಯಗಳು ಅವರಿಗೆ ದಾಸರಾಗಿದ್ವು, ಅಂದ್ರೆ ಅವ್ರು ಹೇಳಿದ ಹಾಗೆ ಕೇಳ್ತಾ ಇದ್ವು ಅಂತ. ಆದ ಕಾರಣ ಅವ್ರನ್ನ ಗೋಸ್ವಾಮಿ ಅಂತ ಕರೀತಾರೆ. ಇವರೆಲ್ಲರೂ ಕೂಡ ನಂತರ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳಾಗಿ ಸಮಾಜಕ್ಕೆ ಒಂದು ಒಳಿತಾಗುವ ಕಾರ್ಯದಲ್ಲಿ ತೊಡಗಿದ್ರು. ಇವರು ಕೂಡ ನಮ್ಮ ಪರಂಪರೆಯಲ್ಲಿ ಬರ್ತಾರೆ. ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಅರ್ಹತೆ. ನಾನು ಮೊದಲೇ ಹೇಳಿದೆ, ಮೊದಲನೇ ದಿನ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ನಮ್ಗೆ ಕನಿಷ್ಠ ಪಕ್ಷ ಇರ್ಬೇಕಾದಂತ ಅರ್ಹತೆ ಯಾರಿಗಾದ್ರೂ ನೆನಪಿದ್ರೆ ಹೇಳ್ತೀರಾ? ಹರೇ ಕೃಷ್ಣ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ನಾವು ತಿಳಿದಿರ್ಬೇಕು. ತಿಳಿದಿಲ್ಲ ಅಂದ್ರೆ ಕೊನೆ ಪಕ್ಷ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಮತ್ತೆ ಕೃಷ್ಣ ಒಬ್ಬ ಸಾಧಾರಣ ಒಂದು ಇತಿಹಾಸ ಪುರುಷ ಅಥವಾ ನಮ್ಮ ಹಾಗೆ ಒಬ್ಬ ಮನುಷ್ಯ, ನಮಗಿಂತ ಸ್ವಲ್ಪ ಜ್ಞಾನ ಹೆಚ್ಚಿತ್ತು, ನಮಗಿಂತ ಸ್ವಲ್ಪ ಒಂದು ಏನಂತಾರೆ ಚಾಕಚಕ್ಯತೆ ಜಾಸ್ತಿ ಇತ್ತು, ಆ ರೀತಿ ಯೋಚನೆ ಮಾಡ್ತಾ ಇದ್ರೆ ನಾವು ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ನಾವು ತಿಳಿದಿರ್ಬೇಕು. ಮತ್ತೆ ಅವನ ಮೇಲೆ ನಮ್ಗೆ ಯಾವುದೇ ಅಸೂಯೆ ದ್ವೇಷ ಅದು ಇರಬಾರ್ದು. ಇಲ್ಲಿ ಹೇಳ್ತಾ ಇದ್ದಾನೆ ಅದನ್ನೇ, ಸಾ ಏವಯಂ ಮಯಾತೆ ಅದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋ ಅಸೀಮೆ ಸಕಾಚೇತಿ ರಹಸ್ಯಂ ಹಿ ಏತದ್ ಉತ್ತಮಂ. ಪರಮಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಅಂದ್ರೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನಿನಗೆ ನಾ ಈ ರಹಸ್ಯವಾದ ಜ್ಞಾನವನ್ನ ಯಾಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಕೊಡ್ತಾ ಇದ್ದಾನೆ ಅಂತಂದ್ರೆ ಅರ್ಜುನ ಅವನ ಭಕ್ತನಾಗಿದ್ದಾನೆ, ಮತ್ತೆ ಅವನ ಸ್ನೇಹಿತನಾಗಿದ್ದಾನೆ. ಅವನಿಗೆ ಭಗವಂತನ ಮೇಲೆ ಯಾವುದೇ ರೀತಿಯ ಒಂದು ದ್ವೇಷ ಅಥವಾ ಅಸೂಯೆ ಅನ್ನುವಂಥದ್ದು ಅವನಲ್ಲಿ ಇಲ್ಲ. ಆದ ಕಾರಣ ಭಗವಂತ ಅವನಿಗೆ ಈ ಅಲೌಕಿಕ ರಹಸ್ಯವನ್ನ, ದಿವ್ಯ ಜ್ಞಾನವನ್ನ ಅವನು ಕೊಡ್ತಾ ಇದ್ದಾನೆ. ಅಂತಹ ಮನಸ್ಥಿತಿ ಇರುವಂತವ್ರು ಯಾರು ಭಗವಂತನನ್ನ ಸ್ವೀಕಾರ ಮಾಡ್ತಾರೆ, ಅವನಿಗೆ ಶರಣ ಆಗ್ತಾರೆ, ಅಂತವರಿಗೆ ಮಾತ್ರನೇ ಈ ದಿವ್ಯ ಜ್ಞಾನವನ್ನ ತಿಳ್ಕೊಳ್ಳುವುದಕ್ಕೆ ಸಾಧ್ಯ. ಅಂತವ್ರಲ್ಲದವ್ರು ಯಾರಾದ್ರೂ ಇದನ್ನ ಕೇಳಿದ್ರೆ, ಎಷ್ಟೇ ಕೇಳಿದ್ರು ಅವ್ರಿಗೆ ಅದರಿಂದ ಏನೇ ಪ್ರಯೋಜನ ಆಗೋದಿಲ್ಲ. ಅದು ಹೇಗೆ ನೀನು ಸಮಕಾಲೀನ ಅಂದ್ರೆ, ಈಗ ಅರ್ಜುನನ ಪ್ರಶ್ನೆ, ನೀನು ಅಂದ್ರೆ ಈಗ ಯುಧಿಷ್ಠಿರ ಮಹಾರಾಜ ಮತ್ತೆ ಭೀಮ ಅವರು ಕೃಷ್ಣನಿಗಿಂತ ಅಂದ್ರೆ ಹಿರಿಯರು. ನಂತರ ಬರುವಂತದ್ದು ನಕುಲ ಸಹದೇವ ಕೃಷ್ಣನಿಗಿಂತ ಕಿರಿಯರು. ಆದ್ರೆ ಅರ್ಜುನ ಸಮಕಾಲೀನ ಅಂದ್ರೆ ಅವರಿಬ್ಬರದು ಏಜ್ ಗ್ರೂಪ್ ಒಂದೇ, ಅವರಿಬ್ರು ಕೂಡ ಒಂದೇ ವಯಸ್ಸಿನಲ್ಲಿ ಇದ್ದಾರೆ ಅಂತ ಅವನು ಹೇಳ್ತಾ ಇದ್ದಾನೆ. ಅರ್ಜುನ ಹೇಳ್ತಾ ಇದ್ದಾನೆ, ನಿಂದು ನಂದು ಒಂದೇ ವಯಸ್ಸು. ನೀನ್ ಹೇಗೆ ನನಗೆ ಹೇಳೋದಕ್ಕೂ ಮುಂಚೆ ಸೂರ್ಯನಿಗೆ ಹೇಳಿದೆ ಅಂತ ಹೇಳ್ತಾ ಇದೀಯ. ಅದು ಯಾರು ಸೂರ್ಯ ಅಂತಂದ್ರೆ ಸೂರ್ಯವಂಶ, ರಘುವಂಶ, ತ್ರೇತಾಯುಗದಲ್ಲಿ ಆಗಿ ಹೋಗಿರುವಂತದ್ದು. ಅಷ್ಟು ಹಳೆಯ ಸೂರ್ಯನಿಗೆ ನೀನು ಹೇಗೆ ಹೇಳಕ್ ಸಾಧ್ಯ? ನೀನು ಅಂದ್ರೆ ನನ್ನ ನಿನ್ನ ವಯಸ್ಸು ಒಂದೇ ಇದೆ, ನಾವು ಬಂದಿರೋದು ಈಗ. ಅಷ್ಟು ಹಿಂದಿನ ಕಾಲದಲ್ಲಿ ನೀನು ಹೇಗೆ ಸೂರ್ಯನಿಗೆ ಇದನ್ನ ಹೇಳಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾನೆ. ಅಪರಂ ಭವತು ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ ವಿಜ್ಞಾನಿಯಾಂ ತ್ವಂ ಆದೌ ಪ್ರೋಕ್ತವಾನ್ ಇತಿ. ಅರ್ಜುನ ಕೇಳ್ತಾ ಇರೋದು, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ನಮ್ಮಿಬ್ಬರಿಗಿಂತ ಮೊದಲೇ ಬಂದಿರುವಂತದ್ದು ಸೂರ್ಯ. ಅಂದ್ರೆ ನೀನ್ ಹೇಗೆ ಸೂರ್ಯನಿಗೆ ಈ ಶಾಸ್ತ್ರವನ್ನ, ಈ ಜ್ಞಾನವನ್ನ ಹೇಳಲಿಕ್ಕೆ ಸಾಧ್ಯ ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಗೀತೆಯನ್ನು ಭಗವಂತನು ಎಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಈ ಗೀತೆ ಭೂಮಿಗೆ ಬಂದು ಎಷ್ಟು ವರ್ಷಗಳ ಆಗಿದೆ ಅಂತ? 5,000 ವರ್ಷ. 5,000 ವರ್ಷಗಳು. ಯಾಕೆಂದ್ರೆ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಂತ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಅದಕ್ಕೂ ಮೊದ್ಲೇ ನಾನು ವಿವಸ್ವಾನನಿಗೆ ಹೇಳಿದ್ದೀನಿ ಅಂತ. ಹಾಗಾದ್ರೆ ಎಷ್ಟು ವರ್ಷಗಳಾಗಿರ್ಬೋದು? ಲ್ಯಾಕ್ಸ್ ಆಫ್ ವರ್ಷಗಳು ಮಾತಾಜಿ. ಅದನ್ನೇ ಇವಾಗ ಒಂದು ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದಾರೆ. ಅಂದ್ರೆ ವಿವಸ್ವಾನನಿಗೆ ಕೃಷ್ಣ ಹೇಳಿದಾನೆ ಅಂದ್ರೆ ಸುಮಾರು ಎಷ್ಟು ವರ್ಷಗಳಾಗಿರ್ಬೋದು ಅನ್ನೋದನ್ನ ಇಲ್ಲಿ ಲೆಕ್ಕಾಚಾರವನ್ನ ಕೊಡ್ತಾ ಇದ್ದಾರೆ. ನೋಡೋಣ ಹೇಗೆ ಅಂತ. ಒಂದು ತ್ರೇತಾಯುಗ, ಕಲಿಯುಗ ಅಂತಂದ್ರೆ ಎಷ್ಟು ವರ್ಷಗಳ ಕಾಲ ಅಂತಂದ್ರೆ, ಕಲಿಯುಗದಲ್ಲಿ 4,32,000 ವರ್ಷಗಳು ಕಲಿಯುಗದ ಅವಧಿ. ಅದನ್ನ 2 ಪಟ್ಟು ಆದ್ರೆ ಅದು ದ್ವಾಪರ ಯುಗ ಆಗುತ್ತೆ, 8,64,000 ವರ್ಷಗಳು. ಅದೇ ಕಲಿಯುಗದ 3 ಪಟ್ಟು ತ್ರೇತಾಯುಗ, ಅದು 1.296 ಮಿಲಿಯನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ.
ಅದೇ ಕಲಿಯುಗದ 4ರಷ್ಟು ಆದ್ರೆ ಅದು ಸತ್ಯಯುಗ ಆಗುತ್ತೆ. ಅದು 1.728 ಮಿಲಿಯನ್ ಇಯರ್ಸ್, ಇಷ್ಟು ವರ್ಷಗಳು. ಅಂದ್ರೆ ಇದನ್ನ ದಿವ್ಯ ಯುಗ ಅಂತ ಕರೀತಾರೆ. ಒಂದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಬಂದು ಹೋಯ್ತು ಅಂದ್ರೆ ಅದನ್ನ ಒಂದು ದಿವ್ಯ ಯುಗ ಅಂತ ಕರೀತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಲಿಯುಗ 1, ಅದರ 2ರಷ್ಟು ದ್ವಾಪರ ಯುಗ, ಅಂದ್ರೆ 1, 2, 3 ಆಯ್ತು. ಇಲ್ಲಿ ಮತ್ತೆ ತ್ರೇತಾಯುಗ 3ರಷ್ಟು ಅಂತಂದ್ರೆ 3, 3, 6 ಆಯ್ತು. ನಂತರ 4ರಷ್ಟು ಅಂತಂದ್ರೆ 6, 4, 10 ಆಯ್ತು. 10 ಕಲಿಯುಗಗಳು ಅವಧಿ, ಆ ಸಮಯವನ್ನ ದಿವ್ಯ ಯುಗ ಅಂತ ಕರಿತಾ ಇದ್ದಾರೆ, ಒಂದು ದಿವ್ಯ ಯುಗ ಅಂತ. ಹೀಗೆ ಇದು ದಿವ್ಯ ಯುಗ. ನಂತರ ಹೇಳ್ತಾ ಇದ್ದಾರೆ ಮನ್ವಂತರ. ಮನ್ವಂತರ ಅಂದ್ರೆ ಏನು ಅಂತ, ಅಂದ್ರೆ ವಿವಸ್ವಾನನ ಮಗ ಮನುವಿಗೆ ಹೇಳ್ದ ಅಂತ ಹೇಳಿದ್ರಲ್ಲ, ಆ ರೀತಿ ಮನ್ವಂತರ ಅಂದ್ರೆ ಏನು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ದಿವ್ಯ ಯುಗಗಳು 71 ದಿವ್ಯ ಯುಗಗಳು ಬಂದ್ರೆ ಅದು ಒಂದು ಮನ್ವಂತರ. ಈ 71 ದಿವ್ಯ ಯುಗಗಳು ಮಧ್ಯದಲ್ಲಿ ನಾವು ನೋಡ್ತೀವಿ ಸಂಧ್ಯಾ ಅಂತ ಬರುತ್ತೆ, ಅದು ಸೇರಿಸ್ಕೊಂಡ್ವಿ ಅಂತಂದ್ರೆ ಇಲ್ಲಿ 1,000 ದಿವ್ಯ ಯುಗಗಳು ಸೇರಿದ್ರೆ ಅದು ಒಂದು ಮನ್ವಂತರ ಆಗುತ್ತೆ. ಅಂದ್ರೆ 71 ದಿವ್ಯ ಯುಗ ಮತ್ತೆ ಸಂಧ್ಯಾ ಅದೆಲ್ಲವೂ ಸೇರಿಸಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು 1000 ದಿವ್ಯ ಯುಗಗಳು ಒಂದು ಮನ್ವಂತರ ಅನಿಸ್ಕೊಡುತ್ತೆ. ಮತ್ತೆ ಬ್ರಹ್ಮನ ಒಂದು ದಿನವನ್ನ ಕಲ್ಪ ಅಂತ ಕರೀತಾರೆ. ಬ್ರಹ್ಮನ ಒಂದು ದಿನವನ್ನ ಕಲ್ಪ ಅಂತಾರೆ. ಅವನ ರಾತ್ರಿ ಕೂಡ ಅಷ್ಟೇ ಸಮಯ ಇರುತ್ತೆ. ಆದ್ರೆ ಅವನ ದಿನ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅವನ ಒಂದು ದಿನ ಅಂತಂದ್ರೆ 14 ಮನ್ವಂತರಗಳು, ಅಂದ್ರೆ 14 ಮನುಗಳು ಬಂದು ಹೋಗ್ತಾರೆ. ಮತ್ತೆ 15 ಸಂಧ್ಯಾ ಅಲ್ಲಿ ಕೂಡ ಬಂದು ಹೋಗುತ್ತೆ. ಸಂಧ್ಯಾ ಅಂತಂದ್ರೆ ಏನಂದ್ರೆ 2 ಮನ್ವಂತರಗಳ ಮಧ್ಯೆ ಬರುವಂತಹ ಕಾಲ. ಇಲ್ಲಿ 14 ಮನ್ವಂತರಗಳು ಒಂದು ಕಲ್ಪ, ಒಂದು ದಿನದಲ್ಲಿ, ಬ್ರಹ್ಮನ ಒಂದು ದಿನದಲ್ಲಿ ಬಂದು ಹೋಗ್ತಾರೆ. ಈಗ ಬ್ರಹ್ಮ ಅವನು ಯಾವ ಮನ್ವಂತರ ನಡೀತಿದೆ ಅಂತಂದ್ರೆ, ಈಗ ವಿವಸ್ವಾನನ ಮಗ ಅಂತಂದ್ರೆ ವೈವತ್ಸರ ಮನು ನಡೀತಾ ಇರೋದ್ರಿಂದ 6 ಮನ್ವಂತರಗಳು ಮುಗಿದು 7ನೇ ಮನ್ವಂತರ ನಡೀತಿದೆ. 7ನೇ ಮನ್ವಂತರ ಅಂತಂದ್ರೆ ಬ್ರಹ್ಮನ ಕಲ್ಪ, ಅದು ದಿನ ಅಂದ್ವಿ ಅಲ್ಲ, ಅಲ್ಲಿ ಈಗ ಅವನ ಬ್ರಹ್ಮನಿಗೆ ಮಧ್ಯಾಹ್ನದ ಸಮಯ, ಅವನ ದಿನದಲ್ಲಿ ಇದು ಮಧ್ಯಾಹ್ನದ ಸಮಯ. ಈಗ ಮನ್ವಂತರ ಆಯ್ತು, ಕಲ್ಪ ಆಯ್ತು. ಕಲ್ಪ ಅದೇ ರೀತಿ ಭಗವಂತ ಅಂದ್ರೆ ಬ್ರಹ್ಮನಿಗೆ ಅವನು ಕಲ್ಪ ಎಷ್ಟು ಅಂದ್ರೆ ರಾತ್ರಿ, ಬೆಳಗ್ಗೆ ಎಷ್ಟಿದೆ ರಾತ್ರಿ ಕೂಡ ಅಷ್ಟೇ ಇರುತ್ತೆ. ನಂತರ ಅಂತಹದು ಒಂದು 100 ವರ್ಷ ಅವನು ಬದುಕ್ತಾನೆ, ಅದು ಅವನ ಆಯಸ್ಸು, ಬ್ರಹ್ಮನ ಆಯಸ್ಸು. ಈ ರೀತಿ ಬ್ರಹ್ಮನ ಆಯಸ್ಸನ್ನ ಇಟ್ಕೊಂಡು ನಾವು ಈ ಮನುವಿನ ಸಮಯವನ್ನ ಮತ್ತೆ ಈ ಭಗವದ್ಗೀತೆ ಭೂಮಿಗೆ ಎಷ್ಟು ದಿನ ಆಯ್ತು ಬಂದು ಅನ್ನೋದನ್ನ ತಿಳ್ಕೊಳ್ಳೋಣ. ಬ್ರಹ್ಮನ ಜೀವನ ಅಂದ್ರೆ ಬ್ರಹ್ಮ ಇಲ್ಲಿವರೆಗೂ ಎಷ್ಟು ಆಯಸ್ಸನ್ನ ಕಳೆದಿದ್ದಾನೆ ಅಂತ, ಅವನ ಜೀವನದಲ್ಲಿ 50 ವರ್ಷಗಳು ಮುಗ್ದಿದೆ, ಅಂದ್ರೆ ಅವನು ಅರ್ಧ ಆಯಸ್ಸು ಮುಗಿಸಿದ್ದಾನೆ. ಆ ರೀತಿ ನೋಡಿದ್ರೆ ಹೇಗೆ ಕ್ಯಾಲ್ಕುಲೇಷನ್ ಅಂದ್ರೆ, ಇದು ಕಲಿಯುಗದ ಅವಧಿ. ಕಲಿಯುಗದ ಅವಧಿ ನಾನು ಹೇಳಿದೆ 10ರಷ್ಟು ಆಗುತ್ತೆ ಒಂದು ದಿವ್ಯ ಯುಗ ಅಂದ್ರೆ ಕಲಿಯುಗ 1, ದ್ವಾಪರ ಯುಗ 2, 1, 2, 3 ಆಯ್ತು. ತ್ರೇತಾಯುಗ ಮತ್ತೆ 3, 3, 3, 6 ಆಯ್ತು. ಮತ್ತೆ ಸತ್ಯಯುಗ 4, ಅದನ್ನ ಕೌಂಟ್ ಮಾಡ್ಕೊಂಡ್ರೆ ಕಲಿಯುಗದ 10ರಷ್ಟು ಅದು ದಿವ್ಯ ಯುಗ. ನಂತರ ನಾನು ಹೇಳಿದೆ ಮನ್ವಂತರ ಅಂತಂದ್ರೆ 71 ದಿವ್ಯ ಯುಗಗಳು ಮತ್ತೆ ಸಂಧ್ಯಾ ಎಲ್ಲವೂ ಸೇರಿ 1000 ದಿವ್ಯ ಯುಗಗಳು ಬರುತ್ತೆ ಅಂತ. ಅದರಿಂದ ಅದನ್ನ 1000ದಿಂದ ಅಂದ್ರೆ ಗುಣಿಸ್ತಾ ಇದ್ದಾರೆ. ನಂತರ 2 ಯಾಕೆ ಅಂತಂದ್ರೆ ಅವನ ಹಗಲು ಮತ್ತೆ ರಾತ್ರಿ, ಇದು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು ಕಲ್ಪ ಅಂತಂದ್ರೆ ಅವನ ಒಂದು ದಿನವನ್ನ ಮಾತ್ರ, ಅವನ ರಾತ್ರಿಗೂ ಕೂಡ ಅಷ್ಟೇ ಅವಧಿ ಇದೆ, ಆದ ಕಾರಣ ಇಲ್ಲಿ 2. ನಂತರ ಒಂದು ವರ್ಷದಲ್ಲಿ 360 ದಿನಗಳು ಬರುತ್ತೆ. ನಂತರ ಅವನು 50 ವರ್ಷಗಳನ್ನ ಈಗಾಗ್ಲೇ ಕಳೆದಿದ್ದಾನೆ. ಇದೆಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿದ್ರೆ 155.52 ಟ್ರಿಲಿಯನ್ ವರ್ಷಗಳು ಬ್ರಹ್ಮನ ಆಯಸ್ಸು ಈಗ ಆಗಿರುವಂತದ್ದು. ನಂತರ 6 ಮನ್ವಂತರಗಳು ಮುಗಿದಿದೆ. ಅವನಿಗೆ ಈಗ ಮಧ್ಯಾಹ್ನದ ಸಮಯ ಅಂತ ಹೇಳಿದೆ, ಅದರಲ್ಲಿ 7ನೇ ಮನ್ವಂತರ ನಡೀತಿದೆ. 6 ಮನ್ವಂತರಗಳು ಈಗಾಗ್ಲೇ ಮುಗಿದಿದೆ. ಆದ ಕಾರಣ 6 ಕಲಿಯುಗದ ಅವಧಿ, ಅದರ 10ರಷ್ಟು ಮತ್ತೆ ದಿವ್ಯ ಯುಗಗಳು ಅಂತ ಅದರಿಂದ ಅದನ್ನ 1000. ಮತ್ತೆ ಇಲ್ಲಿ ನಾವು ಹೇಳ್ತಾ ಇರುವಂತದ್ದು ಕಲ್ಪದಲ್ಲಿ 14 ಮನ್ವಂತರಗಳು ಬಂದು ಹೋಗುತ್ತೆ, ಅದರಿಂದ ಅದನ್ನ 14ರಿಂದ ಭಾಗಿಸ್ತಾ ಇದ್ದಾರೆ. ಮತ್ತೆ ಎಷ್ಟು ಬರ್ತಾ ಇದೆ ಸಮಯ ಅಂದ್ರೆ 1851.4285 ಮಿಲಿಯನ್ ವರ್ಷಗಳು ಮನ್ವಂತರಗಳು, ಇಷ್ಟು ಮನ್ವಂತರದ ಸಮಯ ಆಗಿದೆ. ಮತ್ತೆ ಕಲಿಯುಗ ಇದು 4 ಯುಗಗಳು ಅಂದ್ರೆ ಈ ದಿವ್ಯ ಯುಗಗಳು 71 ಅಂದ್ರೆ 7ನೇ ಮನ್ವಂತರದಲ್ಲಿ 71 ದಿವ್ಯ ಯುಗಗಳು ಬರಬೇಕು. ಈಗಾಗ್ಲೇ 27 ಚಕ್ರಗಳು ಅಂದ್ರೆ 27 ದಿವ್ಯ ಯುಗಗಳು ಆಗಿ ಹೋಗಿದೆ. 27 ಕಲಿಯುಗದ 10ರಷ್ಟು ಅಂದ್ರೆ ಒಂದು ದಿವ್ಯ ಯುಗ, ಅದನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. 116.64 ಬಿಲಿಯನ್ ವರ್ಷಗಳು ಅದು ಆಗಿ ಈಗ
28ನೇ ಚಕ್ರ ನಡೀತಿದೆ. ಅದರಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಆಗೋಗಿದೆ. ಆದ ಕಾರಣ ಇನ್ನ ಕಲಿಯುಗದ ಕ್ಯಾಲ್ಕುಲೇಷನ್ ಕೆಳಗಡೆ ಕೊಡ್ತಾ ಇದ್ದಾರೆ. ಮುಗ್ದೋಗಿರುವಂತದ್ದು 9 ಕಲಿಯುಗಗಳು, ಅಂದ್ರೆ 9ರಷ್ಟು ಕಲಿಯುಗದ ಸಮಯ ಇಲ್ಲಿ ಮುಗ್ದೋಗಿದೆ. ಅದು 3.888 ಮಿಲಿಯನ್ ವರ್ಷಗಳು ಆಗೋಗಿದೆ. ನಂತರ ಬರುವಂತದ್ದು ಕಲಿಯುಗ. ಈಗ ಕಲಿಯುಗದಲ್ಲಿ ಕೂಡ ಎಷ್ಟು ವರ್ಷಗಳು ಆಗಿದೆ ಅಂತಂದ್ರೆ 5117 ವರ್ಷಗಳು ಮುಗ್ದಿದೆ. ಆದ್ರೆ ಬ್ರಹ್ಮನ ಜೀವನ, ಅವನ ಆಯಸ್ಸು ಎಷ್ಟಾಯ್ತು ಅಂತಂದ್ರೆ ಎಷ್ಟಾಯ್ತು, 50 ವರ್ಷ ಮುಗಿಸಿದ್ದಾನೆ. 6ನೇ ಮನ್ವಂತರ ಕಂಪ್ಲೀಟ್ ಆಗಿದೆ. 7ನೇ ಮನ್ವಂತರದಲ್ಲಿ 27 ಚಕ್ರಗಳು ಮುಗ್ದಿದೆ. ಅದ್ರಲ್ಲೂ ಕೂಡ ಸತ್ಯ, ತ್ರೇತ, ದ್ವಾಪರ ಯುಗಗಳು ಆಗೋಗಿದೆ. ಕಲಿಯುಗದಲ್ಲೂ ಕೂಡ ಇಷ್ಟು ವರ್ಷಗಳು ಕಳೆದೋಗಿದೆ. ಹರೇ ಕೃಷ್ಣ. ಕೇಳಿಸ್ತಿದ್ಯಾ ಮಾತಾಜಿ? ಹಾ ಮಾತಾಜಿ ಕೇಳಿಸ್ತಿದೆ. ಹಾಗಾಗಿ ಬ್ರಹ್ಮನ ಜೀವಿತ ಎಷ್ಟು ವರ್ಷ ಆಗಿದೆ ಅಂತಂದ್ರೆ ಅದು 155.522 ಟ್ರಿಲಿಯನ್ ವರ್ಷಗಳು ಅವನ ಆಯಸ್ಸು, ಬ್ರಹ್ಮನ ಆಯಸ್ಸು. ಅದನ್ನ ಹೇಳ್ತಾ ಅವರು ಈಗ ಮನುವಿನ ಜೀವನದ ಬಗ್ಗೆ ಹೇಳ್ತಾ ಇದ್ದಾರೆ. ಮನುವಿನ ಆಯಸ್ಸು ಎಷ್ಟಾಗಿದೆ? 47 ಈಗ ವಾಯ್ಸ್ ಬ್ರೇಕ್ ಆಗ್ತಿದೆ ಮಾತಾಜಿ. ಬ್ರೇಕ್ ಆಗ್ತಿದೆ ಮಾತಾಜಿ ಈಗ. ಹರೇ ಕೃಷ್ಣ ಮಾತಾಜಿ. ನೆಟ್ವರ್ಕ್ ಹೋಯ್ತು ಮಾತಾಜಿ. ಹೌದು ಮಾತಾಜಿ. ಮಾತಾಜಿ ಇದು ಕೇಳಿಸಿಲ್ಲ ಹಾಗಾದ್ರೆ ನಾನು ಮನುವಿನ ಬಗ್ಗೆ ಹೇಳಿದ್ದು? ಇಲ್ಲ ಮಾತಾಜಿ ಕೇಳಿಸಿಲ್ಲ. ಅಂದ್ರೆ ಬ್ರಹ್ಮಂದು ಮುಗಿತಾ ಮಾತಾಜಿ? ಹಾ ಮುಗೀತು ಮಾತಾಜಿ, ಕೇಳಿಸಿ. ಓಕೆ, ಹೀಗೆ ಅದೇ ತರ ಬ್ರಹ್ಮನ ಹಾಗೆಯೇ ಮನುವಿನ ಆಯಸ್ಸನ್ನ ಹೇಳ್ತಾ ಇದ್ದಾರೆ. ವೈವತ್ಸರ ಮನು, ಅವನ ಒಂದು ಆಯಸ್ಸು ಎಷ್ಟು ವರ್ಷಗಳು ಅಂತ. ಅಂದ್ರೆ ಕೃಷ್ಣ ವಿವಸ್ವಾನನಿಗೆ ಹೇಳಿದ್ದು, ಅಂದ್ರೆ ಮನುವಿನ ತಂದೆಗೆ ಹೇಳಿದ್ದು. ಆದ್ರೆ ಮನುವಿನ ತಂದೆಯ ಒಂದು ಆಯಸ್ಸನ್ನ ಕಂಡುಹಿಡಿಯೋದಕ್ಕೂ ಈಸಿಯಾಗಿ ನಮ್ಗೆ ಬ್ರಹ್ಮನ ಆಯಸ್ಸಿನ ಮೂಲಕ ಮನುವಿನ ಆಯಸ್ಸು ಸಿಗುತ್ತೆ. ಆದ ಕಾರಣ ಮನುವಿನ ಆಯಸ್ಸನ್ನ ಹೇಳ್ತಾ ಇದ್ದಾರೆ. ಮನು ಅವನ 7ನೇ ಒಂದು ಮನ್ವಂತರದಲ್ಲಿ ಇರುವಂತಹ ವೈವತ್ಸರ ಮನು, ಅವನ ಒಂದು ಇದ್ರಲ್ಲಿ 71 ದಿವ್ಯಯುಗಗಳು ಬರಬೇಕು. ಅದರಲ್ಲಿ 27 ದಿವ್ಯಯುಗಗಳು ಈಗಾಗಲೇ ಮುಗಿದು ಹೋಗಿದೆ. ಆದ ಕಾರಣ 27 ಕಲಿಯುಗದ 10 ಪಟ್ಟು. ಅದು ಒಂದು ದಿವ್ಯಯುಗ ಅಂದ್ರೆ 10 ಪಟ್ಟು. ನಂತರ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಈ 3 ಯುಗಗಳು ಮುಗ್ದಿದೆ. ಆದ ಕಾರಣ 9 ಪಟ್ಟು ಕಲಿಯುಗ. ನಂತರ ಕಲಿಯುಗದಲ್ಲಿ ಈಗ ಕಲಿಯುಗದಲ್ಲೂ ಕೂಡ ಸಮಯ ಆಗಿದೆ. ಅದು 5117 ವರ್ಷಗಳು. ಅದೆಲ್ಲವನ್ನು ಕೂಡಿಸಿದಾಗ ನಮ್ಗೆ ಮನುವಿನ ಜೀವಿತಾವಧಿ, ಇವಾಗ ಅವನ ಆಯಸ್ಸು ಎಷ್ಟಾಗಿದೆ ಅಂತಂದ್ರೆ 120.533 ಮಿಲಿಯನ್ ವರ್ಷಗಳು ಆಗಿದೆ. ಮನುವಿನ ಜನನದ ಮೊದಲು ಗೀತೆಯನ್ನು ಭಗವಂತ ತನ್ನ ಶಿಷ್ಯನಾದ ಸೂರ್ಯದೇವನಾದ ವಿವಸ್ವಾನನಿಗೆ ಹೇಳಿದ್ದಾನೆಂದು ಪರಿಗಣಿಸಿ. ಅಂದ್ರೆ ಈಗ ಕೃಷ್ಣ ಭೂಮಿಗೆ, ಅಂದ್ರೆ ಈ ದಿವ್ಯ ಜ್ಞಾನ ಕೃಷ್ಣನ ಮೂಲಕ ಬಂದು ಎಷ್ಟು ವರ್ಷಗಳು ಆಗಿದೆ ಅಂತಂತಂದ್ರೆ 120 ಮಿಲಿಯನ್ ವರ್ಷಗಳು ಈಗಾಗ್ಲೇ ಆಗೋಗಿದೆ. ಅಷ್ಟು ಪುರಾತನವಾದದ್ದು ಈ ದಿವ್ಯ ಜ್ಞಾನ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮನ ಒಂದು ದಿನದ ಅವಧಿಯನ್ನ ಹೇಳ್ತಾ ಇದ್ದಾರೆ 8640 ಮಿಲಿಯನ್ ವರ್ಷಗಳು. ಬ್ರಹ್ಮನ ಒಂದು ಗಂಟೆ ಅಂತಂದ್ರೆ 360 ಮಿಲಿಯನ್ ವರ್ಷಗಳು. ಬ್ರಹ್ಮನ ಒಂದು ನಿಮಿಷ ಅಂತಂದ್ರೆ 6 ಮಿಲಿಯನ್ ವರ್ಷಗಳು. ಬ್ರಹ್ಮನ ಒಂದು ಸೆಕೆಂಡ್ ಅಂದ್ರೇನು ಕೂಡ 1,00,000 ವರ್ಷಗಳು. ಹೀಗೆ ಕಾಲ, ನಾನು ಹೇಳಿದೆ ಭಗವದ್ಗೀತೆಯಲ್ಲಿ 5 ವಿಷಯಗಳನ್ನ ನಾವು ತಿಳ್ಕೊತೀವಿ. ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ, ಇನ್ನೊಂದು ಪ್ರಕೃತಿ, ಮತ್ತೆ ಕಾಲ, ಕರ್ಮ ಅಂತ. ಕರ್ಮದ ಬಗ್ಗೆ ಎಲ್ಲ ಕೇಳಿದ್ರೆ, ಇವತ್ತು ಕಾಲದ ಬಗ್ಗೆ ನೋಡ್ತಾ ಇದ್ವಿ. ಕಾಲ ಅನ್ನುವಂಥದ್ದು ಯಾವ ರೀತಿ ಇದೆ, ಒಂದು ಬ್ರಹ್ಮನ ಆಯಸ್ಸು ಅಂದ್ರೆ ಯಾವ ರೀತಿ ಇರುತ್ತೆ, ನಮ್ಮ ಆಯಸ್ಸಿಗೆ ಹೋಲಿಸಿದ್ರೆ ನಾವು ಅವನ ಮುಂದೆ ಏನೇನೂ ಅಲ್ಲ. ನಾವು ಅಲ್ಲಿ ಒಂದು ಏನಂತಾರೆ, ಮಿಂಚು ಹೋದ ಹಾಗೆ ನಮ್ಮ ಒಂದು ಜೀವಿತಾವಧಿ ಅನ್ನುವಂಥದ್ದು. ಈಗ ಬ್ರಹ್ಮನ ಒಂದು ಆಯಸ್ಸು
ತುಂಬಾ ಸುದೀರ್ಘವಾದದ್ದು. ಆದ್ರೂ ಕೂಡ ಅವನಿಗೂ ಕೂಡ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಅವನು ಕೂಡ ಈ ಭೌತಿಕ ಜಗತ್ತಿನ ಒಳಗಡೆ ಇದ್ದಾನೆ. ಇದೆಲ್ಲವನ್ನು ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಳ್ತೀವಿ. ಭಗವದ್ಗೀತೆಯು ಭೂಮಿಗೆ ಬಂದದ್ದು ಮಹಾಭಾರತದಲ್ಲಿ ಶಾಂತಿ ಪರ್ವ 348.51 ಮತ್ತೆ 52. ನಾವು ಭಗವದ್ಗೀತೆಯ ಇತಿಹಾಸವನ್ನು ಈ ಕೆಳಗಿನಂತೆ ಕಂಡು ಹಿಡಿಯಬಹುದು. ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ತ್ರೇತಾ ಯುಗಾದೌ ಚ ತಥೋ ವಿವಸ್ವಾನ್ ಮನವೇದದೌ ಮನುಶ್ಚ ಲೋಕವೃತಿ ಅರ್ಥಂ ಸುತಯೇ ಇಕ್ಷ್ವಾಕವೇದದೌ ಇಕ್ಷ್ವಾಕುನಾ ಚ ಕಥಿತೋ ವ್ಯಾಪ್ಯ ಲೋಕನ್ ಅವಸ್ಥಿತಃ. ಪರಮಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಮಾನವ ಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಇಕ್ಷ್ವಾಕು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲ ಪುರುಷ. ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ. ಆದ್ದರಿಂದ ಭಗವದ್ಗೀತೆಯು ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಇಳಿದು ಬಂದಿದೆ. ತ್ರೇತಾ ಮತ್ತು ದ್ವಾಪರ ಯುಗ ಅಂದ್ರೆ 2 ಯುಗಗಳ ಹಿಂದೆ ಅಂತ ನೋಡಿದ್ರು ಕೂಡ 2 ಮಿಲಿಯನ್ ವರ್ಷಗಳ ಹಿಂದೆ. ಕಲಿಯುಗವನ್ನು ಕಳೆದ ಸಮಯ ಅದು 5117 ವರ್ಷಗಳು. ಭಗವದ್ಗೀತೆ ಭೂಮಿಗೆ ಬಂದದ್ದು ಮಿಲಿಯನ್ ವರ್ಷಗಳ ಹಿಂದೆ. ನಾವ್ ಅನ್ಕೋತೀವಿ 5000 ವರ್ಷಗಳ ಹಿಂದೆ. ಅದಕ್ಕಿಂತಲೂ ಹಳೆಯದು ಈ ದಿವ್ಯ ಜ್ಞಾನ ಭಗವದ್ಗೀತೆ. ಅಂದ್ರೆ ಅದು ಭಗವಂತ ಹೇಳಿದ್ದು ಮತ್ತೆ ಅದು ಭೂಮಿಗೆ ಬಂದು ಮಿಲಿಯನ್ ವರ್ಷಗಳೇ ಆಗೋಗಿದೆ. ಶ್ರೀ ಭಗವಾನ್ ಉವಾಚ ಬಹೂನಿ ಮೇ ವ್ಯತಿತಾನಿ ಜನ್ಮಾನಿ ತವ ಅರ್ಜುನ ತಾನಿ ಅಹಂ ವೇದ ಸರ್ವಾಣಿ ನತ್ವಾ ವೇತಾ ಪರಂತಪ. ದೇವೋತ್ತಮ ಪರಮಪುರುಷನು ಹೇಳಿದನು, ಶತ್ರುದಮನನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನ ಕಳೆದಿದ್ದೇವೆ. ನನಗೆ ಅವೆಲ್ಲ ಜನ್ಮಗಳ ನೆನಪಿದೆ, ಆದರೆ ನಿನಗೆ ಇಲ್ಲ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ನಾನು ಇವಾಗೆಲ್ಲ ಈ ಭೂಮಿ ಮೇಲೆ ಅವತರಿಸಿದ್ದೀನಿ, ಆಗೆಲ್ಲ ನೀನು ಕೂಡ ಈ ಭೂಮಿ ಮೇಲೆ ಬಂದಿದ್ದೀಯ. ನಾನು ಯಾವಾಗೆಲ್ಲ ಭೂಮಿ ಮೇಲೆ ಬಂದಿದ್ದೀನೋ ಆಗೆಲ್ಲ ನೀನ್ ಬಂದಿದ್ದೀಯಾ, ಆದ್ರೆ ಅದನ್ನ ನೀನು ಮರ್ತೋಗಿದ್ಯಾ, ಆದ್ರೆ ನನಗೆ ನೆನಪಿದೆ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅರ್ಜುನ ಮರ್ತೋದ? ಯಾಕೆ ಕೃಷ್ಣನಿಗೆ ಮಾತ್ರ ನೆನಪಿದೆ ನೋಡೋಣ. ಕೃಷ್ಣ ಹೇಗೆ ಕಾಣಿಸಿಕೊಳ್ಳುತ್ತಾನೆ. ಅಜೋ ಅಜೋ ಅಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋ ಅಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ನನಗೆ ಹುಟ್ಟು ಎನ್ನುವುದು ಇಲ್ಲ, ನನಗೆ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನಾನು ಎಲ್ಲ ಜೀವಿಗಳ ಪ್ರಭು, ಆದರೂ ಪ್ರತಿಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಭಗವಂತ ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಕೂಡ ಹುಟ್ಟುತ್ತೀವಿ, ತಾಯಿಯ ಗರ್ಭದಲ್ಲಿ ಹುಟ್ಟುತ್ತೀವಿ. ನಾವು ಪ್ರತಿ ಸತಿ ಒಂದು ಜನ್ಮವನ್ನ ಅಂದ್ರೆ ಒಮ್ಮೆ ಸತ್ತು ಮತ್ತೆ ಇನ್ನೊಂದು ಜನ್ಮವನ್ನ ಪಡೆದಾಗ ಏನಾಗುತ್ತೆ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಏನೆಲ್ಲ ಆಯ್ತದೆಲ್ಲವನ್ನು ನಾವು ಮರ್ತು ಬಿಡ್ತೀವಿ. ಆದ್ರೆ ಭಗವಂತ ಆ ರೀತಿ ಅವನು ನಮ್ಮ ಹಾಗೆ ಅವನು ಹುಟ್ಟುವುದು ಇಲ್ಲ, ಸಾಯೋದು ಇಲ್ಲ. ಆದ್ರೆ ಅವನು ಅವತರಿಸ್ತಾನೆ ಅಂದ್ರೆ ಅವನು ಇಳಿದು ಬರ್ತಾನೆ. ಅವನು ಹೇಗಿದ್ದಾನೆ ಹಾಗೆ ಕಾಣಿಸ್ಕೋತಾನೆ, ಹಾಗೆ ಬರ್ತಾನೆ ಹೊರತು ಅವನು ಹುಟ್ಟಿ ಬರುವಂತದ್ದಲ್ಲ. ಅಂದ್ರೆ ಅವನು ಹಿಂದಿನ ಜನ್ಮ ಅನ್ನುವಂಥದ್ದು, ಅವನು ಸತ್ರೆ ಅದು ಹಿಂದಿನ ಜನ್ಮ ಆಗ್ತಿತ್ತು. ಅವನು ಸಾಯೋದು ಇಲ್ಲ, ಅವನು ಹುಟ್ಟೋದಿಲ್ಲ. ಆದ ಕಾರಣ ಅವನು ಯಾವ್ದನ್ನು ಮರೆಯೋದು ಇಲ್ಲ, ಅವನಿಗೆಲ್ಲ ನೆನಪಿರುತ್ತೆ. ಇಲ್ಲಿ ಅರ್ಜುನನಿಗೆ ಅವನು ಮತ್ತೆ ಮತ್ತೆ ಹುಟ್ಟಿ ಸಾಯೋದ್ರಿಂದ ಅವನು ಎಲ್ಲವನ್ನೂ ಮರೆತು ಹೋಗ್ತಾನೆ. ಅದಕ್ಕೆ ಅವನು ಭಗವಂತ ಹೇಳ್ತಾ ಇದ್ದಾನೆ, ನನಗೆ ಹುಟ್ಟು ಎನ್ನುವುದಿಲ್ಲ, ನಾನು ಹುಟ್ಟೋದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರ ಕ್ಷಯಿಸೋದಿಲ್ಲ. ಅಂದ್ರೆ ನಮ್ಮ ಶರೀರ ಯಾವ ರೀತಿ ಇರುತ್ತೆ ಅಂತಂದ್ರೆ, ಬಾಲ್ಯಾವಸ್ಥೆ, ಯವನಾವಸ್ಥೆ, ಮತ್ತೆ ಪ್ರೌಢಾವಸ್ಥೆ, ನಂತರ ಏನಾಗುತ್ತೆ ವೃದ್ಧಾವಸ್ಥೆ, ಹೀಗೆ ಕೊನೆಗೆ ಆ ದೇಹ ಅದು ನಾಶ ಆಗುತ್ತೆ. ಆದ್ರೆ ಭಗವಂತನ ದೇಹ ಆ ರೀತಿ ಇದ್ದಲ್ಲ. ಭಗವಂತನ ದೇಹಕ್ಕೂ ನಮ್ಮ ದೇಹಕ್ಕೂ ವ್ಯತ್ಯಾಸ ಇದೆ. ಭಗವಂತನ ದೇಹ ಅದು ಕ್ಷಯಿಸೋದಿಲ್ಲ ಅಂದ್ರೆ ಅವನು ಜನ್ಮ ಮೃತ್ಯು ಜರಾವ್ಯಾಧಿಗೆ ಅದು ಒಳಪಡೋದಿಲ್ಲ. ಅದು ಪಂಚಭೂತಗಳಿಂದ ಆದಂತಹ ದೇಹ ಅಲ್ಲ. ಅವನ ದೇಹಕ್ಕೆ, ಆತ್ಮಕ್ಕೆ ಮತ್ತೆ ಅವನಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ನಮ್ಮ ದೇಹಕ್ಕೂ ಆತ್ಮಕ್ಕೂ ವ್ಯತ್ಯಾಸ ಇದೆ. ಆತ್ಮ ಅದು ಕೂಡ ಸಚ್ಚಿದಾನಂದ, ಭಗವಂತನ ಹಾಗೆ ಸಚ್ಚಿತ್ ಆನಂದ ಅಂತಂದ್ರೆ ಶಾಶ್ವತವಾದದ್ದು, ಜ್ಞಾನಪೂರ್ಣವಾದದ್ದು, ಮತ್ತೆ ಆನಂದದಿಂದ ಕೂಡಿರುವಂತದ್ದು. ಆದ್ರೆ ನಮ್ಮ ಒಂದು ಭೌತಿಕ ಜಗತ್ತಿಗೆ ಬಂದಾಗ ನಾವೊಂದು ದೇಹವನ್ನ ಪಡ್ಕೋತಾ ಇದೀವಿ, ಪಂಚಭೂತಗಳಿಂದ ಆದಂತಹ ಒಂದು ದೇಹವನ್ನ ಪಡಿತಾ ಇದೀವಿ. ಆ ದೇಹಕ್ಕೆ ಅದು ಕ್ಷೀಣಿಸುತ್ತೆ,
ಅದರಲ್ಲಿ ವ್ಯತ್ಯಾಸ ಆಗುತ್ತೆ, ಅದಕ್ಕೆ ವಯಸ್ಸಾಗುತ್ತೆ, ಅದಕ್ಕೆ ಕಾಯಿಲೆ ಬರುತ್ತೆ, ಅದು ಸಾಯುತ್ತೆ. ಆದ್ರೆ ಭಗವಂತನ ದೇಹ ಆ ರೀತಿಯದ್ದಲ್ಲ. ನಾನು ಎಲ್ಲ ಜೀವಿಗಳ ಪ್ರಭು, ಆದರೂ ಪ್ರತಿಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸ್ತೀನಿ. ನಾನು ಈ ಭೂಮಿಗೆ ಬಂದಾಗ ನನ್ನ ಯಾವ್ದು ರೂಪ ಇದೆ ಅದೇ ರೂಪದಲ್ಲಿ, ನಾನು ಯಾವುದೇ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಅದು ನನ್ನ ದಿವ್ಯ ದಿವ್ಯ ಆಗಿರುತ್ತೆ. ನಾನು ವರಹ ಅವತಾರ ಆಗಿ ಬಂದ್ರು ಕೂಡ, ನಾನು ಮತ್ಸ್ಯಾವತಾರ ಆಗಿ ಬಂದ್ರು ಕೂಡ, ನಾನು ಕೂರ್ಮ ಅವತಾರದಲ್ಲಿ ಬಂದ್ರು ಕೂಡ ಅವನ ದೇಹ ಅದು ಪಂಚಭೂತಗಳಿಂದ ಆದದ್ದಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅವನ ದೇಹ ಅದು ದಿವ್ಯವಾದದ್ದು, ಅದು ಸಚ್ಚಿದಾನಂದ ವಿಗ್ರಹ. ಅವನಿಗೂ ನಮಗೂ ಇರುವಂತಹ ವ್ಯತ್ಯಾಸಗಳು ಅವು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಭರತ ವಂಶಜನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಭಗವಂತ ಯಾವಾಗ ಕಾಣಿಸ್ಕೊತಾನೆ ಭೂಮಿ ಮೇಲೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ. ಯಾವಾಗೆಲ್ಲ ಧರ್ಮದ ಅವನತಿ ಆಗುತ್ತೆ ಮತ್ತೆ ಯಾವಾಗೆಲ್ಲ ಅಧರ್ಮ ಅನ್ನುವಂಥದ್ದು ಹೆಚ್ಚುತ್ತಾ ಹೋಗುತ್ತೆ, ಆಗ ಭಗವಂತ ಅವನು ಭೂಮಿಯ ಮೇಲೆ ಬರ್ತಾನೆ. ಭೂಮಿ ಮೇಲೆ ಬಂದು ದುಷ್ಟರನ್ನ ಶಿಕ್ಷಿಸಿ ಭಕ್ತರನ್ನ ಕಾಪಾಡ್ತಾನೆ. ಅವನು ಬರುವಂತದ್ದು ಮೂಲತಃ ಭಕ್ತರನ್ನ ಕಾಪಾಡ್ಲಿಕ್ಕಾಗಿ. ಯಾಕಂದ್ರೆ ಅವನು ದುಷ್ಟರನ್ನ ಶಿಕ್ಷಿಸೋದಕ್ಕೆ ಅವನು ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅವನ ಶಕ್ತಿಗಳೇ ಅದನ್ನೆಲ್ಲ ಮಾಡ್ತವೆ. ಆದ್ರೆ ಭಗವಂತ ಮುಖ್ಯವಾಗಿ ಬರುವಂತದ್ದು ಅವನ ಭಕ್ತರ ಜೊತೆ ಅವನ ಪ್ರೀತಿ ವಿನಿಮಯ ಅನ್ನೋದು ಇರುತ್ತೆ. ಅವನ ಒಂದು ಅವರ ಜೊತೆ ಒಂದು ಒಡನಾಟ ಅನ್ನೋದಿದೆ. ಅದಕ್ಕಾಗಿ ಅವರ ಭಕ್ತರನ್ನ ಅವನು ಕಾಪಾಡ್ಲಿಕ್ಕೆ ಬರ್ತಾನೆ. ಅದೇ ಸಮಯದಲ್ಲಿ ದುಷ್ಟರನ್ನ ಅವನು ಕೂಡ ಶಿಕ್ಷಿಸ್ತಾನೆ. ಯಾವಾಗ ಕಾಣಿಸಿಕೊಳ್ಳುತ್ತಾನೆ ಅನ್ನೋದಕ್ಕೆ ಈ ಶ್ಲೋಕ ಉತ್ತರವನ್ನು ಕೊಡ್ತಾ ಇದೆ. ಭಗವಾನ್ ಕೃಷ್ಣನ 10 ಅವತಾರಗಳನ್ನ ಹೆಸರಿಸಿ. ಹಾಗೆ ಕೃಷ್ಣ ಹೇಳ್ತಿದ್ರೆ ಯಾರಾದ್ರೂ ಕೃಷ್ಣನ ಅವತಾರಗಳು? ಕೂರ್ಮಾವತಾರ, ಮತ್ಸ್ಯಾವತಾರ. ಹಾ ಮಾತಾಜಿ ಹೇಳಿ. ಮಾತಾಜಿ 10 ಹೇಳ್ಬಿಡಿ. ಹರೇ ಕೃಷ್ಣ. ಮಾತಾಜಿ ಮತ್ಸ್ಯಾವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ, ಪರಶುರಾಮ, ರಾಮ, ಬುದ್ಧ, ಕೃಷ್ಣ, ಕಲ್ಕಿ, ವಾಮನ, ಯಾವ್ದೋ ಒಂದು ಮಾತಾಡಿ. ಕೂರ್ಮಾವತಾರ ಎಲ್ಲಾನು ಕರೆಕ್ಟ್ ಇದೆ, ಅರ್ಥ ಆಯ್ತು. ಆಯ್ತಾ ಮಾತಾಜಿ? ನೋಡೋಣ. ಆಯ್ತಾಯ್ತು. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಪರಶುರಾಮ, ರಾಮ, ರಾಮ, ಕೃಷ್ಣ, ಬುದ್ಧ, ಬುದ್ಧ, ಕಲ್ಕಿ. ಕಲ್ಕಿ. ಕಲಿಯುಗದಲ್ಲಿ ಕೃಷ್ಣ ಕಾಣಿಸಿಕೊಳ್ಳುತ್ತಾನ? ಕಾಣಿಸ್ಕೊಳ್ತಾನೆ ಯಾವಾಗ ನಮ್ಮ ಮಾತಾಜಿ? ನಮ್ಮ ಆತ್ಮದ ಮೂಲಕ. ಚೈತನ್ಯ ಪ್ರಭುಗಳಾಗಿ ಕಾಣಿಸ್ಕೊಳ್ತಾರೆ. ಹೌದು. ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಆಗ ಬರ್ತಾನೆ. ಕಲಿಯುಗದಲ್ಲಿ ಅವನು ಅಧರ್ಮಗಳು ಕಲ್ಕಿಯಾಗಿ ಎಲ್ಲಿ ಸಂಭವಿಸ್ತೋ ಆಗ ಬರ್ತಾರೆ. ಧರ್ಮವನ್ನು ರಕ್ಷಿಸಲು. ಹೌದು ಮಾತಾಜಿ. ಕಲಿಯುಗದಲ್ಲಿ ಅವರು ಕಲ್ಕಿಯಾಗಿ ಬರ್ತಾನೆ ಅಂತ ನಾವೆಲ್ಲರೂ ತಿಳ್ಕೊಂಡಿದೀವಿ. ಆದ್ರೆ ಅವನೊಂದು ಇನ್ನೊಂದು ಅವತಾರ ಇದೆ. ಅವನ ಒಂದು ಗೌಪ್ಯ ಅವತಾರ, ರಹಸ್ಯ ಅವತಾರ. ಅವನು 5000 ವರ್ಷಗಳ ಹಿಂದೆ ಈಗಾಗ್ಲೇ ಅವನು ಬಂದು ಹೋಗಿದ್ದಾನೆ ಚೈತನ್ಯ ಮಹಾಪ್ರಭುಗಳಾಗಿ ಭಕ್ತರ ರೂಪದಲ್ಲಿ ನಾವು ನೋಡ್ತಾ ಇದೀವಿ. ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ಅವರು ಅಂದ್ರೆ ಆ ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭ ಆಗುವಂತಹ ಒಂದು 4500 ವರ್ಷಗಳ ಹಿಂದೆ, ಅಂದ್ರೆ ಕಲಿಯುಗ ಪ್ರಾರಂಭ ಆಗಿ 4500 ವರ್ಷಗಳಾದ್ಮೇಲೆ ಚೈತನ್ಯ ಮಹಾಪ್ರಭುಗಳು ಭಕ್ತರ ರೂಪದಲ್ಲಿ ಅವರು ಭೂಮಿ ಮೇಲೆ ಕಾಣಿಸ್ಕೋತಾರೆ. ಕೃಷ್ಣನು ಏಕೆ ಅವತರಿಸ್ತಾನೆ? ಮಾತಾಜಿ ಹೇಳಿದ್ರಿ ಈಗ ತಾನೆ, ಯಾಕೆ ಅವನು ಅವತರಿಸ್ತಾನೆ ಅಂತ? ಧರ್ಮ ಸಂಸ್ಥಾಪ ಮಾಡಕ್ಕೆ. ಧರ್ಮ ಸ್ಥಾಪನೆ ಮಾಡ್ಲಿಕ್ಕಾಗಿ ಅವನು ಬರ್ತಾನೆ. ಮತ್ತೆ ಅವನು ಕಂಸನ ವಧೆ ಮಾಡಕ್ಕೆ. ಭಕ್ತರನ್ನ ಕಾಪಾಡ್ಬೇಕು ಅಂದ್ರೆ ಅವನ ತಂದೆ ತಾಯಿ ವೃಷ್ಣಿ ಮತ್ತೆ ಸುತಪ ಅವರು ಭಗವಂತನನ್ನ ಮಗನಾಗಿ ಪಡಿಬೇಕು ಅಂತ ತಪಸ್ ಮಾಡಿ ಅವರು ಪಡೆದಿದ್ದಾರೆ. ಅಂತಹ ಭಕ್ತರು ಅವರು ಬಂದಿದ್ದಾರೆ. ಅವರಿಗೆ ಇಲ್ಲಿ ಕಂಸ ತುಂಬಾ ಕಷ್ಟಗಳನ್ನು ಕೊಡ್ತಾ ಇದ್ದಾನೆ. ಅವರನ್ನ ಸೆರೆಮನೆಯಲ್ಲಿ ಇಟ್ಟು ಅವರಿಗೆ ಹಿಂಸೆಗಳನ್ನ ಕೊಡ್ತಾ ಇದ್ದಾನೆ. ಅಂತಹ ಒಬ್ಬ ಕಂಸನಿಂದ ಅವರನ್ನ ಕಾಪಾಡ್ಬೇಕು ಅನ್ನುವಂಥದ್ದು ಅವನ ಮೂಲ ಉದ್ದೇಶ. ಮತ್ತೆ
ಭಗವಂತ ಅವನ ಎಲ್ಲ ಲೀಲೆಗಳನ್ನ ಭೂಮಿ ಮೇಲೆ ಮಾಡಿ ತೋರಿಸಿ ಇತರರಿಗೆ ಭಗವಂತನ ಧಾಮ ಅಂದ್ರೆ ಏನು, ಭಗವಂತನ ಜೊತೆ ಒಂದು ಸಂಬಂಧ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಆ ಲೀಲೆಗಳ ಮೂಲಕ ನಮ್ಮನ್ನ ಆಕರ್ಷಿಸ್ತಾನೆ. ನಮ್ಮನ್ನ ಮತ್ತೆ ಅವನ ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವನು ನಮ್ಮನ್ನ ನಮಗೆ ಪ್ರೇರಣೆಯನ್ನ ಕೊಡೋದಕ್ಕಾಗಿ ಅವತರಿಸ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನ ರಕ್ಷಿಸುವುದಕ್ಕಾಗಿ, ದುಷ್ಟರನ್ನ ನಾಶ ಮಾಡುವುದಕ್ಕಾಗಿ, ಮತ್ತೆ ಧರ್ಮದ ತತ್ವಗಳನ್ನ ಮತ್ತೆ ಸ್ಥಾಪಿಸುವುದಕ್ಕಾಗಿ ನಾನು ಪ್ರತಿ ಯುಗದಲ್ಲಿ ಅವತರಿಸ್ತೀನಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಸಾಧೂನಾಂ, ಸಾಧು ಅಂತಂದ್ರೆ ಅವನ ಭಕ್ತರು. ಯಾರು ಅವನ ಭಕ್ತರಿದ್ದಾರೆ ಅವರನ್ನ ಅವನು ರಕ್ಷಣೆ ಮಾಡೋದಕ್ಕಾಗಿ ಬರ್ತಾನೆ. ಅವರ ಒಂದು ಯಾರು ಹಿಂಸೆ ಕೊಡ್ತಾರೆ ಅವರಿಗೆ ಅಂತವರನ್ನ ಶಿಕ್ಷಿಸ್ತಾನೆ ಅದೇ ಸಮಯದಲ್ಲಿ. ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ, ನಾವು ಕೃಷ್ಣನನ್ನ ಯಾಕೆ ತಿಳ್ಕೋಬೇಕು, ಕೃಷ್ಣನ ಬಗ್ಗೆ ನಾವು ಯಾಕೆ ತಿಳಿಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹರೇ ಕೃಷ್ಣ. ನಾವ್ಯಾಕೆ ಕೃಷ್ಣ ಕಥೆಗಳನ್ನ ಕೇಳ್ಬೇಕು ಅಥವಾ ಹೇಳ್ಬೇಕು ಅಂತ? ಅಂದ್ರೆ ಇಲ್ಲಿ ನಾವು ಒಂದ್ಸತಿ ಕೃಷ್ಣನ ಬಗ್ಗೆ ಅವನ ಕತೆ ಬಗ್ಗೆ ಕೇಳಿದೀವಿ ಅಥವಾ ತಿಳಿದಿದ್ದೀವಿ ಅಂತ ಹೇಳಿ ಅದನ್ನ ಅಲ್ಲಿಗೆ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ ಆಚಾರ್ಯರು. ನಾವು 100 ಸತಿ ಕೇಳಿದ್ರು ಕೂಡ 101ನೇ ಸತಿ ಮತ್ತೆ ಕೇಳಬೇಕು, ಮತ್ತೆ ಹೇಳ್ಬೇಕು ಅಂತಾರೆ. ಪ್ರತಿ ಸತಿ ನಾವು ಹೇಳಿದಾಗ್ಲೂ ಕೂಡ ನಮ್ಮ ಇಂದಿನ ಕರ್ಮದ ಒಂದು ಪ್ರತಿಕ್ರಿಯೆಯಿಂದ ನಾವೇನ್ ಕರ್ಮಗಳನ್ನ, ಪಾಪ ಕರ್ಮಗಳನ್ನ ಸಂಚಿತವಾಗಿದೆ ಅವೆಲ್ಲವೂ ಕೂಡ ನಾಶವಾಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ನಮ್ಮ ಅಸ್ತಿತ್ವ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಭಗವಂತನ ವಿಚಾರವನ್ನ ಇನ್ನಷ್ಟು ಮತ್ತಷ್ಟು ಮತ್ತೆ ಮತ್ತೆ ಕೇಳಿದಾಗ, ಮತ್ತೆ ಮತ್ತೆ ಹೇಳಿದಾಗ ನಮ್ಮ ಅಸ್ತಿತ್ವ ಶುದ್ಧಿಗೆ ಅದು ಸಹಾಯ ಮಾಡುತ್ತೆ ಅಂತ. ಹೀಗೆ ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಾಮೇತಿ ಸೋರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರೋ ಅವರು ದೇಹತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ನಮ್ಮೆಲ್ಲ ಪಾಪಗಳು ಅದು ನಿರ್ನಾಮ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಯೋಗ್ಯತೆಯನ್ನ ಬೆಳೆಸ್ಕೊಂತೀವಿ. ಅದರಿಂದ ನಾವು ಭಗವಂತನ ನಿತ್ಯ ನಿವಾಸಕ್ಕೆ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಆದ ಕಾರಣ ನಾವು ಹೆಚ್ಚು ಹೆಚ್ಚು ಭಗವಂತನ ಜನ್ಮ ಕರ್ಮಗಳ ಬಗ್ಗೆ, ಅವನ ದಿವ್ಯ ರೂಪದ ಬಗ್ಗೆ ಯಥಾರ್ಥವಾಗಿ, ಅಂದ್ರೆ ನಮ್ಮದೇ ಒಂದು ಕಲ್ಪನೆ ಅಂತ ಹೇಳ್ತಾ ಇಲ್ಲ, ಶಾಸ್ತ್ರಗಳಲ್ಲಿ ಹೇಗೆ ಆಚಾರ್ಯರು ನಮ್ಗೆ ತಿಳಿಸ್ಕೊಡ್ತಾರೆ ಅದೇ ರೀತಿಯಲ್ಲಿ ಅವನ ಒಂದು ವಿಚಾರವನ್ನ ನಾವು ತಿಳ್ಕೋಬೇಕು, ಮತ್ತೆ ಮತ್ತೆ ತಿಳ್ಕೋಬೇಕು, ಮತ್ತೆ ಮತ್ತೆ ಅದನ್ನ ಹೇಳ್ಬೇಕು, ಓದ್ಬೇಕು, ಕೇಳ್ಬೇಕು. ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಅಸ್ತಿತ್ವ ಶುದ್ಧಿಯಾಗಿ ನಾವು ಭಗವಂತನ ಧಾಮಕ್ಕೆ ಹೋಗುವಂತ ಒಂದು ಯೋಗ್ಯತೆನ ಬೆಳೆಸ್ಕೋತೀವಿ. ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸವೇನು? ಹರೇ ಕೃಷ್ಣ. ನಮಗೂ ಮತ್ತೆ ಕೃಷ್ಣನಿಗೆ ಇರುವಂತ ವ್ಯತ್ಯಾಸವನ್ನ ಕೇಳ್ತಾ ಇದ್ದಾರೆ. ಮಾತಾಜಿ ಅವ್ರು ಸಚ್ಚಿದಾನಂದ, ಹೌದು. ಮತ್ತೆ ಅವ್ರಿಗೆ ಹುಟ್ಟು ಸಾವು ಇಲ್ಲ, ಯಾವಾಗ್ಲೂ ಆನಂದವಾಗಿರ್ತಾನೆ. ಹೌದು ನಮ್ಮ ಮಾತಾಜಿ. ರೀತಿ ಆದ್ರೆ ನಮಗೆ ನಾವು ದ್ವಂದ್ವ ಮನಸ್ಸಿನವರು, ಸಂತೋಷವಾಗಿರಲ್ಲ, ಶಾಶ್ವತ ಏನು ಇರಲ್ಲ ಇಲ್ಲಿ. ನಮ್ದು ಪಂಚಭೂತಗಳಿಂದ ಆದ ಶರೀರ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಸರಿಯಾಗಿ ಹೇಳಿದಿರಿ. ಅಂದ್ರೆ ಇಲ್ಲಿ ನಮ್ಮ ದೇಹಕ್ಕೂ ಅವನ ದೇಹಕ್ಕೂ ಇರುವ ವ್ಯತ್ಯಾಸವನ್ನ ಅವನು ಹೇಳ್ದ. ಅಂದ್ರೆ ಅವನು ಹುಟ್ಟುವುದಿಲ್ಲ, ನಮ್ಮ ಹಾಗೆ ಅವನು ಹುಟ್ಟುವುದಿಲ್ಲ, ಅವನು ಅವತರಿಸ್ತಾನೆ, ಅಂದ್ರೆ ಇಳಿದು ಬರ್ತಾನೆ, ಆಧ್ಯಾತ್ಮಿಕ ಜಗತ್ತಿನಿಂದ ಈ ಭೌತಿಕ ಜಗತ್ತಿಗೆ ಬರ್ತಾನೆ. ಆ ರೀತಿ ಅವನ ಒಂದು ದೇಹಕ್ಕೂ ನಮ್ಮ ದೇಹಕ್ಕೂ ಒಂದು ವ್ಯತ್ಯಾಸ ಇದೆ. ನಮ್ಮ ದೇಹ ಪಂಚಭೂತಗಳಿಂದ ಆದ ಕಾರಣ ಇಲ್ಲಿ ಒಂದು ನಮಗೆ ಏನಂತ ಹೇಳ್ತಾರೆ ಅಂದ್ರೆ, ನಮ್ಮಲ್ಲಿ ಒಂದು ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತೆಲ್ಲ ಇದೆ. ಮತ್ತೆ ಇದ್ರ ಹಿಂದೆ ಆತ್ಮ ಅನ್ನುವಂಥದ್ದು ಕೂಡ ಇದೆ. ಆತ್ಮಕ್ಕೂ ದೇಹಕ್ಕೂ ವ್ಯತ್ಯಾಸ ಅನ್ನೋದಿದೆ. ಆದ್ರೆ ಭಗವಂತನ ಒಂದು ಆತ್ಮ ದೇಹ ಯಾವುದಕ್ಕೂ ಒಂದು ವ್ಯತ್ಯಾಸ ಇಲ್ಲ. ಎಲ್ಲವೂ ಕೂಡ ಸಚ್ಚಿತ್ ಆನಂದ, ಅಂದ್ರೆ ಅದು ಶಾಶ್ವತವಾದದ್ದು, ನಿತ್ಯ ಜ್ಞಾನಪೂರ್ಣವಾದದ್ದು, ಮತ್ತೆ ಆನಂದದಿಂದ ಆನಂದಪೂರ್ಣವಾದದ್ದು. ಆದ್ರೆ ನಮ್ಮದು ಪಂಚಭೂತಗಳಿಂದ ಆದ ಕಾರಣ ಅದು
ಕೂಡಲೇ ಅದು ಈ ತ್ರಿಗುಣಗಳ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ಳುತ್ತೆ. ತ್ರಿಗುಣಗಳ ಬಂಧನದಲ್ಲಿ ಇರುವ ಕಾರಣ ನಾವು ಯಾವಾಗ್ಲೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂತೀವಿ. ಬಂಧನದಲ್ಲಿ ಅಂತಂದ್ರೆ ಈ 3 ಗುಣಗಳು ನಮ್ಮನ್ನ ಅವುಗಳ ಒಂದು ಪ್ರಭಾವದಲ್ಲಿ ಇಡುತ್ತೆ. ಆದ್ರೆ ಕೃಷ್ಣ ಆ ಗುಣಗಳನ್ನ ಮೀರಿದವನು. ಅವನು ಆ ಗುಣಗಳಲ್ಲಿ ಬರುವುದಿಲ್ಲ. ಅವನ ದೇಹ ಅದು ಸಚ್ಚಿದಾನಂದ. ಅವನು ಆ ತ್ರಿಗುಣಗಳ ಒಂದು ಮಾಯೆಯ ಮಹಾಮಾಯೆಯ ಒಂದು ಅಂದ್ರೆ ಅವಳ ಒಂದು ನಿಯಂತ್ರಣದಲ್ಲಿ ಈ ತ್ರಿಗುಣಗಳು ಇರುತ್ತೆ. ಆದ್ರೆ ಆ ಮಹಾಮಾಯೆ ಬಹಿರಂಗ ಶಕ್ತಿ ಸ್ವತಃ ಕೃಷ್ಣನ ಒಂದು ನಿಯಂತ್ರಣದಲ್ಲಿ ಇರ್ತಾಳೆ. ಆದ ಕಾರಣ ಅವನು ಗುಣಾತೀತ ಅಂತ ಕರೀತಾರೆ. ಗುಣಾತೀತ ಅಂತಂದ್ರೆ ಅವನು ಈ 3 ಗುಣಗಳಲ್ಲಿ ಯಾವತ್ತೂ ಕೂಡ ಅವನು ಇರುವುದಿಲ್ಲ. ಆ ಗುಣಗಳಿಗೆ ಅವನು ಅತೀತನಾದವನು. ಹೀಗೆ ಅವನಕ್ಕೂ ನಮಗೂ ಇರುವಂತಹ ವ್ಯತ್ಯಾಸಗಳನ್ನ ಹೇಳ್ತಾ ಇದ್ದಾರೆ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಂ ಉಪಾಶ್ರಿತಃ ಬಹವೋ ಜ್ಞಾನ ತಪಸಾ ಭೂತಾ ಮದ್ಭಾವಂ ಆಗತಃ. ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಅಂದ್ರೆ ಯಾರು ಭಕ್ತರಿರ್ತಾರೆ ಅವರು ಭಗವಂತನ ಒಂದು ಶರಣಾಗತಿಯನ್ನ ಹೊಂದಿರುವ ಕಾರಣ ಅವರಲ್ಲಿ ಹೆದರಿಕೆ ಅನ್ನೋದಿರೋದಿಲ್ಲ. ಅಂದ್ರೆ ನಾವೇನ್ ಹೇಳ್ದೆ ಕುಂಟ ಅಂತಂದ್ರೆ ಹೆದರ್ಕೊಳ್ಳುವಂಥದ್ದು. ವೈಕುಂಠ ಅಂದ್ರೆ ಎಲ್ಲಿ ಹೆದರಿಕೆ ಅನ್ನೋದಿಲ್ಲ. ಅಲ್ಲಿ ಭಗವಂತನಿಗೆ ಶರಣಾಗತಿಯನ್ನು ಯಾರು ಹೊಂದಿರ್ತಾರೆ ಅವರಲ್ಲಿ ಹೆದರಿಕೆ ಅನ್ನೋದಿಲ್ಲ. ರಾಗ ಅಂತಂದ್ರೆ ಆಸೆಗಳು, ಇಂದ್ರಿಯ ಭೋಗ ಮಾಡುವಂತಹ ಇಚ್ಛೆಗಳು ಅದು ಇರೋದಿಲ್ಲ. ಮತ್ತೆ ಅವರಲ್ಲಿ ಕ್ರೋಧ ಕೂಡ ಇರೋದಿಲ್ಲ. ಅಂದ್ರೆ ಯಾವಾಗ ನಮ್ಗೆ ಕಾಮ ಇಲ್ಲ ಅಂದ್ರೆ ಆಸೆ ಇಲ್ಲ, ಬಯಕೆ ಇಲ್ಲ, ಆಗ ನಮ್ಗೆ ಕ್ರೋಧ ಅನ್ನೋದಿರೋದಿಲ್ಲ. ಆ ಕ್ರೋಧ ಅನ್ನೋದು ಯಾವಾಗ ಬರುತ್ತೆ? ನಾವು ರಜಗುಣದಲ್ಲಿ ಒಂದು ನಮ್ಮಲ್ಲಿ ಕಾಮಭಾವ ಅಂದ್ರೆ ಆಸಕ್ತಿ ಅನ್ನುವಂಥದ್ದು, ಪಡಿಲೇಬೇಕು ಅನ್ನುವಂತಹ ಒಂದು ಇಚ್ಛೆ ಬಯಕೆ ಅನ್ನುವಂಥದ್ದು ಬಂದಾಗ ಅದು ಸಿಗದೆ ಹೋದಾಗ ಕ್ರೋಧ ಬರುತ್ತೆ ಅಂತ ನಾವು ನೋಡಿದ್ವಿ. ಹಾಗೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರಲ್ಲಿ ಹೆದರಿಕೆ ಇರೋದಿಲ್ಲ, ಅವರಲ್ಲಿ ಇಂದ್ರಿಯ ಭೋಗದ ಆಸಕ್ತಿ ಇರೋದಿಲ್ಲ, ಅವರಲ್ಲಿ ಕೋಪ ಅನ್ನೋದಿರೋದಿಲ್ಲ. ಇದನ್ನೆಲ್ಲ ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಯಾರು ಭಗವಂತನಿಗೆ ಶರಣಾಗಿದ್ದಾರೆ ಅವರಲ್ಲಿ ಈ 3 ವಿಚಾರಗಳು ಇರೋದಿಲ್ಲ. ಅವರು ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿರುವುದೇ ಅದಕ್ಕೆ ಕಾರಣ. ಮತ್ತೆ ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಅವರಿಗೆ ಭಗವಂತನ ದಿವ್ಯ ಜ್ಞಾನ ಅದು ಲಭಿಸುತ್ತೆ. ಭಗವಂತ ಹೃದಯದಲ್ಲಿ ಚೈತ್ಯ ಗುರುವಾಗಿ ಯಾರು ಅವರಿಗೆ ಶರಣಾಗತರಾಗ್ತಾರೆ, ಅವನ ಭಕ್ತರಿದ್ದಾರೆ, ಸದಾ ಕಾಲ ಅವನ ವಿಚಾರಗಳನ್ನೇ ಹೇಳ್ತಾರೆ ಕೇಳ್ತಾರೆ, ಅವರ ಹೃದಯದಲ್ಲಿ ಅವನು ಗುರುವಾಗಿ ಅಂದ್ರೆ ಚೈತ್ಯ ಗುರುವಾಗಿ ಅವರಿಗೆ ಎಲ್ಲ ಜ್ಞಾನವನ್ನು ಕೂಡ ಕೊಡ್ತಾನೆ. ಮತ್ತೆ ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಅಂದ್ರೆ ಆ ರೀತಿ ಅವರು ಸದಾ ಕಾಲ ಭಗವಂತನ ವಿಚಾರಗಳನ್ನೇ ತಿಳಿಯೋದ್ರಿಂದ ಅವರು ಭಗವಂತನಲ್ಲಿ ಆ ಪ್ರೇಮವನ್ನ ಆ ಭಕ್ತಿಯನ್ನ ಅವರು ಬೆಳೆಸ್ಕೊಂಡಿರ್ತಾರೆ. ಕೃಷ್ಣನು ಹೇಗೆ ಪ್ರತ್ಯುತ್ತರ ನೀಡುತ್ತಾನೆ ಅಂದ್ರೆ ಕೃಷ್ಣ ಅವನ ಭಕ್ತರ ಜೊತೆ ಅವನು ಹೇಗೆ ಒಂದು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ. ಹರೇ ಕೃಷ್ಣ. ಕೃಷ್ಣ ಮತ್ತೆ ಅವನ ಭಕ್ತರ ಜೊತೆ ಒಂದು ಪ್ರೀತಿ ವಿನಿಮಯ ಯಾವ ರೀತಿ ಇರುತ್ತೆ? ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪಾರ್ಥನೆ, ಎಲ್ಲರೂ ಎಲ್ಲಾ ರೀತಿಯಲ್ಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಅಂದ್ರೆ ನಾವು ಭಗವಂತನ ಕಡೆಗೆ ಯಾವಾಗ ಭಕ್ತಿಯಲ್ಲಿ ತೊಡಗುತ್ತೀವಿ ಆಗ ನಾವು ಭಕ್ತಿ ಮಾರ್ಗದಲ್ಲಿ ಒಂದು ಹೆಜ್ಜೆ ಇಟ್ಟರೆ ಸಾಕು, ಭಗವಂತ 10 ಹೆಜ್ಜೆ ಇಟ್ಟು ನಮ್ಮನ್ನ ಅವನ ಕಡೆ ಸ್ವಾಗತಿಸ್ತಾನೆ. ಅವನು ಯಾವಾಗ್ಲೂ ಕೂಡ ನಮ್ಮ ಒಂದು ಬರುವಿಕೆಗಾಗಿ ಎದುರು ನೋಡ್ತಾ ಇರ್ತಾನೆ. ನಾವು ಅವನ ಕಡೆ ತಿರುಗಿದ್ರೆ ಸಾಕು, ಭಗವಂತ ನಮ್ಗೆ 100ರಷ್ಟು 1000ದಷ್ಟು ಅವನು ನಮಗೆ ಸಹಾಯ ಮಾಡ್ತಾನೆ ಆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ, ಅವನ ಹತ್ರ ನಮ್ಮನ್ನ ಆಕರ್ಷಿಸೋದಕ್ಕೆ. ಇಲ್ಲಿ ನಾವು ನೋಡ್ತಾ ಇದೀವಿ ಭಗವಂತನ ಹತ್ರ ಬರುವಂತಹ ಭಕ್ತರಲ್ಲಿ 5 ರಸಗಳ ಬಗ್ಗೆ ನಾವು ತಿಳ್ಕೊತೀವಿ. ಅಂದ್ರೆ ಯಾವ್ದೆಲ್ಲ 5 ರಸಗಳು ಅಂತಂದ್ರೆ ಅದು ಶಾಂತರಸ, ದಾಸ್ಯರಸ, ಸಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ ಅಂತ ಕರೀತಾರೆ. ಅಂದ್ರೆ ಯಾವ ಭಕ್ತ ಭಗವಂತನಲ್ಲಿ ಯಾವ ರೀತಿ ಒಂದು ಪ್ರೀತಿ ವಿನಿಮಯವನ್ನ ಇಟ್ಕೊಳ್ತಾನೆ ಅವನಿಗೆ ಅದೇ ರೀತಿಯಲ್ಲಿ ಭಗವಂತ ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ. ಅಂದ್ರೆ ಅವನು ಶಾಂತರಸದಲ್ಲಿ ಬಂದಾಗ ಭಗವಂತ ಅದೇ ರೀತಿ ಅವನನ್ನ
ಅವನ ಜೊತೆ ಒಂದು ಪ್ರೀತಿ ವಿನಿಮಯವನ್ನ ಇಟ್ಕೊಳ್ತಾನೆ. ದಾಸ್ಯ ರಸದಲ್ಲಿ, ಸಖ್ಯ ರಸದಲ್ಲಿ ಅವನು ಅವನ ಒಂದು ಭಕ್ತರ ಜೊತೆ ಅವರಿಗೆ ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ. ಯಾರು ಅವನ ಹತ್ರ ಯಾವ ಭಾವದಲ್ಲಿ ಬರ್ತಾರೆ ಅದೇ ಭಾವದಲ್ಲಿ ಅವರಿಗೆ ಅವನು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ. ಇಲ್ಲಿ ನಾವು ನೋಡ್ತೀವಿ ಅರ್ಜುನ ಮೊದಲಿಗೆ ಅವನನ್ನ ಸಖ ಅಂತಾನೆ. ಸಖ ಅಂದ್ರೆ ಅವನು ಸಖ್ಯ ಭಾವದಲ್ಲಿ ಅಲ್ಲಿ ಬರ್ತಾನೆ. ಆದ್ರೆ ಅವನು ಗೊಂದಲಕ್ಕೆ ಸಿಕ್ಕಾಕೊಂಡಾಗ ಅವನೇನಂತಾನೆ, ಇಲ್ಲ ನಾನ್ ನಿನಗೆ ಶರಣಾಗತನಾದ ಶಿಷ್ಯ, ನೀನ್ ನನ್ನ ಗುರು ಅಂತಾನೆ. ಹಾಗೆ ಅವನು ಸಖನಾದರೆ ಕೃಷ್ಣ ಸಖನಾಗ್ತಾನೆ. ಅವನು ಗುರು ಅಂತ ಸ್ವೀಕಾರ ಮಾಡಿದ್ರೆ ಅವನಿಗೆ ಗುರುವಾಗಿ ಮಾರ್ಗದರ್ಶನ ಮಾಡ್ತಾನೆ. ಹೀಗೆ ಭಗವಂತ ಯಾರು ಯಾವ ರೀತಿಯಲ್ಲಿ ಶರಣಾಗತಿಯನ್ನ ಹೊಂದ್ತಾರೆ ಅವರಿಗೆ ಅದೇ ರೀತಿಯಲ್ಲಿ ಅವನು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ. ಕೃಷ್ಣ ಏಕೆ ಜಾತಿ ಪದ್ಧತಿಯನ್ನು ಸೃಷ್ಟಿಸಿದನು? ಹರೇ ಕೃಷ್ಣ. ಜಾತಿ ಪದ್ಧತಿಯನ್ನ ಕೃಷ್ಣ ಯಾಕೆ ಮಾಡ್ದ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಹಂತ ಹಂತವಾಗಿ ಭಕ್ತಿ ಮಾರ್ಗದಲ್ಲಿ ಮುಂದುವರೆದು ಮತ್ತೆ ಕೃಷ್ಣನನ್ನ ಸೇರೋದಕ್ಕೋಸ್ಕರ. ಮಾತಾಜಿ ಅಂದ್ರೆ ಅವರು ಗುಣಗಳಿಗೆ ಅನುಸಾರವಾಗಿ ಜಾತಿ ಪದ್ಧತಿ ಮಾಡಿರ್ತಾರೆ. ಅಂದ್ರೆ ಅವರು ಇವಾಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ರೆ ಅವರವರ ಬ್ರಾಹ್ಮಣ ಆದ್ರೆ ಜ್ಞಾನ ಕೊಡೋದು, ಕ್ಷತ್ರಿಯ ಆದ್ರೆ ಪ್ರಜೆಗಳನ್ನ ರಕ್ಷಣೆ ಮಾಡೋದು, ವೈಶ್ಯ ಆದ್ರೆ ಇದು ವ್ಯಾಪಾರ, ಶೂದ್ರರಾದ್ರೆ ಇವ್ರು 3 ಜನಕ್ಕೂ ಸಹಾಯ ಮಾಡ್ಲಿ ಅಂತ ಮಾಡಿರ್ತಾರೆ. ಮಾತಾಡಿ ಅವರವರ ಗುಣಗಳಿಗೆ. ಅಂದ್ರೆ ಇದು ಪ್ರಶ್ನೆ ಏನಿತ್ತು ಅಂದ್ರೆ ಭಗವಂತ ಜಾತಿ ಪದ್ಧತಿಯನ್ನ ಯಾಕೆ ಸೃಷ್ಟಿ ಮಾಡ್ದ ಅಂತ ಹೇಳ್ಬೇಕು ಅಂತಂದ್ರೆ, ಭಗವಂತ ಯಾವುದೇ ಜಾತಿ ಪದ್ಧತಿಯನ್ನ ಸೃಷ್ಟಿ ಮಾಡ್ಲಿಲ್ಲ. ಅವನು ಏನನ್ನ ಮಾಡ್ದ? ಭೌತಿಕ ಜಗತ್ತನ್ನ ಮಾಡ್ದ. ಬಹಿರಂಗ ಶಕ್ತಿ ಮಹಾಮಾಯೆಯನ್ನ ಮಾಡ್ದ. ಮಹಾಮಾಯೆಯ ಒಂದು ನಿಯಂತ್ರಣದಲ್ಲಿ 3 ಗುಣಗಳು ಬಂದ್ವು. ಈ 3 ಗುಣಗಳಲ್ಲಿ ಯಾರು ಇದ್ದಾರೆ ಆ ಗುಣಗಳಿಗೆ ಅನುಸಾರವಾಗಿ ಅವರವರ ಒಂದು ಗುಣಧರ್ಮದ ಪ್ರಕಾರ ಅವರವರಿಗೆ ಆದಂತಹ ಒಂದು ಕರ್ತವ್ಯಗಳು ಇರುತ್ತೆ. ಈ ರೀತಿ ಒಂದು ಜಾತಿ ಪದ್ಧತಿ ಅನ್ನುವಂಥದ್ದು ಅದು ರಾಜಕೀಯ ವ್ಯಕ್ತಿಗಳು ಸಮಾಜವನ್ನ ಒಡೆದು ಆಳೋದಕ್ಕಾಗಿ ಮಾಡಿರುವಂತಹ ಜಾತಿ ಪದ್ಧತಿ. ಅದನ್ನ ಭಗವಂತ ಮಾಡಿದ್ದಲ್ಲ. ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಒಂದು ಏನಂತಾರೆ, ಒಂದು ಒಡೆತನವನ್ನ ಸಾಧಿಸ್ಬೇಕು, ಇಲ್ಲಿ ನಿಯಂತ್ರಣವನ್ನ ಸಾಧಿಸ್ಬೇಕು, ಇಲ್ಲಿ ನಾವು ಭೋಗಿಸ್ಬೇಕು ಅಂತ ಇಚ್ಛೆ ಪಟ್ಟು ಬಂದಂತಹ ಜೀವಾತ್ಮಗಳಿಗೆ ಒಂದು ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿ ಅದನ್ನ ಮಾಯೆಯ ಒಂದು ನಿಯಂತ್ರಣದಲ್ಲಿ ಕೊಟ್ಟ. ಆದ್ರೆ ಇಲ್ಲಿ ಯಾರೆಲ್ಲ ಬಂದ್ರು ಅವ್ರು ಯಾವ್ಯಾವ ಗುಣದಲ್ಲಿದ್ದಾರೆ ಅದಕ್ಕೆ ಆ ಗುಣಕ್ಕೆ ಅನುಸಾರವಾಗಿ ಅವರು ಒಂದೊಂದು ವೃತ್ತಿಯನ್ನ ಮಾಡಿದ್ರು. ಆ ವೃತ್ತಿಯ ಪ್ರಕಾರ ಈ ಎಲ್ಲ ಜಾತಿ ಪದ್ಧತಿ ಅನ್ನುವಂಥದ್ದು ಅದನ್ನ ಸೃಷ್ಟಿ ಮಾಡ್ಕೊಂಡ್ರು. ಆದ್ರೆ ನಿಜವಾಗ್ಲೂ ಭಗವಂತ ಯಾವುದೇ ಜಾತಿ ಪದ್ಧತಿಯನ್ನ ಅವನು ಮಾಡ್ಲಿಲ್ಲ. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ಅವಿಭಾಗಶಃ ತಸ್ಯ ಕರ್ತಾರಾಮ್ ಅಪಿಮಾಂ ವಿದ್ಯೆ ಅಕರ್ತಾರಾಂ ಅವ್ಯಯಂ. ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಅವನು ಏನ್ ಹೇಳ್ತಾ ಇದ್ದಾನೆ? ಐಹಿಕ ನಿಸರ್ಗ ಭೌತಿಕ ಗುಣತ್ರಯಗಳು, ರಜೋಗುಣ, ತಮೋಗುಣ, ಸತ್ವಗುಣ, ಈ ಗುಣಗಳ ಆಧಾರದ ಮೇಲೆ ಮತ್ತೆ ಅವ್ರು ಮಾಡುವಂತಹ ಕರ್ಮಗಳಿಗೆ ಅನುಸಾರವಾಗಿ, ಅವ್ರು ಮಾಡುವಂತಹ ಕೆಲಸಗಳು, ವೃತ್ತಿಗೆ ಅನುಸಾರವಾಗಿ ಈ ವರ್ಣಗಳು ನಾನು ಸೃಷ್ಟಿ ಮಾಡಿದ್ದು. ಯಾವುದು? ಸತ್ವಗುಣದಲ್ಲಿ ಯಾರಿದ್ದಾನೆ ಅವನು ಬ್ರಾಹ್ಮಣನಾಗ್ತಾನೆ. ಬ್ರಾಹ್ಮಣನಾದವನು ಅವನೇನ್ ಮಾಡ್ತಾನೆ? ಜ್ಞಾನವನ್ನ ಪಡ್ಕೋತಾನೆ, ಇತರರಿಗೆ ಜ್ಞಾನವನ್ನ ಕೊಡ್ತಾನೆ, ಮತ್ತೆ ಯಜ್ಞಗಳನ್ನ ಅವನು ಆಚರಣೆ ಮಾಡ್ತಾನೆ, ಬೇರೊಬ್ಬರಿಗೂ ಆಚರಣೆ ಮಾಡುವಂತೆ ಹೇಳ್ತಾನೆ, ಮತ್ತೆ ದಾನ ಧರ್ಮಗಳನ್ನ ಪಡ್ಕೋತಾನೆ, ಮತ್ತೆ ಅವನು ಕೊಡ್ತಾನೆ. ಇದು ಬ್ರಾಹ್ಮಣನ ಒಂದು ಸತ್ವಗುಣದಲ್ಲಿ ಇದ್ದಾನೆ. ಮತ್ತೆ ಅವನು ಮಾಡುವಂತಹ ಕಾರ್ಯಗಳು ಅದಕ್ಕೆ ಅನುಗುಣವಾಗಿ ಅವನು ಬ್ರಾಹ್ಮಣನಾಗ್ತಾನೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ದಿವ್ಯ ಜ್ಞಾನವನ್ನ ಪಡೆದವನು, ಬ್ರಹ್ಮನ್ ಜಾನಾತಿ ಬ್ರಾಹ್ಮಣ. ಮತ್ತೆ ಕ್ಷತ್ರಿಯ ಅಂತಂದ್ರೆ ಅವನು ಪ್ರಜಾ ರಕ್ಷಣೆಯನ್ನ ಮಾಡ್ತಾನೆ, ಎಲ್ಲರಿಗೂ ಕೂಡ ಒಂದು ಪ್ರಜೆಗಳಿಗೆ ರಕ್ಷಣೆಯನ್ನ ಕೊಡುವಂತವನು. ಆದ ಕಾರಣ ಅವನು ರಜೋಗುಣದಲ್ಲಿ ಇರ್ತಾನೆ. ಯಾವಾಗ್ಲೂ ಅವನು ರಜೋಗುಣದಲ್ಲಿದ್ದು ಪ್ರಜೆಗಳ ರಕ್ಷಣೆ ಮಾಡುವಂತ ಕರ್ಮವನ್ನ ಮಾಡೋದ್ರಿಂದ ಅವನನ್ನ ಕ್ಷತ್ರಿಯ ಅಂತ ಇಲ್ಲಿ ಕರಿತಾ ಇದ್ದಾರೆ. ನಂತರ ರಜೋಗುಣ ತಮೋಗುಣ ಮಿಶ್ರಿತವಾಗಿ ಇರುವಂತವನು ವೈಶ್ಯ. ಅವನು 2 ಗುಣಗಳನ್ನ ಹೊಂದಿರ್ತಾನೆ. ಮತ್ತೆ ಅವನೇನ್ ಮಾಡ್ತಾನೆ? ಅವನ ಕೆಲಸ ಏನು ಅಂತಂದ್ರೆ ಕೃಷಿ, ಗೋರಕ್ಷಣೆ ಮತ್ತೆ ವ್ಯಾಪಾರ ಮಾಡುವಂತದ್ದು. ಇಡೀ ಸಮಾಜಕ್ಕೆ ಆಹಾರ ಒದಗಿಸುವಂತಹ ಕೆಲಸವನ್ನ, ಅವಶ್ಯಕತೆಗಳನ್ನ ಒದಗಿಸುವಂತ ಕೆಲಸವನ್ನ ಈ ವೈಶ್ಯ ಮಾಡ್ತಾನೆ. ಅವನನ್ನ ಇಲ್ಲಿ ವೈಶ್ಯ ಅಂತ ಕರಿತಾ ಇದ್ದಾರೆ. ನಂತರ ಯಾರು ತಮೋಗುಣದಲ್ಲಿದ್ದಾನೆ, ಅಜ್ಞಾನದಲ್ಲಿದ್ದಾನೆ, ಅವನೇನ್ ಮಾಡ್ತಾನೆ? ಈ 3 ವರ್ಗದವರ ಸಹಾಯ ಮಾಡ್ತಾನೆ. ಆದ ಕಾರಣ ಅವನನ್ನ ಶೂದ್ರ ಅಂತ ಇಲ್ಲಿ ಕರಿತಾ ಇದ್ದಾರೆ. ಹೀಗೆ 4 ವರ್ಣಗಳು, ಆಶ್ರಮಗಳು ಏನಿದೆ ಅದೆಲ್ಲವೂ ಕೂಡ ಭಗವಂತನಿಂದ ಸೃಷ್ಟಿಯಾಗಿದೆ ಅಂತಂದ್ರೆ
ಯಾವ ಒಂದು ಆಧಾರದ ಮೇಲೆ ಅಂದ್ರೆ ಅವರ ಗುಣಕರ್ಮದ ಆಧಾರದ ಮೇಲೆ, ಅವರು ಯಾವ ಗುಣದಲ್ಲಿದ್ದಾರೆ ಮತ್ತೆ ಯಾವ ಕರ್ಮವನ್ನು ಅವ್ರು ಮಾಡ್ತಾ ಇದ್ದಾರೆ ಅದರ ಮೇಲೆ ಅವರು ಯಾವ ಒಂದು ವರ್ಣಕ್ಕೆ ಅಥವಾ ಆಶ್ರಮಕ್ಕೆ ಸೇರ್ತಾರೆ ಅನ್ನೋದನ್ನ ಭಗವಂತ ಮಾಡಿದ್ದಾನೆ. ಅವನು ಯಾವುದೇ ಒಂದು ಜಾತಿ ಪದ್ಧತಿಯನ್ನ ಮಾಡಿಲ್ಲ. ಭಗವಾನ್ ಕೃಷ್ಣ ವರ್ಣಾಶ್ರಮ ಪದ್ಧತಿಗೆ ಒಳಪಡುತ್ತಾನೆ. ಸ್ವತಃ ಕೃಷ್ಣ ಕೂಡ ಇಂತಹ ಒಂದು ವರ್ಣಾಶ್ರಮ ಪದ್ಧತಿಗೆ ಒಳಪಡುತ್ತಾನ? ಹರೇ ಕೃಷ್ಣ. ಹೌದು ಮಾತಾಜಿ, ಅವನು ಬಂದಾಗ ಅವರ ಕರ್ತವ್ಯವನ್ನ ಅವ್ರು ಮಾಡ್ತಾರಲ್ವಾ. ಒಳಪಡೋದಿಲ್ಲ ಅಲ್ವಾ ಮಾತಾಜಿ? ಅವ್ನ್ ಆಗ್ಲೇ ಹೇಳ್ದೆ, ಭಗವಂತ ಅವನು ಮಾಯೆಯ ಒಂದು ನಿಯಂತ್ರಣ ಮಾಡ್ತಾನೆ. ಅವನು ಆ ಗುಣಗಳಿಗೆ ಅತೀತನು, ಅವನನ್ನ ಗುಣಾತೀತ ಅಂತ ಕರೀತಾರೆ. ಅಂದ್ರೆ ಅವನು ಯಾವುದೇ ಒಂದು ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಅವನು ಇರೋದಿಲ್ಲ ಅಂತ. ಆದ ಕಾರಣ ಅವನು ಈ ವರ್ಣಾಶ್ರಮ ಪದ್ಧತಿಗೆ ಒಳಪಡೋದಿಲ್ಲ. ಆದ್ರೆ ಅವನು ಆ ರೀತಿ ನಟಿಸ್ತಾನೆ, ಅಂದ್ರೆ ಆ ಒಂದು ಪಾತ್ರವನ್ನ ನಿರ್ವಹಿಸ್ತಾನೆ ಅಷ್ಟೇ. ನಾಮಾಂ ಕರ್ಮಣಿ ಲಿಂಪಂತಿ ನಾಮೇ ಕರ್ಮಾಫಲೆ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮ ಭಿನ್ನಾ ಸಬದ್ಯತೆ. ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಕರ್ಮಾಫಲಾಪೇಕ್ಷೆಯ ಕರ್ಮಬಂಧನವಿಲ್ಲ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ನನಗೆ ಯಾವುದೇ ಕರ್ಮ ಫಲದ, ಆದ್ರೆ ನಾವು ಅವರವರ ಕರ್ಮಕ್ಕೆ ಅನುಸಾರವಾಗಿ ಆ ಕರ್ಮದ ಪ್ರತಿಕ್ರಿಯೆಯಾಗಿ ನಾವು ಒಂದೊಂದು ಜನ್ಮವನ್ನ ಪಡಿತೀವಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಭಗವಂತ ಭೂಮಿಗೆ ಬಂದಿರುವಂತದ್ದು ನಮ್ಮ ಹಾಗೆ ಒಂದು ಕರ್ಮದ ಫಲವನ್ನ ಭೋಗಿಸೋದಕ್ಕಾಗಿ ಅಲ್ಲ. ಅಂದ್ರೆ ನಾವು ಪಾಪ ಪುಣ್ಯಗಳನ್ನ ಮಾಡಿ ಭೂಮಿ ಮೇಲೆ ಹುಟ್ಟತಾನೆ ಇರ್ತೀವಿ, ಆದ್ರೆ ಅವನು ಆ ರೀತಿ ಪಾಪ ಪುಣ್ಯ ಮಾಡಿ ಬಂದಿರುವಂತದ್ದಲ್ಲ. ಅವನು ಅದಕ್ಕೆ ಒಂದು ಉದಾಹರಣೆ ಪ್ರಭುಪಾದರು ಏನನ್ನ ಕೊಡ್ತಾರೆ ಅಂತಂದ್ರೆ, ಒಬ್ಬ ರಾಜ ಅಥವಾ ಒಂದು ದೇಶದ ಪ್ರಧಾನಿ ಅವನು ಜೈಲಿಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂತಂದ್ರೆ, ಅವನನ್ನ ಒಂದು ಕಾನೂನಿನಲ್ಲಿ ಅವನನ್ನು ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂತದ್ದಲ್ಲ. ಅವನು ಸ್ವಇಚ್ಛೆಯಿಂದ ಬರ್ತಾ ಇದ್ದಾನೆ. ಯಾಕೆ ಬರ್ತಾ ಇದ್ದಾನೆ? ಅಲ್ಲಿರುವಂತಹ ಒಂದು ಕೈದಿಗಳು ಯಾರಿದ್ದಾರೆ ಅವರನ್ನ ಪ್ರೋತ್ಸಾಹ ಮಾಡೋದಕ್ಕೆ, ಅವರಿಗೆ ಒಂದು ಅವರ ಒಂದು ಕಷ್ಟ ಸುಖವನ್ನ ನೋಡೋದಕ್ಕೆ, ಮತ್ತೆ ಅವರಲ್ಲಿ ಒಂದು ಹೊಸ ಒಂದು ಬಯಕೆನ ಹುಟ್ಟಿಸೋದಕ್ಕೆ, ನೀವು ಮತ್ತೆ ಹೊರಗಡೆ ನೀವು ಬರಬೇಕು, ನಿಮ್ಮಲ್ಲಿ ಒಂದು ಪರಿವರ್ತನೆ ಹಾಕಿ ನೀವು ಆದಷ್ಟು ಬೇಗ ಹೊರಗಡೆ ಬರ್ಬೇಕು ಅಂತ ಅವರನ್ನ ಉತ್ತೇಜನ ಕೊಡೋದಕ್ಕಾಗಿ ಅವನು ಅಲ್ಲಿಗೆ ಹೋಗ್ತಾ ಇದ್ದಾನೆ. ಅವನನ್ನ ಕಾನೂನಿನಿಂದ ಬಂಧಿಸಿ ಕರ್ಕೊಂಡು ಹೋಗುವಂತದ್ದಲ್ಲ. ಹಾಗೆ ಭಗವಂತ ಕೂಡ ಈ ಭೌತಿಕ ಜಗತ್ತಿಗೆ ಅವನು ಬರ್ತಾ ಇದ್ದಾನೆ. ಯಾಕೆ ಅಂತಂದ್ರೆ, ನಮ್ಮನ್ನ ಅವನ ಒಂದು ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ, ನಮ್ಮನ್ನ ಆಕರ್ಷಿಸೋದಕ್ಕೋಸ್ಕರ ಬಂದಿದ್ದಾನೆ ಹೊರತು ಅವನು ಯಾವುದೇ ಒಂದು ಪಾಪ ಪುಣ್ಯಗಳನ್ನ ಕಳ್ಕೊಳ್ಳಿಕ್ಕೆ ನಮ್ ತರ ಅವನು ಈ ಭೂಮಿ ಮೇಲೆ ಬಂದಿಲ್ಲ. ಹಾಗೆ ಅವನಿಗೆ ಯಾಕೆ ಆತರ ಅಂತಂದ್ರೆ, ಅವನಿಗೆ ಯಾವುದೇ ಒಂದು ಫಲಾಪೇಕ್ಷೆ ಅನ್ನುವಂಥದ್ದು ಇಲ್ಲ. ಅವನಿಗೆ ಪಡ್ಕೋಬೇಕಾಗಿರುವಂತದ್ದು ಏನೂ ಇಲ್ಲ, ಎಲ್ಲವೂ ಕೂಡ ಅವನ ಹತ್ರ ಈಗಾಗ್ಲೇ ಇರೋದ್ರಿಂದ ಅವನು ಇನ್ನೇನೋ ಇಚ್ಛಿಸಿ ಅವನು ಬರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದ ಕಾರಣ ಅವನಿಗೆ ಆ ಬಂಧನ ಅನ್ನೋದಿಲ್ಲ, ಅವನು ಪಾಪ ಪುಣ್ಯಗಳಲ್ಲಿ ಅವನು ಸಿಲುಕಿಲ್ಲ. ಇಲ್ಲಿ ನಾವು ಉದಾಹರಣೆಗಳನ್ನ ನೋಡ್ತಾ ಇದೀವಿ. ಅವನು ವರ್ಣಾಶ್ರಮ ಧರ್ಮಕ್ಕೆ ಒಳಪಡುತ್ತಾನ ಅಂತ ಇಲ್ಲಿ ನಾವು ನೋಡ್ತೀವಿ. ಅವನು ಬ್ರಾಹ್ಮಣನ ಸೇವೆಯನ್ನ ಮಾಡ್ತಾ ಇದ್ದಾನೆ, ಸುಧಾಮನ ಸೇವೆ ಮಾಡ್ತಾ ಇದ್ದಾನೆ. ಇಲ್ಲಿ ಕ್ಷತ್ರಿಯನಾಗಿ ಭೀಷ್ಮರ ಮೇಲೆ ವೀರರಸ ಅಂತ ಹೇಳ್ತಾರೆ, ಅವನು ವೀರನಾಗಿ ಅವನ ಮೇಲೆ ಹೋರಾಡೋದಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತೀವಿ ಅವನು ಬೃಂದಾವನದಲ್ಲಿ ಗೋಕುಲದಲ್ಲಿ ಅವನು ವೈಶ್ಯನಾಗಿ ಕೃಷಿ ಗೋರಕ್ಷಣೆ ಮಾಡುವಂತದ್ದು ವೈಶ್ಯರ ಒಂದು ವೃತ್ತಿ, ಅದನ್ನು ಕೂಡ ಅವನು ಅಲ್ಲಿ ಮಾಡ್ತಾ ಇದ್ದಾನೆ. ಆದ್ರೆ ಇದೆಲ್ಲವನ್ನು ಅವನು ಮಾಡ್ತಿರ್ಬೇಕಾದ್ರೆ ಅವನು ಯಾವುದೇ ಗುಣಗಳಲ್ಲಿ ಇಲ್ಲ, ಗುಣಗಳಲ್ಲಿ ಇದ್ದು ಅವನು ಮಾಡ್ತಾ ಇರುವಂತದ್ದಲ್ಲ. ಅವನು ಒಂದು ಪಾತ್ರವನ್ನ ವಹಿಸ್ತಾ ಇದ್ದಾನೆ ಅಷ್ಟೇ. ಇಲ್ಲಿ ಅವನು ಸಾರಥಿ ಆಗ್ತಾ ಇದ್ದಾನೆ. ಸಾರಥಿ ಅಂತಂದ್ರೆ ಶೂದ್ರ ಅಂತ ಹೇಳ್ತಾರೆ. ಹೀಗೆ ಅವನು ಪ್ರತಿಯೊಂದು ಕರ್ತವ್ಯಗಳನ್ನ ಅವನು ಮಾಡ್ತಾ ಇದ್ದಾನೆ. ಅದನ್ನ ಯಾಕೆ ಮಾಡ್ತಾ ಇದ್ದಾನೆ? ನಿನ್ನೆ ನಾವು ಕೇಳಿದ್ವಿ, ಎದ್ದೆದ್ದ ಆಚರತಿ ಶ್ರೇಷ್ಠ. ಅಂದ್ರೆ ಅವನಿಗೆ ಇದನ್ನೆಲ್ಲ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಆದ್ರೂ ಅವನು ಮಾಡ್ತಾನೆ. ಯಾಕೆ ಅಂತಂದ್ರೆ ಅವನು ಬೇರೆಯೊಬ್ಬರಿಗೆ ಒಂದು ಉದಾಹರಣೆ ಆಗ್ತಾ ಇದ್ದಾನೆ ಹೊರತು ಅವನಿಗೆ ಅದರಿಂದ ಯಾವುದೇ ಒಂದು ಕರ್ಮಬಂಧನ ಇಲ್ಲ. ಕರ್ಮಬಂಧನ ಇಲ್ಲ ಅಂದ್ರೆ ಅವನು ಯಾವುದೇ ಒಂದು ಏನನ್ನು ಬಯಸ್ತಾ ಇಲ್ಲ, ಅದರಿಂದ ಅವನಿಗೆ ಯಾವ್ದು ಪಾಪ ಪುಣ್ಯಗಳ ಲೇಪ ಅನ್ನೋದಿಲ್ಲ. ಕರ್ಮಣೋ ಹಿ ಅಪಿ ಬೋಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋಧವ್ಯಂ ಗಹನಾ ಕರ್ಮಣೋ ಗತಿಹಿ. ಕರ್ಮದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದುದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ಯಾವುದು, ಯಾವುದು ಅಕರ್ಮ, ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಅಂದ್ರೆ ನಾವು ನೆನ್ನೆ ಕೇಳಿದ್ವಿ, ಕರ್ಮ ಅಂದ್ರೆ ಏನು ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಒಂದು ಕೆಲಸಗಳನ್ನ ಮಾಡಿದ್ರೆ ಅದು ಪುಣ್ಯ ಕಾರ್ಯಗಳು, ಅದನ್ನ ಕರ್ಮ ಅಂತ ಕರೀತಾರೆ. ಶಾಸ್ತ್ರಗಳಿಗೆ ವಿರುದ್ಧವಾದ ಕೆಲಸಗಳನ್ನ ಮಾಡಿದ್ರೆ ಅದನ್ನ ವಿಕರ್ಮ ಅಂತ ಕರೀತಾರೆ. ನಿಷಿದ್ಧ ಕರ್ಮಗಳು, ಯಾವ್ದನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನ ಮಾಡೋದು, ಅದು
ವಿಕರ್ಮ ಅನಿಸ್ಕೊಳ್ಳುತ್ತೆ. ಅಕರ್ಮ ಅಂದ್ರೆ ಏನು ಅಂದ್ರೆ ಪಾಪವನ್ನು ಮಾಡುವುದಿಲ್ಲ, ನಾ ಪುಣ್ಯವನ್ನು ಮಾಡೋದಿಲ್ಲ, ನಾ ಮಾಡುವಂತದ್ದೆಲ್ಲ ಭಕ್ತಿ ಕಾರ್ಯಗಳು ಅಂದ್ರೆ ಭಗವಂತನ ಸೇವೆ ಮಾಡುವಂತದ್ದು, ಅದನ್ನೇ ಇಲ್ಲಿ ಅಕರ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಇವುಗಳನ್ನ ತಿಳ್ಕೊಳ್ಳುವಂತದ್ದೇ ಕಷ್ಟ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ ಯಾರು ಪುಣ್ಯ ಕಾರ್ಯಗಳನ್ನ ಮಾಡ್ತಾರೆ ಅಂತವರು ಸ್ವರ್ಗ ಲೋಕಗಳಿಗೆ ಹೋಗ್ತಾರೆ. ಯಾರೆಲ್ಲ ಬೇಡದ ಕೆಲಸಗಳನ್ನ ನಿಷಿದ್ಧ ಕರ್ಮಗಳನ್ನ ಮಾಡ್ತಾರೆ ಅವರೆಲ್ಲರೂ ಕೂಡ ನರಕ ಲೋಕಗಳಿಗೆ ಹೋಗ್ತಾರೆ. ಇಲ್ಲಿ ನಾವು ನೋಡ್ತೀವಿ ಅರೆ ಬಟ್ಟೆ ಅಂದ್ರೆ ಸರಿಯಾಗಿ ಬಟ್ಟೆ ತೊಟ್ಕೊಂಡೇ ಇರುವಂತವ್ರು ಮುಂದಿನ ಜನ್ಮದಲ್ಲಿ ಅವರು ಬಟ್ಟೆ ತೊಡುವಂತ ಅವಶ್ಯಕತೆ ಬರೋದಿಲ್ಲ, ಮರಗಿಡಗಳಾಗ್ತಾರೆ. ನಂತರ ಯಾರು ಪ್ರಾಣಿಗಳನ್ನ ಹಿಂಸಿಸಿ ಅದನ್ನ ಪ್ರಾಣಿ ಹಿಂಸೆ ಮಾಡ್ತಾರೆ ಅಂತವ್ರು ಕ್ರೂರ ಮೃಗಗಳಾಗ್ತಾರೆ. ಮತ್ತೆ ಯಾರು ಸೋಮಾರಿಗಳಾಗಿರ್ತಾರೆ, ಸದಾ ನಿದ್ರೆಯಲ್ಲಿ ಇರ್ತಾರೆ ಅಂತವ್ರು ಕರಡಿ ಅಥವಾ ಒಂದು ಹೆಬ್ಬಾವು ಅಂತ ಹೇಳ್ತಾರೆ, ಆ ರೀತಿ ಒಂದು ಜನ್ಮವನ್ನ ಪಡಿತಾರೆ. ಯಾರು ಬೇಡದನ್ನೇ ತಿಂತಾರೆ ಅಂತವ್ರು ಮುಂದಿನ ಜನ್ಮದಲ್ಲಿ ಹಂದಿಯ ಒಂದು ಜನ್ಮವನ್ನ ಪಡಿತಾರೆ. ಹೀಗೆ ಇದೆಲ್ಲವೂ ಕೂಡ ನಿಷಿದ್ಧ ಕರ್ಮಗಳು, ಯಾವುದು ವಿಕರ್ಮ ಮಾಡಿದವರು ಪಡೆಯುವಂತದ್ದು. ಇಲ್ಲಿ ನೋಡ್ತಾ ಇರುವಂತದ್ದು ಪುಣ್ಯ ಕಾರ್ಯ. ಯಾರು ಬೇರೊಬ್ಬರಿಗೆ ಸಹಾಯವನ್ನ ಮಾಡ್ತಾರೆ, ಅವರೇ ಕಷ್ಟದಲ್ಲಿದ್ರು ಕೂಡ ಅವರ ಕಷ್ಟವನ್ನ ಮರೆತು ಬೇರೊಬ್ಬರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಒಬ್ಬ ರಾಜ, ಅವನನ್ನ ಪರೀಕ್ಷಿಸೋದಕ್ಕೆ ದೇವತೆಗಳು ಬರ್ತಾರೆ. ಅವನು ಅದೆಷ್ಟೋ ದಿನಗಳ ಉಪವಾಸವನ್ನು ಮಾಡಿರ್ತಾನೆ. ನಂತರ ಅವನು ಆಹಾರ ಸೇವನೆ ಮಾಡ್ಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಈ ದೇವತೆಗಳು ಬಂದು ಅವನಲ್ಲಿ ಬೇಡಿದಾಗ ಅವನು ಅದನ್ನ ಅಂದ್ರೆ ಅವನು ತುಂಬಾ ಸುಸ್ತಾಗಿರ್ತಾನೆ, ಆದ್ರೂ ಕೂಡ ಅವನದನ್ನ ಸ್ವೀಕಾರ ಮಾಡ್ದಿರ ಅವರಿಗೆ ದಾನವನ್ನ ಕೊಡ್ತಾನೆ. ಆ ರೀತಿ ಮಾಡೋದ್ರಿಂದ ದೇವತೆಗಳು ಅವನಲ್ಲಿ ಪ್ರಸನ್ನರಾಗ್ತಾರೆ. ಇಂಥ ಒಂದು ಕಾರ್ಯಗಳಿಂದ ಅವರು ಸ್ವರ್ಗ ಲೋಕಗಳ ಪುಣ್ಯವನ್ನ ಪಡೆದು ಸ್ವರ್ಗ ಲೋಕಗಳಿಗೆ ಉನ್ನತಿಯನ್ನ ಹೊಂದುತ್ತಾರೆ. ಇದು ಕರ್ಮದ ಜಟಿಲತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕರ್ಮಕ್ಕೂ ಅದರದೇ ಆದಂತಹ ಒಂದು ಪ್ರತಿಕ್ರಿಯೆಗಳು ಸದಾ ಇರುತ್ತೆ. ಇದು ಅಕರ್ಮ. ಅಕರ್ಮ ಅಂದ್ರೆ ಏನು ಅಂತ ಆಯ್ತು. ನಾವೀಗ ನೋಡಿದ್ದು ಕರ್ಮ ಮತ್ತೆ ವಿಕರ್ಮದ ಬಗ್ಗೆ ನೋಡಿದ್ವಿ, ಪುಣ್ಯ ಪಾಪಗಳ ಬಗ್ಗೆ. ಈಗ ಅಕರ್ಮ ಅಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ಇಚ್ಛೆನ ಇಟ್ಕೊಂಡಿರ ದಿವ್ಯ ಜ್ಞಾನ ಅಂತಂದ್ರೆ ಈಗ ನಾವು ತಿಳ್ಕೊಳ್ಳುವಂತದ್ದು ಪ್ರತಿಯೊಂದು ಕೂಡ ನಾವ್ ಏನೆಲ್ಲ ನಮ್ದು ಅಂತ ಹೇಳ್ತಾ ಇದ್ವಿ, ಯಾವ್ದು ಕೂಡ ನಮ್ದಲ್ಲ. ನಾವು ಹುಟ್ಟಿ ಬಂದಾಗ ಯಾವ್ದನ್ನು ತಗೊಂಡು ಬಂದಿರ್ಲಿಲ್ಲ, ಇಲ್ಲಿಂದ ಹೋಗುವಾಗ ನಾವೇನೇನು ಎತ್ಕೊಂಡು ಹೋಗೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಇರುವಷ್ಟು ದಿನ ನಾವು ನಂದು ಅಂತ ಯಾವ್ದು ಹೇಳ್ತಾ ಇದೀವಿ ಅದೆಲ್ಲವೂ ಕೂಡ ನಮ್ದಲ್ಲ, ಅದೆಲ್ಲವೂ ಕೂಡ ಭಗವಂತನೇ ಕೊಟ್ಟಿರುವಂತದ್ದು, ಪ್ರತಿಯೊಂದು ಭಗವಂತನಿಂದಲೇ ಬಂದಿರುವಂತದ್ದು. ಅದನ್ನ ಯಾರು ಭಕ್ತರಿರ್ತಾರೆ ಅವರು ತಿಳ್ಕೊಂಡು ಅವ್ರೇನ್ ಮಾಡ್ತಾರೆ, ಸದಾ ಭಗವಂತನ ಕಾರ್ಯದಲ್ಲಿ ತೊಡಗ್ತಾರೆ. ಅಂದ್ರೆ ನಮಗೆ ಯಾರು ನಮ್ಮನ್ನ ನೋಡ್ಕೋತಾ ಇದ್ದಾರೆ ಅವರ ಸೇವೆ ಮಾಡುವಂತದ್ದು ನಮ್ಮ ಜವಾಬ್ದಾರಿ, ಅದನ್ನ ಅವರು ಸದಾ ಕಾಲ ಮಾಡ್ತಾರೆ. ಅದನ್ನೇ ಅಕರ್ಮ ಅಂತ ಕರೀತಾರೆ. ಅಲ್ಲಿ ಯಾವುದೇ ಪುಣ್ಯ ಅಥವಾ ಪಾಪ ಇಲ್ಲ. ಪುಣ್ಯ ಪಾಪಗಳು ನಮ್ಮನ್ನ ಭೌತಿಕ ಜಗತ್ತಿನ ಬಂಧನದಲ್ಲಿ ಸಿಕ್ಕಿಸುವಂತವು. ಈ ಅಕರ್ಮ ಅನ್ನುವಂಥದ್ದು ನಮ್ಮನ್ನ ಈ ಭೌತಿಕ ಬಂಧನದಿಂದ ಬಿಡುಗಡೆಯನ್ನ ಕೊಡುವಂತದ್ದು. ಕರ್ಮ ವಿಕರ್ಮ ಮತ್ತು ಅಕರ್ಮ ನಡುವಿನ ವ್ಯತ್ಯಾಸವೇನು? ಹರೇ ಕೃಷ್ಣ, ಹೇಳ್ತೀರಾ? ಈಗ ನಾ ಏನ್ ಹೇಳ್ದೆ ಅದೇ ಸೇಮ್. ಕರ್ಮ ಅಂದ್ರೆ ನಾವು ಮಾಡುವ ಕೆಲಸಗಳೆಲ್ಲ, ವಿಕರ್ಮ ಅಂದ್ರೆ ಅದು ಒಳ್ಳೆ ಕೆಲಸಗಳೆಲ್ಲ, ಅಕರ್ಮ ಅಂದ್ರೆ ಒಳ್ಳೆ ನಾವು ಭಗವಂತನ ಧ್ಯಾನ ಮಾಡುವುದು ಅದೆಲ್ಲ ಅಕರ್ಮಗಳು. ವಿಕರ್ಮ ಅಂದ್ರೆ ನಾವು ಕೆಟ್ಟದ್ದನ್ನು ಮಾಡುವುದು ಅದೆಲ್ಲ ವಿಕರ್ಮ ಅಂತ ಅನಿಸ್ಕೊಳ್ತದೆ. ಕರ್ಮ ಅಂತಂದ್ರೆ ನಾವು ಮಾಡುವಂತಹ ಪುಣ್ಯ ಕಾರ್ಯಗಳು, ಅಂದ್ರೆ ನಾವು ಯಾರಿಗಾದ್ರೂ ದಾನ ಧರ್ಮ ಕೊಡುವಂತದ್ದು ಅದೆಲ್ಲವೂ ಕೂಡ ಪುಣ್ಯ ಕಾರ್ಯಗಳು. ಮತ್ತೆ ವಿಕರ್ಮ ಅಂತಂದ್ರೆ ನಾವು ಮಾಡುವಂತಹ ಪಾಪ ಕಾರ್ಯಗಳು. ಅಕರ್ಮ ಅಂತಂದ್ರೆ ನಾವು ಮಾಡುವಂತಹ ಭಕ್ತಿ ಕಾರ್ಯಗಳು. ಭಕ್ತಿ ಸೇವೆಯಲ್ಲಿ ನಾವು ಕ್ರಮೇಣ ಪ್ರಗತಿ ಸಾಧಿಸುವುದು ಹೇಗೆ, ಭಕ್ತಿಯಲ್ಲಿ ನಾವು ಹೇಗೆ ಮುಂದುವರಿಯೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ನಮಗೆ ಮೊದಲಿಗೆ ಶ್ರದ್ಧೆ ಅನ್ನೋದು ಇರಬೇಕು. ಶ್ರದ್ಧೆ ಅಂತಂದ್ರೆ ಏನು? ಶ್ರದ್ಧೆ ಅಂತಂದ್ರೆ ನಂಬಿಕೆ ಅನ್ನುವಂಥದ್ದು ಇರಬೇಕು. ನಮಗೆ ಗುರುಗಳಲ್ಲಿ ನಂಬಿಕೆ ಇರಬೇಕು, ನಮಗೆ ಶಾಸ್ತ್ರದಲ್ಲಿ ನಂಬಿಕೆ ಇರಬೇಕು, ನಮಗೆ ಭಗವಂತನಲ್ಲಿ ನಂಬಿಕೆ ಇರಬೇಕು. ಇಲ್ಲಿ ನಾವು ನೋಡಿದ್ವಿ ಮೊದಲನೇ ದಿನ ನನ್ಗನ್ಸುತ್ತೆ 40+ ಇದ್ರು ಅಂತ ಪಾರ್ಟಿಸಿಪೆಂಟ್ಸ್ ಬಂದವರು 40+ ಇದ್ರು ಅಂತ. ಇವತ್ತು 23 ಇದ್ದಾರೆ. ಯಾಕೆ ಆ ರೀತಿ ಕಡಿಮೆ ಆಗ್ತಾರೆ ಅಂತಂದ್ರೆ ಅವರಲ್ಲಿ ಶ್ರದ್ಧೆ ಅನ್ನೋದು ಇಲ್ಲ. ಅಂದ್ರೆ ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ಮೊದಲ ಅರ್ಹತೆ ಇರ್ಬೇಕಾಗಿರುವಂತದ್ದು ಶ್ರದ್ಧೆ, ನಂಬಿಕೆ ಇರಬೇಕು. ನಾವು ಯಾವಾಗ ಗುರುಗಳಲ್ಲಿ ಜ್ಞಾನದ ಅಂದ್ರೆ ಭಗವದ್ಗೀತೆಯಲ್ಲಿ ಅಥವಾ ಕೃಷ್ಣನಲ್ಲಿ ಶ್ರದ್ಧೆ ಇಟ್ಕೋತೀವಿ, ಆಗ ನಾವು ಕೂತು ಕೇಳುವಂತಹ ಒಂದು ಕೆಲಸ ಮಾಡ್ತೀವಿ. ಆ ರೀತಿ ಕೂತು ಕೇಳೋದ್ರಿಂದ ನಮ್ಗೆ ಏನಾಗುತ್ತೆ, ಭಕ್ತರ ಸಂಘ ಸಿಗುತ್ತೆ. ಇಲ್ಲೆಲ್ಲರೂ ಕೂಡ ಭಗವಂತನ ಭಕ್ತಿಯನ್ನೇ ಮಾಡ್ತಾ ಇದೀವಿ, ನಾವೆಲ್ಲರೂ ಕೂಡ ಭಗವಂತನ ವಿಚಾರವಾಗಿ ಹೇಳ್ತಾ ಇದೀವಿ, ಕೇಳ್ತಾ ಇದೀವಿ. ಅದರಿಂದ ಇದನ್ನ ಭಕ್ತರ ಸಹವಾಸ ಅಂತಾನೆ ಕರೀತಾರೆ. ಈ ರೀತಿ ಭಕ್ತರ ಸಹವಾಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ
ಭಜನ ಕ್ರಿಯಾ ಅಥವಾ ಕೃಷ್ಣ ಪ್ರಜ್ಞೆಯ ಸಾಧನ ಅಂತಾರೆ. ಭಜನ ಕ್ರಿಯಾ ಅಂತಂದ್ರೆ ನಾವು ಎಲ್ಲರೂ ಕೂಡ ಭಗವಂತನ ಬಗ್ಗೆ ಕುರಿತು ಮಾತನಾಡ್ತೀವಿ. ಅಂದ್ರೆ ಸಂಕೀರ್ತನೆ ಮಾಡುವಂತದ್ದಿರ್ಬೋದು, ಭಗವಂತನ ವಿಷಯವಾಗಿ ಮಾತನಾಡುವಂಥದ್ದು, ಭಗವದ್ಗೀತೆಯ ವಿಷಯವಾಗಿ ಮಾತನಾಡುವಂಥದ್ದು, ಅದನ್ನ ಕೇಳುವಂಥದ್ದು, ಹೇಳುವಂಥದ್ದು, ಅದನ್ನ ಇಲ್ಲಿ ಕೃಷ್ಣ ಪ್ರಜ್ಞೆಯ ಸಾಧನ ಅಥವಾ ಭಜನ ಕ್ರಿಯಾ ಅಂತ ಕರೀತಾರೆ. ಆ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ? ಅದರಿಂದ ಮುಂದೆ ಏನಾಗುತ್ತೆ? ಮುಂದೆ ಅಲ್ಲಿ ಅನರ್ಥ ನಿವೃತ್ತಿ. ಅನರ್ಥ, ಅರ್ಥ ಅಂತಂದ್ರೆ ಬೆಲೆಯುಳ್ಳದ್ದು, ಅನರ್ಥ ಅಂತಂದ್ರೆ ಬೆಲೆ ಇಲ್ಲದ್ದು. ಅದು ಆಧ್ಯಾತ್ಮಿಕ ವಿಚಾರದಲ್ಲಿ ಬೆಲೆಯನ್ನ ಕಳ್ಕೊಂಡಿರುವಂತದ್ದು. ಆ ವಿಷಯಗಳಿಂದ ನಾವು ದೂರ ಆಗ್ತೀವಿ. ಅನಗತ್ಯ ಐಹಿಕ ಸಂಪರ್ಕದಿಂದ ಮುಕ್ತಿ. ಅಂದ್ರೆ ನಮ್ಗೆ ಈ ಸಮಯ, ಈ 1 ಗಂಟೆ 1.5 ಗಂಟೆ ನೀವು ಬೇರೆ ಯಾವ್ದ್ರಲ್ಲಿ ಕಳೀತಾ ಇದ್ರಿ, ಅವೆಲ್ಲವೂ ಕೂಡ ಈ ಭಕ್ತಿ ಮಾರ್ಗದ ಸಾಧನೆಯಲ್ಲಿ ಯಾವುದೇ ಒಂದು ಬೆಲೆಯನ್ನ ಉಳ್ಳವೂ ಆಗಿರೋದಿಲ್ಲ. ಅದರಿಂದ ನಾವು ದೂರ ಆಗ್ತೀವಿ. ಮತ್ತೆ ಅದರಿಂದ ಏನಾಗುತ್ತೆ? ನಿಷ್ಠೆ. ಗುರುಗಳು ಹೇಳಿದ್ದಾರೆ, ನಾವು ಅದನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ನಿಷ್ಠೆ ಅಂತ ಕರೀತಾರೆ. ಅಂದ್ರೆ ನಾವು ಹೇಳ್ತೀವಿ, ಮಾಯೆ ನಿಮ್ಮನ್ನ ಇಲ್ಲಿ ಕೂತ್ಕೊಳ್ಳೋಕೆ ಬಿಡೋದಿಲ್ಲ, ನೀವು ಪ್ರಯತ್ನ ಪೂರ್ವಕವಾಗಿ ನೀವು ಕೂತ್ಕೊಂಡು ಕೇಳುವ ಪ್ರಯತ್ನ ಮಾಡಿ ಅಂತ. ಆಗ ಹೌದು, ಗುರುಗಳು ಹೇಳಿದ್ದಾರೆ, ಅವರಲ್ಲಿ ನಮಗೆ ಶ್ರದ್ಧೆ ಇದೆ, ಆದ ಕಾರಣ ನಾವು ಭಗವದ್ಗೀತೆಯಲ್ಲಿ ಕೂಡ ನಮ್ಗೆ ಶ್ರದ್ಧೆ ಇದೆ, ಕೃಷ್ಣನಲ್ಲಿ ನಮಗೆ ಶ್ರದ್ಧೆ ಇದೆ, ನಾವು ಕೇಳೋದಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವಂಥದ್ದನ್ನ ನಿಷ್ಠೆ ಅಂತ ಕರೀತಾರೆ. ಆಮೇಲೆ ಅದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಇಲ್ಲಿ ಕೆಲವೊಬ್ರು ನಾವು ನೋಡ್ಬೋದು, ಅವರು ಇಲ್ಲಿವರೆಗೂ ಎಲ್ಲಾದ್ರೂ ಒಂದು 10 ಸತಿ ಭಗವದ್ಗೀತೆಯನ್ನ ಕೇಳಿದ್ದಾರೆ, 11ನೇ ಸತಿ ಮತ್ತೆ ಕೂತು ಕೇಳ್ತಾರೆ. ಯಾಕೆ ಆ ರೀತಿ ಅಂತಂದ್ರೆ ಅವ್ರಿಗೆ ಅದರಲ್ಲಿ ರುಚಿ, ಅದರಲ್ಲಿ ಒಂದು ಟೇಸ್ಟ್ ಸಿಕ್ಕಿದೆ. ಒಂದ್ಸತಿ ಆ ರುಚಿ ಸಿಕ್ಬಿಡ್ತು ಅಂತಂದ್ರೆ ನೀವ್ ಎಷ್ಟೇ ಸತಿ ಹೇಳಿದ್ರು ಕೂಡ ಅವ್ರು ಕೇಳೋದಕ್ಕೆ ಮತ್ತೆ ಅದನ್ನ ಹೇಳೋದಕ್ಕೆ ಸಿದ್ಧರಿರ್ತಾರೆ. ಮತ್ತೆ ಕೃಷ್ಣನಲ್ಲಿ ಆಸಕ್ತಿ, ಆ ರುಚಿ ಅನ್ನುವಂಥದ್ದು ಕ್ರಮೇಣ ಏನಾಗುತ್ತೆ ಅಂದ್ರೆ ಭಗವಂತನಲ್ಲಿ ನಮಗೆ ಆಸಕ್ತಿಯನ್ನ ಮೂಡಿಸುತ್ತೆ. ನಾವು ನೋಡಿದ್ವಿ ಮೊದಲನೇ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ದ, ಚಿಂತನೆ ಮಾಡ್ತೀವಿ, ಚಿಂತನೆ ಮಾಡೋದು ಆಸಕ್ತಿ ಆಗುತ್ತೆ, ಆಸಕ್ತಿ ಹೋಗಿ ಕಾಮ ಆಗುತ್ತೆ, ಕಾಮ ಕ್ರೋಧ ಆಗುತ್ತೆ. ಅದು ಐಹಿಕ ವಿಚಾರದಲ್ಲಿ. ಇಲ್ಲಿ ಇದು ಭಕ್ತಿಯ ವಿಚಾರದಲ್ಲಿ ಆ ರುಚಿ ಅನ್ನುವಂಥದ್ದು ಆಸಕ್ತಿ ಆಗುತ್ತೆ. ಆಸಕ್ತಿ ಹೋಗಿ ಏನಾಗುತ್ತೆ, ನಮಗೆ ಭಗವಂತನಲ್ಲಿ ಒಂದು ಭಾವದ ಹಂತಕ್ಕೆ ಬರ್ತೀವಿ. ಅಂದ್ರೆ ಭಗವಂತನ ಮೇಲೆ ನಮಗೆ ಒಂದು ಭಕ್ತರು ಯಾವ ರೀತಿ ಇರ್ತಾರೆ ಅಂದ್ರೆ, ಭಗವಂತ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಅವರಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರ ಜೊತೆ ಕೃಷ್ಣನನ್ನು ಸೇರಿಸಿ ಹೇಳ್ತಾರೆ. ಆ ರೀತಿ ಅವನ ಜೊತೆಯಲ್ಲಿ ಅವರಿಗೆ ಒಂದು ಸಂಬಂಧ ಏರ್ಪಡುತ್ತೆ, ಅವನ ಜೊತೆಯಲ್ಲಿ ಅವರಿಗೆ ಒಂದು ಪ್ರೀತಿ ವಿನಿಮಯ ಅನ್ನೋದು ಇರುತ್ತೆ. ಕೊನೆಗೆ ಅದು ಅವನನ್ನ, ಆ ಭಕ್ತನನ್ನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ಭಗವಂತನಲ್ಲಿ ಪ್ರೇಮವನ್ನ ಹೊಂದುತ್ತಾನೆ, ಭಕ್ತಿಯನ್ನ ಹೊಂದುತ್ತಾನೆ, ಆ ಹಂತಕ್ಕೆ ಅದು ಹೋಗುತ್ತೆ. ಹೀಗೆ ಭಕ್ತಿ ಸೇವೆ ಅನ್ನೋದ್ರಲ್ಲಿ ಕ್ರಮೇಣವಾಗಿ ಒಂದು ಪ್ರಗತಿ ಅನ್ನೋದು ಇರುತ್ತೆ. ಈ ರೀತಿಯದು ಇರುತ್ತೆ. ಅದಕ್ಕೆ ಮೊದಲನೇದಾಗಿ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರುವಂತದ್ದು ಮೊದಲ ಅರ್ಹತೆ ಅಂದ್ರೆ ಶ್ರದ್ಧೆ. ಅದು ನಮ್ಮ ಪ್ರಾರಂಭ. ಅಲ್ಲಿಂದ ನಾವು ಭಕ್ತರ ಸಹವಾಸ, ಮತ್ತೆ ಭಕ್ತರ ಸಹವಾಸದಲ್ಲಿ ಭಗವಂತನ ವಿಚಾರವಾಗಿ ಮಾತುಕತೆ, ಅದರಿಂದ ನಾವು ಬೇಡದ ವಿಷಯಗಳಿಂದ ದೂರ ಆಗ್ತೀವಿ. ನಂತರ ನಮಗೆ ಗುರುವಿನಲ್ಲಿ ನಿಷ್ಠೆ ಬರುತ್ತೆ, ಗುರುಗಳು ಹೇಳಿದ ಹಾಗೆ ನಾವು ಅದನ್ನ ಅನುಷ್ಠಾನ ಮಾಡ್ತೀವಿ. ನಂತರ ಮಾಡ್ತಾ ಮಾಡ್ತಾ ನಮ್ಗೆ ಗುರು ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ಮಾಡೋದಕ್ಕಿಂತ ನನಗೆ ಅದ್ರಲ್ಲಿ ರುಚಿ ಸಿಕ್ತಿದೆ ಅಂತ ನಾವು ಅದನ್ನ ಹೆಚ್ಚೆಚ್ಚು ಮಾಡ್ತೀವಿ. ನಂತರ ನಮಗೆ ಭಗವಂತನಲ್ಲಿ ಆಸಕ್ತಿ, ಭಾವ ಮತ್ತೆ ಪ್ರೇಮವನ್ನ ಹೊಂದಲಿಕ್ಕೆ ಅದು ನಮ್ಗೆ ಸಹಾಯ ಮಾಡುತ್ತೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದ್ದರಿಂದ ಅವರು ನಿನಗೆ ಜ್ಞಾನೋಪದೇಶವನ್ನು ಮಾಡಬಲ್ಲರು. ಅಂದ್ರೆ ನಾವು ಈ ಜ್ಞಾನವನ್ನ ಹೇಗೆ ಪಡಿಬೇಕು ಅಂತ ನಾವು ಮೊದಲನೇ ನೋಡಿದ್ವಿ. ಅಂದ್ರೆ ಗುರುವಿನ ಮೂಲಕ ಪಡಿಬೇಕು. ಗುರುವನ್ನ ಆರಿಸ್ಕೊಳ್ಳುವಾಗ ಪರಂಪರೆಯಲ್ಲಿ ಬಂದಂತಹ ಗುರುಗಳನ್ನೇ ಆರಿಸ್ಕೋಬೇಕು. ನಂತರ ಆ ಗುರುವಿನ ಹತ್ರ ನಾವು ಯಾವ ರೀತಿ ಜ್ಞಾನವನ್ನ ಪಡಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಗುರುವಿನ ಬಳಿ ಹೋಗಿ ನಾವ್ ಏನ್ ಮಾಡ್ಬೇಕು? ನಮ್ರತೆಯಿಂದ ಪ್ರಶ್ನೆ ಮಾಡ್ಬೇಕು. ಅಂದ್ರೆ ನಾವು ಹೋಗಿ ನಾವ್ ನೋಡಿದ್ವಿ ಮೊದಲನೇ ಅಧ್ಯಾಯದಲ್ಲಿ ಏನಂತಾರೆ ಅದು ಕುರುಕ್ಷೇತ್ರ. ದುರ್ಯೋಧನ ಯಾವ ರೀತಿ ಅವನು ದ್ರೋಣಾಚಾರ್ಯರ ಹತ್ರ ಮಾತಾಡ್ತಾನೆ, ಕಣ್ಣುಗಳನ್ನ ಅರಳಿಸ್ಕೊಂಡು ಅವರನ್ನ ಕೋಪದಿಂದ ನೋಡಿ. ಆ ರೀತಿ ಗುರು ಶಿಷ್ಯರ ಸಂಬಂಧ ಇರಬಾರ್ದು, ನಮ್ರತೆ ಅನ್ನೋದಿರ್ಬೇಕು. ಮತ್ತೆ ಅವರ ಸೇವೆ ಮಾಡ್ಬೇಕು. ಹಿಂದಿನ ಕಾಲದಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಮಕ್ಕಳು ಬ್ರಹ್ಮಚಾರಿಗಳನ್ನ ಗುರುಗಳ ಬಳಿ ಗುರುಕುಲದಲ್ಲಿ ಬಿಡ್ತಾ ಇದ್ರು. ಅವರು ಅವರ ಗುರುವಿನ ಸೇವೆ ಮಾಡ್ಬೇಕು. ಮತ್ತೆ ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶವನ್ನು ಮಾಡಬಲ್ಲರು. ನೀನು ಆ ರೀತಿ ನಮ್ರತೆಯಿಂದ ಅವರ ಸೇವೆ ಮಾಡಿ ಅವರಿಂದ ಪ್ರಶ್ನೆಗಳನ್ನ ಕೇಳಬೇಕು. ಪ್ರಶ್ನೆಗಳನ್ನ ಕೇಳಿದಾಗ ಮಾತ್ರನೇ ಉತ್ತರಗಳು ಸಿಗೋದು. ಪ್ರಶ್ನೆನೇ ಕೇಳಲಿಲ್ಲ ಅಂದ್ರೆ ಉತ್ತರಗಳು ಸಿಗೋದಿಲ್ಲ. ಕೇಳುವಂತ ಪ್ರಶ್ನೆ ಕೂಡ
ವಾದ ವಿವಾದಗಳಿಗೆ ಹೋಗುವಂತ ಪ್ರಶ್ನೆಗಳಿಗಿಂತ ಜ್ಞಾನವನ್ನ ಪಡೆಯುವಂತಹ ಪ್ರಶ್ನೆ. ಅದರಿಂದ ನನಗೂ ಪ್ರಯೋಜನ ಆಗ್ಬೇಕು, ಅದನ್ನ ಯಾರು ಕೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಪ್ರಯೋಜನ ಆಗ್ಬೇಕು. ಅಂತಹ ಪ್ರಶ್ನೆಗಳನ್ನ ಕೇಳೋ ಮೂಲಕ ನಾವು ಅವರಿಂದ ಸತ್ಯಗಳನ್ನ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ ವೇದಗಳು ಅವನಿಂದ ಬಂದಿರುವಂತದ್ದು, ಸ್ವತಃ ಭಗವಂತನಿಂದ ಬಂದಂತಹ ವೇದಗಳಿದ್ರು ಕೂಡ ಭಗವಂತ ಇಲ್ಲಿ ನಮ್ಗೆ ಒಂದು ಏನಂತಾರೆ, ಎದ್ದೆದ್ದು ಆಚರಿತಿ ಶ್ರೇಷ್ಠ ಅಂತ ಹೇಳೋ ಹಾಗೆ ಅವನು ಸಾಂದೀಪಿನಿ ಮುನಿಗಳ ಹತ್ರ ಹೋಗಿ ಆ ಗುರುಕುಲದಲ್ಲಿ ಅವರಿಂದ ವಿದ್ಯೆಯನ್ನ ಕಲಿತಾ ಇದ್ದಾನೆ. ಈ ರೀತಿ ಅವನು ಪಡಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವನು ಎಲ್ಲ ಜ್ಞಾನದ ನಿಧಿ ಆದ್ರೂ ಕೂಡ ಅವನು ಅದನ್ನ ಯಾಕೆ ಮಾಡಬೇಕು, ಯಾಕೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಆ ರೀತಿ ನಮಗೆ ಒಂದು ಉತ್ತಮ ಉದಾಹರಣೆ ಆಗ್ತಾ ಇದ್ದಾನೆ. ನಮಗೆ ಹೇಳ್ತಾ ಇದ್ದಾನೆ, ನೀವು ಗುರುಗಳನ್ನ ಆರಿಸಿ ಅವರಿಂದ ಜ್ಞಾನವನ್ನ ಪಡೀರಿ ಅನ್ನೋದನ್ನ ಆ ರೀತಿ ಅವನು ಮಾಡಿ ತೋರಿಸ್ತಾ ಇದ್ದಾನೆ. ಇವತ್ತಿನ ಅಧ್ಯಾಯದಲ್ಲಿ ಇದ್ದಂತಹ ವಿಷಯಗಳು ಪರಂಪರೆ. ನಾವು 4 ಪರಂಪರೆಗಳನ್ನ ನೋಡಿದ್ವಿ. ನಮ್ಮ ಪರಂಪರೆ ಹೆಸರು ಬ್ರಹ್ಮ ಗೌಡಿಯ ಮಧ್ವ ಪರಂಪರೆ. ಅದರ ಪ್ರಮುಖ ಆಚಾರ್ಯರು ಮಧ್ವಾಚಾರ್ಯರು. ಶ್ರೀ ಪರಂಪರೆಯ ಪ್ರಮುಖ ಆಚಾರ್ಯರು ರಾಮಾನುಜಾಚಾರ್ಯರು. ರುದ್ರ ಪರಂಪರೆಯ ಆಚಾರ್ಯರು ವಿಷ್ಣು ಸ್ವಾಮಿ, ಮತ್ತೆ ಕುಮಾರ ಪರಂಪರೆಯ ಆಚಾರ್ಯರು ನಿಂಬಕಾಚಾರ್ಯರು. ಈ ರೀತಿಯ ಅಧಿಕೃತ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ಗುರುಗಳಿಂದ ನಾವು ದಿವ್ಯ ಜ್ಞಾನವನ್ನು ಪಡಿಬೇಕು ಅಂತ ನೋಡಿದ್ವಿ. ನಂತರ ಕೃಷ್ಣನ ದೈವಿಕ ಸ್ವರೂಪ, ನಮಗೂ ಮತ್ತೆ ಭಗವಂತನಿಗೂ ಇರುವಂತಹ ವ್ಯತ್ಯಾಸ. ಅವನು ನಮ್ಮ ಹಾಗೆ ಹುಟ್ಟಿ ಬರುವುದಿಲ್ಲ, ಅವನು ಸಚ್ಚಿದಾನಂದ ವಿಗ್ರಹ. ಅವನು ಅವತರಿಸ್ತಾನೆ ಅಂದ್ರೆ ನಮಗೆ ಅವನು ಆಧ್ಯಾತ್ಮಿಕ ಜಗತ್ತಿನಿಂದ ಅವನು ಭೌತಿಕ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಅವನು ಕಾಣಿಸ್ಕೋತಾನೆ. ಮತ್ತೆ ನಾವು ಹುಟ್ಟು ಸಾವು ನಮ್ಮ ಕರ್ಮಾನುಸಾರ ಅದು ನಡೀತಾ ಇರುತ್ತೆ. ನಾವು ಹುಟ್ಟಿ ಸಾಯ್ತೀವಿ, ಮತ್ತೆ ಸತ್ತು ಮತ್ತೆ ಹುಟ್ಟುವಾಗ ನಾವು ಹಿಂದಿನ ಜನ್ಮದನ್ನೆಲ್ಲ ಮರ್ತು ಬಿಡ್ತೀವಿ. ಆದ್ರೆ ಕೃಷ್ಣ ಹಾಗೆ ಅಲ್ಲ. ಆದ ಕಾರಣ ಅವನು ಹೇಳ್ತಾನೆ, ಈ ದಿವ್ಯ ಜ್ಞಾನವನ್ನ ನಾನು 2 ಮಿಲಿಯನ್ ವರ್ಷಗಳ ಮುಂಚೆ ಅರ್ಜುನನಿಗೂ ಮೊದಲು ಸೂರ್ಯದೇವ ವಿವಸ್ವಾನನಿಗೆ ಹೇಳಿದೆ ಅನ್ನೋದನ್ನ ಹೇಳ್ತಾನೆ. ಎಲ್ಲಾ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿಕೊಡುತ್ತವೆ. ಅಂದ್ರೆ ನಾವು ಭಗವಂತನ ಒಂದು ಅನೇಕ ಮಾರ್ಗಗಳು ಅಂತಂದ್ರೆ ಇಲ್ಲಿ ಯಾವ್ದೆಲ್ಲ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ವೇದಾಧ್ಯಯನ ಮಾಡುವ ಮೂಲಕ ಜ್ಞಾನವನ್ನ ಬೆಳೆಸ್ಕೋಬಹುದು. ನಾವು ದ್ರವ್ಯ ಯಜ್ಞಗಳನ್ನ ಮಾಡುವ ಮೂಲಕ ಜ್ಞಾನವನ್ನ ಬೆಳೆಸ್ಕೋಬಹುದು. ನಂತರ ನಾವು ತಪಸ್ಸು ಧ್ಯಾನ ಮಾಡುವ ಮೂಲಕ ಪರಮಾತ್ಮನ ಒಂದು ಜ್ಞಾನವನ್ನ ಬೆಳೆಸ್ಕೋಬಹುದು. ಹೀಗೆ ಭಗವಂತನ ಎಲ್ಲಾ ಮಾರ್ಗಗಳು, ಎಲ್ಲಾ ರೀತಿಯಲ್ಲೂ ನಾವು ಕೃಷ್ಣನನ್ನೇ ತಿಳ್ಕೊತೀವಿ. ನಂತರ ಕರ್ಮ, ವಿಕರ್ಮ ಮತ್ತೆ ಅಕರ್ಮ. ಅಂದ್ರೆ ಕರ್ಮ ಅಂತಂದ್ರೆ ಪುಣ್ಯ ಕಾರ್ಯ, ವಿಕರ್ಮ ಅಂದ್ರೆ ಪಾಪ ಕರ್ಮ, ಅಕರ್ಮ ಅಂತಂದ್ರೆ ಭಕ್ತಿ ಕಾರ್ಯ. ಇವುಗಳ ಬಗ್ಗೆ ತಿಳ್ಕೊಂಡ್ವಿ. ಜ್ಞಾನವನ್ನು ಪಡೆಯುವುದು ಯಜ್ಞದ ಮೂಲಕ. ನಾವು ಮಾಡುವ ಯಜ್ಞದ ಮೂಲಕ ನಾವು ಜ್ಞಾನವನ್ನ ಪಡ್ಕೋಬಹುದು. ಹೇಗೆ ನಾ ಹೇಳಿದೆ, ದ್ರವ್ಯ ಯಜ್ಞವನ್ನ ಮಾಡುವಾಗ ನಾವು ಅದಕ್ಕೆ ಏನೆಲ್ಲ ಆಹುತಿಗಳನ್ನ ಕೊಡ್ತೀವಿ, ಅದರ ಮೇಲೆ ನಮಗೆ ಒಂದು ತ್ಯಾಗ ಭಾವ, ವೈರಾಗ್ಯ ಭಾವವನ್ನ ಬೆಳೆಸ್ಕೋತೀವಿ. ಆ ಮೂಲಕ ದಿವ್ಯ ಜ್ಞಾನವನ್ನ ಪಡಿತೀವಿ. ನಾವು ವೇದಗಳ ಅಧ್ಯಯನ ಮಾಡುವಾಗ್ಲೂ ಕೂಡ ಅದು ಕೂಡ ಒಂದು ಯಜ್ಞ ಅಂತ ಕರೀತಾರೆ. ಆ ಮೂಲಕ ನಾವು ಭಗವಂತನ ಜ್ಞಾನವನ್ನ ಪಡಿತೀವಿ. ತಪಸ್ಸು ಧ್ಯಾನ ಮಾಡುವಾಗಲೂ ಕೂಡ ನಾವು ಪರಮಾತ್ಮ ಜ್ಞಾನವನ್ನ ಪಡಿತೀವಿ. ಆದ್ರೆ ಸಂಕೀರ್ತನೆ ಯಜ್ಞ ಕಲಿಯುಗಕ್ಕೆ ಹೇಳಿರುವಂತದ್ದು. ಸಂಕೀರ್ತನೆ ಯಜ್ಞ ಮಾಡುವ ಮೂಲಕ, ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡುವ ಮೂಲಕ ನಮ್ಮ ಹೃದಯದಲ್ಲಿರುವಂತಹ ಚೈತ್ಯ ಗುರು ನಮಗೆ ಎಲ್ಲ ಅವಕಾಶಗಳನ್ನ ಮಾಡಿಕೊಡ್ತಾನೆ. ಭಕ್ತಿ ಮಾರ್ಗದಲ್ಲಿ ಬರುವ ಅಡೆತಡೆಗಳನ್ನ ನಿವಾರಿಸ್ತಾನೆ. ಮತ್ತೆ ಆ ಮೂಲಕ ನಮಗೆ ಗುರುವಿನ ಮೂಲಕ ದಿವ್ಯ ಜ್ಞಾನವನ್ನು ತಿಳ್ಕೊಳ್ಳುವಂತಹ ಶಕ್ತಿಯನ್ನು ಕೂಡ ಕೊಡ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಜ್ಞಾನವನ್ನು ಪಡೆಯುವ ವಿಧಾನಗಳು ಅಂತಂದ್ರೆ ತದ್ವಿಧಿ ಪ್ರಣಿಪಾತೇನ. ಪರಂಪರೆಯಲ್ಲಿ ಬಂದಂತಹ ಅಧಿಕೃತ ಗುರುಗಳ ಮೂಲಕ, ಅವರಿಗೆ ಶರಣಾಗುವ ಮೂಲಕ ಈ ದಿವ್ಯ ಜ್ಞಾನವನ್ನ ನಾವು ಪಡಿಬೇಕು. ಅದನ್ನ ಅವರಿಂದ ಕೇಳಿ ತಿಳಿಬೇಕು, ಅವರನ್ನ ಪ್ರಶ್ನೆ ಮಾಡಬೇಕು, ನಮ್ರತೆಯಿಂದ ಅವರ ಸೇವೆ ಮಾಡ್ಬೇಕು ಅಂತನ್ನೋದನ್ನೆಲ್ಲ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿತು. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಿ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ನಿಮ್ಗೂ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜೈ ಶ್ರೀ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹಾ ಮಾತಾಜಿ, ಹೇಳಿ ಮಾತಾಜಿ.